ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮನಗಳು. ಹರೇ ಕೃಷ್ಣ ಮಾತಾಜಿ. ನಮನಗಳು ಮಾತಾಜಿ. ಹರೇ ಕೃಷ್ಣ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ ಗಿರಿವರಧಾರಿ, ಯಶೋದ ನಂದನ ವ್ರಜ ಜನರಂಜನ, ಯಶೋದ ನಂದನ ವ್ರಜ ಜನರಂಜನ, ಯಮುನ ತೀರಾ ವನಚಾರಿ, ಯಮುನ ತೀರಾ ವನಚಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿಗೆ ಪ್ರಭುಜಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ
ರಾಮ ರಾಮ ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ 13ನೇ ಅಧ್ಯಾಯಕ್ಕೆ ಈಗ ಬಂದಿದೀವಿ. ಸೊ ಇದರ ಹಿಂದಿನ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಕ್ರವರ್ತಿ ಪರೀಕ್ಷಿತನ ಜನನ. ಚಕ್ರವರ್ತಿ ಪರೀಕ್ಷಿತನ ಜನನ. ಸೊ ಅಧ್ಯಾಯದಲ್ಲಿ ನಾವು ಏನೆಲ್ಲ ತಿಳ್ಕೊಂಡ್ವಿ ಮಾತಾಜಿ? ಪರೀಕ್ಷಿತ ಮಹಾರಾಜನ ಜನನ ಇದರಲ್ಲಿ ಸೊ ಶೌನಕಾದಿ ಋಷಿಗಳು ಅವರು ಸೂತ ಗೋಸ್ವಾಮಿ ಅವರನ್ನ ಅವರು 4ನೇ ಅಧ್ಯಾಯದಲ್ಲಿ ಅವ್ರ ಪರೀಕ್ಷಿತನ ಕುರಿತಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ತನಕನೂ ಸಹ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಬೇರೆ ಬೇರೆ ಕಡೆ ಅದು ವಿಷಯ ಹೊರಟೋಗುತ್ತೆ. ಸೊ ಈ ಕೊನೆಗೆ ಅವರು 12ನೇ ಅಧ್ಯಾಯದಲ್ಲಿ ಮತ್ತೆ ಅವರು ಜ್ಞಾಪಿಸ್ತಾರೆ ಪರೀಕ್ಷಿತ ಮಹಾರಾಜನ ಜನನದ ಬಗ್ಗೆ ನಮ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಪರೀಕ್ಷಿತನ ಬಗ್ಗೆ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅವರು ಮತ್ತೆ ಪರೀಕ್ಷಿತ ಮಹಾರಾಜನ ಜನನದ ಬಗ್ಗೆ ಕೇಳ್ತಾರೆ. ಹೇಗೆ ಕೃಷ್ಣ ಅವರನ್ನ ಉತ್ತರೆ ಗರ್ಭದಲ್ಲಿದ್ದಾಗ ಅವರು ಕಾಪಾಡ್ತಾರೆ, ಬ್ರಹ್ಮಾಸ್ತ್ರದಿಂದ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಪರೀಕ್ಷಿತ ಮಹಾರಾಜನ ಜನನ ಹೇಗಾಗತ್ತೆ ಅಂತ ಹೇಳ್ತಾರೆ. ಆ ಜನನದ ಸಂದರ್ಭದಲ್ಲಿ ಆ ಜಾತಕ ಮಹೋತ್ಸವದಲ್ಲಿ ಆ ಬ್ರಾಹ್ಮಣರು ಬಂದಿರೋರೆಲ್ಲರೂ ಸಹ ಆ ಪರೀಕ್ಷಿತ ಮಹಾರಾಜನ ಗುಣಗಾನವನ್ನ ಮಾಡ್ತಾರೆ. ಅವ್ರ ಮುಂದೆ ಹೇಗಿರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಕೊನೆಗೆ ಅವ್ರು ಹೇಗೆ ಶಾಪಗ್ರಸ್ತರಾಗ್ತಾರೆ ಮತ್ತೆ ಅವರು ದೇಹವನ್ನ ತ್ಯಾಗ ಮಾಡ್ತಾರೆ ಅನ್ನೋದನ್ನು ಸಹ ಅವರು ಕೂಲಂಕುಷವಾಗಿ ಎಲ್ಲವನ್ನ ಅವರು ವಿವರಿಸ್ತಾರೆ ಯುಧಿಷ್ಠಿರ ಮಹಾರಾಜನಿಗೆ. ನಾವು ಯುಧಿಷ್ಠಿರ ಮಹಾರಾಜನ ಆಡಳಿತವನ್ನು ನಾವು ನೋಡಿದ್ವಿ, ಹೇಗೆ ಅವರ ಆಡಳಿತ ಇತ್ತು ಅಂತ ನಾವು ನೋಡಿದ್ವಿ. ಅದಾದ್ಮೇಲೆ ಕೊನೆಯದಾಗಿ ಯುಧಿಷ್ಠಿರ ಮಹಾರಾಜ ಅವರು ಅಶ್ವಮೇಧ ಯಾಗವನ್ನ ಮಾಡ್ತಾರೆ. 3 ಅಶ್ವಮೇಧ ಯಾಗಗಳನ್ನ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ಅವರು ಹಣವನ್ನ ಹೇಗೆ ಸಂಗ್ರಹಿಸ್ತಾರೆ ಅನ್ನೋದನ್ನು ಸಹ ನಾವು ನೋಡಿದ್ವಿ. ಸೊ ಇದೆಲ್ಲ ಆದ್ಮೇಲೆ ಈಗ 13ನೇ ಅಧ್ಯಾಯ ಇಲ್ಲಿ ಧೃತರಾಷ್ಟ್ರನ ಗೃಹತ್ಯಾಗದ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ಈ ಅಧ್ಯಾಯನ ನಾವು ತಿಳ್ಕೊಳ್ಳೋಣಂತೆ. ಸೊ ಇದರಲ್ಲಿ 60 ಶ್ಲೋಕಗಳಿದೆ. ನಾವ್ ಇದ್ರಲ್ಲಿ ಏನೆಲ್ಲ ನಾವು ತಿಳ್ಕೊಂತಾ ಇದೀವಿ ಅಂತಂದ್ರೆ, ಈಗ ವಿದುರನ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ವಿದುರ ಅವರು ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಅವರು ಆ ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಅವ್ರು ಇರೋದಿಲ್ಲ, ವಿದುರ ಇರೋದಿಲ್ಲ. ಅವರು ಆ ಸಮಯದಲ್ಲಿ ಅವರು ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಅದಾದ್ಮೇಲೆ ಈಗ ಅವರು ವಾಪಸ್ಸು ಬಂದಿದ್ದಾರೆ, ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಅವ್ರು ಇವಾಗ ಹಸ್ತಿನಾಪುರಕ್ಕೆ ಯಾಕೆ ವಾಪಸ್ ಬರ್ತಾರೆ ಅನ್ನೋದೇ ಈ ಧೃತರಾಷ್ಟ್ರನ ಗೃಹತ್ಯಾಗದಲ್ಲಿ ನಾವು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂತಹ ವಿಷಯ. ಸೊ ವಿದುರ ಅವರು ವಾಪಸ್ಸು ಹಸ್ತಿನಾಪುರಕ್ಕೆ ಬಂದಾಗ ಎಲ್ಲರಿಗೂ ಎಷ್ಟು ಸಂತೋಷ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಮತ್ತೆ ಯುಧಿಷ್ಠಿರ ಹೇಗೆ ಅವರಿಗೆ ಸತ್ಕಾರವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಸೊ ನಮಗೂ ಸಹ ಅವ್ರಿಗೆ ನಾವು ಇವಾಗ ಯಾರಿಗಾದ್ರೂ ಹೇಗೆ ಸತ್ಕಾರ ಮಾಡ್ಬೇಕು ಅನ್ನೋದನ್ನ ನಾವು ಇವಾಗ ಯುಧಿಷ್ಠಿರ ಮಹಾರಾಜ ವಿದುರನಿಗೆ ಸತ್ಕಾರ ಮಾಡಿರೋದನ್ನ ನೋಡಿ ನಾವು ಕಲ್ತ್ಕೋಬೇಕಾಗಿದೆ ಅಂತ ಅನ್ನೋದನ್ನ ನಾವು ತಿಳ್ಕೊತೀವಿ. ಅದಾದ್ಮೇಲೆ ವಿದುರ ಧೃತರಾಷ್ಟ್ರನ್ನ ಅವ್ರು ಏನೆಲ್ಲ ಮಾಡಿದ್ರು, ಯಾತ್ರೆಗೆ ಹೋಗಿದ್ರು, ಏನೆಲ್ಲ ಅವರು ಆ ಯಾತ್ರೆ ಜಾಗಗಳ ಬಗ್ಗೆ ಎಲ್ಲಾನು ಸಹ ಅವ್ರಿಗೆ ವಿವರಣೆಯನ್ನ ಕೊಡ್ತಾರೆ. ಅದನ್ನ ನಾವು ಮುಂದಿನ ಸ್ಕಂದಗಳಲ್ಲಿ ನಾವು ತಿಳ್ಕೊತೀವಿ. ಈಗ ನಾವು ತಿಳ್ಕೊತಾ ಇಲ್ಲ. ವಿದುರ ಮೈತ್ರೇಯನ್ನ ಭೇಟಿ ಮಾಡಿ ಅವ್ರು ಏನೆಲ್ಲ ಅವ್ರ ಬಗ್ಗೆ ಅಂದ್ರೆ ಆ ಕೃಷ್ಣ ಪ್ರಜ್ಞೆನ ಅವ್ರು ಹೇಗೆ ತಿಳ್ಕೊತಾರೆ, ಮತ್ತೆ ಯಾವ್ದೆಲ್ಲ ತೀರ್ಥಯಾತ್ರೆಗೆಲ್ಲ ಹೋಗ್ತಾರೆ ಅನ್ನೋದನ್ನ ಮುಂದೆ ನಾವು ತಿಳ್ಕೊತೀವಿ. ಸೊ ಈಗ ಅವರು ತಿಳಿಸ್ಕೊಡ್ತಾರೆ ಅನ್ನೋದನ್ನ ಮಾತ್ರ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ವಿದುರ ಧೃತರಾಷ್ಟ್ರನನ್ನ ಅವ್ರು ಖಂಡಿಸ್ತಾರೆ. ನೀನ್ ಏನ್ ಮಾಡ್ತಾ ಇದೀಯ, ನೀನು ಇನ್ನ ನಿನಗೆ ಬುದ್ಧಿ ಬಂದಿಲ್ವಾ ಅಂತ ಹೇಳ್ಬಿಟ್ಟು
ನೀನು ಏನು ಈ ಅರಮನೆಯಿಂದ ಹೊರಗಡೆ ಹೊರಡ್ಬೇಕು ಅನ್ನೋದನ್ನ ಅವರು ವಿದುರ ಅವ್ರಿಗೆ ಅರ್ಥ ಮಾಡಿಸೋ ತರ ಹೇಳ್ತಾರೆ. ಇಲ್ಲಿ ಇದಕ್ಕಿಂತ ಮುಂಚೆನೂ ಹಲವಾರು ಬಾರಿ ವಿದುರ ಧೃತರಾಷ್ಟ್ರನಿಗೆ ಅನೇಕ ಉಪದೇಶಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ತನಕ ಯಾವುದೇ ಒಂದು ಉಪದೇಶವನ್ನ ಅವರು ತಗೊಂಡಿರೋದಿಲ್ಲ ಧೃತರಾಷ್ಟ್ರ. ಆದ್ರೆ ಈ ಉಪದೇಶ ಏನ್ ಕೊಡ್ತಾ ಇದ್ರೆ ವಿದುರ, ಅದನ್ನ ಅವನು ತುಂಬಾ ಸೀರಿಯಸ್ ಆಗಿ ತಗೊಂಡು ಅವ್ರ ವಿದುರನ ಮಾತಿಗೆ ಅನುಗುಣವಾಗಿ ಅವರು ನಡೀತಾರೆ. ಸೊ ಏನನ್ನ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣಂತೆ. ಅದಾದ್ಮೇಲೆ ಧೃತರಾಷ್ಟ್ರ, ಗಾಂಧಾರಿ, ವಿದುರ ಅವ್ರ 3 ಜನನು ಸಹ ಅರಮನೆಯನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಯುಧಿಷ್ಠಿರ ಮಹಾರಾಜನಿಗೆ ಈ ವಿಷಯ ಗೊತ್ತಾದ್ಮೇಲೆ ತುಂಬಾನೇ ಅವನಿಗೆ ದುಃಖ ಪಡ್ತಾನೆ. ಆ ಸಮಯಕ್ಕೆ ಸರಿಯಾಗಿ ನಾರದರು ಬರ್ತಾರೆ. ನಾರದರು ಬಂದು ಯುಧಿಷ್ಠಿರನ ಆ ಶೋಕವನ್ನ ಮತ್ತೆ ಆ ಭ್ರಮೆಯನ್ನ ಅವರು ಹೋಗ್ಲಾಡಿಸ್ತಾರೆ. ಸೊ ಅದನ್ನ ನಾವು ಇವಾಗ ಈ 60 ಶ್ಲೋಕಗಳಿಂದ ನಾವು ತಿಳ್ಕೊತಾ ಇದೀವಿ. ಸೊ ಪ್ರತಿದಿನ ನಾನು 12ನೇ ಶ್ಲೋಕ ಮಾಡಿದ್ರೆ ನಾನು ಈ 5 ದಿವಸದಲ್ಲಿ ನಾನು ಮುಗಿಸ್ಬೋದು. ನಮ್ಗೆ ಪ್ರಭುಜಿಗಳು ಮಾರ್ಚ್ ಅಲ್ಲಿ ಮುಗಿಸಿ ಅಂತ ಹೇಳಿದ್ರು, ಬಟ್ ನಾವಿನ್ನ 13ನೇ ಅಧ್ಯಾಯದಲ್ಲಿ ಇದೀವಿ. ಸೊ ನೋಡೋಣಂತೆ ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಹೇಗಾದ್ರೂ ಮಾಡಿ ಮುಗಿಸ್ಲಿಕ್ಕೆ ಟ್ರೈ ಮಾಡೋಣಂತೆ. ಹರೇ ಕೃಷ್ಣ. ಅಧ್ಯಾಯ 13, ಧೃತರಾಷ್ಟ್ರನ ಗೃಹ ತ್ಯಾಗ. ವಾರ್ತೆಗಳೇ ದೊಡ್ಡದಾಗಿದೆ ಮಾತಾಜಿ. ಹಾ ಮಾತಾಜಿ, ಇದ್ರಲ್ಲೂ ತುಂಬಾ ದೊಡ್ಡದಿದೆ. ತುಂಬಾ ವಾರ್ತೆಗಳು. ತುಂಬಾ ದೊಡ್ಡದಿದೆ. ಹಾ ಮಾತಾಜಿ, ನೋಡೋಣಂತೆ ಕೃಷ್ಣನ ಅನುಗ್ರಹ, ಗುರುಗಳ ಅನುಗ್ರಹ ನೋಡೋಣಂತೆ. ಹರೇ ಕೃಷ್ಣ. ಸೂತ ಉವಾಚ ವಿದುರಸ್ತೀರ್ಥಯಾತ್ರಾಯಾಂ ಮೈತ್ರೇಯಾಧಾತ್ಮನೋ ಗತಿಂ ಜಾತ್ವಾ. ಬರ್ತಾ ಇಲ್ಲ ಮಾತಾಜಿ, ಕಾಣಿಸ್ತಾ ಇಲ್ವಾ ಮಾತಾಜಿ? ಓ ಸಾರಿ, ಓಕೆ ಮಾತಾಜಿ. ಹರೇ ಕೃಷ್ಣ. ಈಗ ಕಾಣಿಸ್ತಾ ಇದೆಯಾ ಮಾತಾಜಿ? ಹಾ 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 ಮಾತಾಜಿ. ಸೂತ ಉವಾಚ ವಿದುರಸ್ತೀರ್ಥಯಾತ್ರಾಯಾಂ ಮೈತ್ರೇಯಾಧಾತ್ಮನೋ ಗತಿಂ ಜ್ಞಾತ್ವಾ ಆಗಾತ್ ಹಸ್ತಿನಾಪುರಂ ತಯಾ ವಾಪ್ತಾ ವಿವಿತ್ಸಿತಃ. ಶ್ರೀ ಸೂತ ಮುನಿಗಳು ನುಡಿದರು, ತೀರ್ಥಯಾತ್ರೆ ಮಾಡುತ್ತಿರುವಾಗ ವಿದುರನು ಮಹರ್ಷಿ ಮೈತ್ರೇಯರಿಂದ ಆತ್ಮದ ಗಮ್ಯಸ್ಥಾನದ ಜ್ಞಾನವನ್ನು ಪಡೆದು ಹಸ್ತಿನಾಪುರಕ್ಕೆ ಮರಳಿದನು. ಅವನು ಈ ವಿಷಯದಲ್ಲಿ ಯಥೇಚ್ಛವಾಗಿ ಪರಿಣಿತನಾದನು. ಇದು ಏನಿದು ಹೇಳ್ತಾ ಇದ್ದಾರೆ? ಆತ್ಮದ ಗಮ್ಯಸ್ಥಾನದ ಜ್ಞಾನ ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಸೂತ ಮುನಿಗಳು? ಹರೇ ಕೃಷ್ಣ. ಇಲ್ಲಿ ಸೂತ ಮುನಿಗಳು ಹೇಳ್ತಾ ಇದ್ದಾರೆ, ತೀರ್ಥಯಾತ್ರೆ ಮಾಡುತ್ತಿರುವಾಗ ವಿದುರನು ಮಹರ್ಷಿ ಮೈತ್ರೇಯರಿಂದ ಆತ್ಮದ ಗಮ್ಯಸ್ಥಾನದ ಜ್ಞಾನವನ್ನ ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನರ್ಥ? ಆತ್ಮದ ಗಮ್ಯಸ್ಥಾನ ಅಂದ್ರೆ ಏನು? ಇವಾಗ ನಾವು ತಿಳ್ಕೊಂಡ್ರು ಹಾಗೇನೆ ಆತ್ಮದ ಮಾತಾಜಿ, ಆತ್ಮದ ಈ ಲೋಕಕ್ಕಲ್ಲ, ಐಕ ಲೋಕಕ್ಕಲ್ಲ, ಗೋಲೋಕ ಕೃಷ್ಣದಲ್ಲೇ ಹೋಗ್ಬೇಕು. ಇದು ಆತ್ಮ ಅಂತ ಹೇಳ್ತಾ ಇದ್ದಾರೆ. ಅವನ ಜನನ ಮಾತಾಜಿ, ಅವನ ಜನನ. ಕೃಷ್ಣ ಪ್ರಜ್ಞೆ ಮಾತಾಜಿ. ಕೃಷ್ಣ ಪ್ರಜ್ಞೆ ಅಲ್ವಾ? ಸೊ ಕೃಷ್ಣ ಪ್ರಜ್ಞೆಯ ಜ್ಞಾನವನ್ನ ಅವ್ರು ಪಡ್ಕೋತಾರೆ. ಯಾರಿಂದ ಪಡ್ಕೋತಾರೆ? ವಿದುರ ಅವರು ಮೈತ್ರೇಯ ಋಷಿಯಿಂದ ಅವರು ಪಡ್ಕೋತಾರೆ. ಅದಾದ್ಮೇಲೆ ಅವರು ಹಸ್ತಿನಾಪುರಕ್ಕೆ ಈಗ ಬರ್ತಾ ಇದ್ದಾರೆ. ಅವನು ಈ ವಿಷಯದಲ್ಲಿ ಯಥೇಚ್ಛವಾಗಿ ಪರಿಣಿತನಾದನು. ಅಂದ್ರೆ ಪರಿಪೂರ್ಣವಾಗಿ ಆ ಕೃಷ್ಣ ಪ್ರಜ್ಞೆಯ ಜ್ಞಾನವನ್ನ ಅವ್ರು ಪಡ್ಕೊಂಡು ಈಗ ಹಸ್ತಿನಾಪುರಕ್ಕೆ ಅವರು ಬರ್ತಾ ಇದ್ದಾರೆ. ಭಾವಾರ್ಥ ಶೀಲ ಪ್ರಭುಪಾದ ಅವರಿಂದ. ಶೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಈಗ ನಮ್ಗೆ ಪ್ರಭುಪಾದರು ವಿದುರನ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಸಹ ವಿದುರನ ಬಗ್ಗೆ ಗೊತ್ತಿದೆ. ಸೊ ಈಗ ನಾವು ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ನಾವು ಮುಂದೆ ಹೋಗೋಣಂತೆ. ವಿದುರ ಮಹಾಭಾರತದ ಚರಿತ್ರೆಯ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ. ಅವನು ಮಹಾರಾಜ ಪಾಂಡುವಿನ ತಾಯಿಯಾದ ಅಂಬಿಕೆಯ ದಾಸಿಯ ಗರ್ಭದಲ್ಲಿ ವ್ಯಾಸ ಮಹರ್ಷಿಗಳಿಂದ ಜನ್ಮ ತಳೆದವನು ಅಲ್ವಾ? ವಿದುರ ಅವರು ನಮ್ಗೆ ಗೊತ್ತಿರೋ ಹಾಗೇನೆ ಧೃತರಾಷ್ಟ್ರ, ಪಾಂಡು ಮತ್ತೆ ವಿದುರ, ಆ 3 ಜನನು ಸಹ ಅಣ್ಣ ತಮ್ಮಂದ್ರು. ಇವಾಗ ಅಂದ್ರೆ ಮುಂದೆನೂ ಸಹ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಪ್ರಭುಪಾದರು ಇನ್ನ ವಿವರವಾಗಿ ತಿಳಿಸ್ತಾರೆ, ಯಾಕೆ ವಿದುರನ ಜನ್ಮ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಗೆ ಗೊತ್ತಿರೋ ಹಾಗೇನೆ, ಇಲ್ಲಿ ಹೇಳ್ತಿರೋ ಹಾಗೇನೆ ಅವರು ದಾಸಿ ಪುತ್ರನಾಗಿರ್ತಾರೆ. ಮಹಾರಾಜ ಪಾಂಡುವಿನ ತಾಯಿಯಾದ ಅಂಬಿಕೆಯ ದಾಸಿ ಆಗಿರೋರ ಗರ್ಭದಲ್ಲಿ ವ್ಯಾಸ ಮಹರ್ಷಿಗಳಿಂದ ವಿದುರನ ಜನ್ಮ ಆಗತ್ತೆ. ಸೊ ಅದಕ್ಕೋಸ್ಕರ ಅವರು, ಹೌದು ವ್ಯಾಸ ಮಹರ್ಷಿಗಳಿಂದ ಅವ್ರಿಗೆ ಜನ್ಮ ಬರುತ್ತೆ, ಆದ್ರೆ ಅಂಬಿಕೆಯ ದಾಸಿಯ ಗರ್ಭದಲ್ಲಿ ಅವರು ಜನ್ಮವನ್ನ ಪಡೆಯೋದ್ರಿಂದ ಅವ್ರನ್ನ ದಾಸಿ ಪುತ್ರ ಅಂತಾನೆ ಕರೀತಾರೆ. ಅವರು ಮಹಾತ್ಮ ಅಲ್ವಾ? ನಾವು ಮಹಾತ್ಮ ವಿದುರ ಅಂತ ಕರಿತೀವಿ. ಅವರು ಕೃಷ್ಣನ ಪರಮ ಭಕ್ತ. ಅವನು ಯಮರಾಜನ ಅವತಾರ. ನೋಡಿ, ವಿದುರ ಬೇರೆ ಯಾರು ಅಲ್ಲ, ಅವರು ಯಮರಾಜನ ಅವತಾರ ಅಲ್ವಾ? ನಮಗೆ ಗೊತ್ತಿರೋ ಹಾಗೆ ಯಮರಾಜ ಅವರು ಆ 12 ಮಹಾಜನರಲ್ಲಿ ಒಬ್ರು. ಅವರ ಅವತಾರವೇ ವಿದುರ. ಮಾಂಡವ್ಯ ಮುನಿಯ ಶಾಪದಿಂದಾಗಿ ಅವನು ಶೂದ್ರನಾಗಬೇಕಾಯ್ತು ಅಂತ ಹೇಳ್ತಾ ಇದ್ರೆ. ಸೊ ಮಾಂಡವ್ಯ ಮುನಿ ಇದು ಯಾರಿಗೆ? ಯಮರಾಜನಿಗೆ ಶಾಪ ಕೊಡ್ತಾರೆ. ಯಮರಾಜನಿಗೆ ಶಾಪನಾ? ಅದೇನು ಅಂತ ಹೇಳ್ಬಿಟ್ಟು ನಾವು ಇವಾಗ ತಿಳ್ಕೊಂಡಂತೆ. ಅದರ ಕಥಾ ವಿವರ ಹೀಗಿದೆ. ಒಮ್ಮೆ ನಗರ ರಕ್ಷಕರು ಕೆಲವು ಕಳ್ಳರನ್ನ ಹಿಡಿದರು. ಆ ಕಳ್ಳರು ಮಾಂಡವ್ಯ ಮುನಿಯ ಆಶ್ರಮದಲ್ಲಿ ಅಡಗಿಕೊಂಡಿದ್ದರು. ಈ ಆರಕ್ಷಕ ಸಿಬ್ಬಂದಿ ಸಹಜವಾಗಿ ಕಳ್ಳರೊಂದಿಗೆ ಮಾಂಡವ್ಯ ಮುನಿಯನ್ನೂ ಬಂಧಿಸಿದರು. ಆರಕ್ಷಕರು ಮುನಿಯನ್ನು ಈಟಿಯಿಂದ ತಿವಿದು ಸಾಯಿಸುವಂತೆ ವಿಶೇಷವಾದ ಶಿಕ್ಷೆ ವಿಧಿಸಿದರು. ನೋಡಿ, ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ,
ಆ ರಾಜಭಟ್ರು ಅವರು ಕಳ್ಳರನ್ನ ಹುಡುಕೊಂಡು ಹೋಗ್ಬೇಕಾದ್ರೆ ಈ ಕಳ್ಳರನ್ನ ಅವರು ಮಾಂಡವ್ಯ ಮುನಿಯ ಆಶ್ರಮದಲ್ಲಿ ಅವರು ನೋಡ್ತಾರೆ. ಅವ್ರೇನ್ ಮಾಡ್ತಾರೆ, ಆ ಕಳ್ಳರ ಜೊತೆ ಮಾಂಡವ್ಯ ಮುನಿಯನ್ನು ಸಹ ಅವರು ಬಂಧಿಸ್ಬಿಟ್ಟು ಅವರ ಯಾರು ಅವರ ಮುಖ್ಯಸ್ಥ ಇರ್ತಾರೋ ಅವ್ರ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಸೊ ಇಲ್ಲಿ ಇವಾಗ ಆ ಕಳ್ಳರಿಗೆ ಏನು ಶಿಕ್ಷೆ ಇದೆ ಅಂತಂದ್ರೆ ಈಟಿಯಿಂದ ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಶೂಲ ಅಂತ ಏನ್ ಹೇಳ್ತೀವೋ ಅದು ಶೂಲಕ್ಕೆ ಏರಿಸುವಂತಹ ಒಂದು ಶಿಕ್ಷೆ ಅವ್ರಿಗೆ ಕೊಡ್ಬೇಕಾಗಿರುತ್ತೆ. ಸೊ ಈ ವಿಷಯ ಇನ್ನೇನು ಮಾಂಡವ್ಯ ಮುನಿಗೂ ಸಹ ಆ ಶಿಕ್ಷೆ ಕೊಡ್ಬೇಕು ಅಂತ ಇರ್ಬೇಕಾದ್ರೆ ರಾಜನಿಗೆ ಈ ಸುದ್ದಿ ಗೊತ್ತಾಗೋಗ್ಬಿಡುತ್ತೆ. ಅವನು ಮಹಾಮುನಿಯಾದ್ದರಿಂದ ಕರುಣೆಯಿಂದ ರಾಜನು ಆ ಕಾರ್ಯವನ್ನ ಕೂಡಲೇ ತಡೆದನು. ರಾಜ ಏನ್ ಮಾಡ್ತಾನೆ, ಇಲ್ಲ ಅವರು ಮಹಾಮುನಿ, ಅವರನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅವರು ಇವಾಗ ಯಾರು ಆ ಮಾಂಡವ್ಯ ಮುನಿಗೆ ಯಾವುದೇ ಒಂದು ಶಿಕ್ಷೆಯನ್ನು ವಿಧಿಸೋದಿಲ್ಲ. ತನ್ನ ಜನ ಮಾಡಿದ ತಪ್ಪಿಗಾಗಿ ರಾಜನು ವೈಯಕ್ತಿಕವಾಗಿ ಮುನಿಯ ಕ್ಷಮೆ ಬೇಡಿದನು ಅಲ್ವಾ. ಯಾಕಂದ್ರೆ ಆ ಸಮಯದಲ್ಲಿ ರಾಜರಿಗೆಲ್ಲರಿಗೂ ಗೊತ್ತಿರುತ್ತೆ, ಆ ಮುನಿಗಳ ಆ ಸ್ಥಾನ ಎಲ್ಲರಿಗೂ ಗೊತ್ತಿರುತ್ತೆ. ಆ ಮುನಿಗಳೇನಾದ್ರೂ ಶಾಪಗ್ರಸ್ತರಾದ್ರೆ ಖಂಡಿತ ಆ ರಾಜ್ಯಕ್ಕೆ ಒಳ್ಳೇದಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ವೈಯಕ್ತಿಕವಾಗಿ ರಾಜನೇ ಬಂದು ಆ ಮಾಂಡವ್ಯ ಮುನಿಗೆ ಅವನು ಕ್ಷಮೆಯನ್ನ ಕೇಳ್ತಾನೆ. ನನ್ನ ಜನರು ತಪ್ಪು ಮಾಡಿದ್ದಾರೆ, ಸೊ ಅವ್ರ ಪರವಾಗಿ ನಾನು ನಿಮ್ಗೆ ಕ್ಷಮೆಯನ್ನ ಬೇಡ್ತಾ ಇದೀನಿ, ನೀವು ನನ್ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಈಗ ಈ ಮಾಂಡವ್ಯ ಮುನಿ ಅವ್ರಿಗೇನೂ ಶಾಪ ಕೊಡೋದಿಲ್ಲ. ಆದ್ರೆ ನೋಡಿ ಇವಾಗ ಎಲ್ಲಿಗೆ ಹೋಗ್ತಾ ಇದಾರೆ ಈ ಮಾಂಡವ್ಯ ಮುನಿ ಅಂತಂದ್ರೆ, ಕೂಡಲೇ ಆ ಮುನಿಯು ಯಮರಾಜನಲ್ಲಿಗೆ ಹೋದನು. ಇವಾಗ ಯಮನ ಹತ್ರ ಹೋಗ್ತಾ ಇದ್ದಾರೆ. ಅವನೇ ತಾನೇ ಎಲ್ಲ ಜೀವಿಗಳ ಹಣೆ ಬರಹವನ್ನ ವಿಧಿಸುವವನು. ನೋಡಿ ಇಲ್ಲಿ ಯಮರಾಜನ ಹತ್ರ ಯಮಲೋಕಕ್ಕೆ ಹೋಗ್ತಾನೆ. ಅಂದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕು ಮಾಂಡವ್ಯ ಮುನಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಅವರು ಆ ಮೆಟೀರಿಯಲ್ ಬಾಡಿ ಅಂತ ನಾವ್ ಏನ್ ಹೇಳ್ತೀವೋ ಅದೇ ದೇಹವನ್ನ ಇಟ್ಕೊಂಡು, ಆ ಭೌತಿಕ ಶರೀರವನ್ನ ಇಟ್ಕೊಂಡು ಅವರು ಯಮರಾಜನ ಹತ್ರ ಹೋಗ್ತಾ ಇದಾರೆ. ಯಮರಾಜನ ಹತ್ರ ಹೋಗಿ ನೋಡಿ ಅವ್ರು ಏನನ್ನ ಕೇಳ್ತಾ ಇದ್ದಾರೆ. ಮುನಿಯು ಈ ಕುರಿತು ಯಮನನ್ನ ಪ್ರಶ್ನೆ ಮಾಡಿದನು. ಮುನಿಯು ಬಾಲಕನಾಗಿದ್ದಾಗ ಚೂಪಾದ ದರ್ಬೆಯಿಂದ ಪಕ್ಷಿಯನ್ನು ಚುಚ್ಚಿದ್ದನು, ಆ ಕಾರಣದಿಂದ ಅವನು ಕಷ್ಟಕ್ಕೆ ಸಿಲುಕಿದನು ಎಂದು ಯಮರಾಜನು ಉತ್ತರವನ್ನಿತ್ತನು. ಮಾಂಡವ್ಯ ಮುನಿಗೆ ಆಶ್ಚರ್ಯ ಆಗುತ್ತೆ, ನನಗೆ ಯಾಕೆ ಇಂತಹ ಒಂದು ಶಿಕ್ಷೆಯನ್ನ ನಾನು ಅನುಭವಿಸೋ ತರ ಆಯ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಯಮರಾಜನಲ್ಲಿ ಪ್ರಶ್ನೆಯನ್ನ ಇಟ್ಟಾಗ ಯಮರಾಜ ಹೇಳ್ತಾ ಇದ್ದಾರೆ, ನೀನು ಚಿಕ್ಕ ಬಾಲಕನಾಗಿದ್ದಾಗ, ಒಂದ್ 7-8 ವರ್ಷದ ಹುಡುಗ ಇದ್ದಾಗ ನೀನ್ ಏನ್ ಮಾಡಿದ್ಯಾ ಅಂತಂದ್ರೆ, ಒಂದು ಪಕ್ಷಿಯ ಇದು ಗುದದ್ವಾರಕ್ಕೆ ಅವರು ಮಾಂಡವ್ಯ ಮುನಿ ಒಂದು ದರ್ಬೆಯಿಂದ ಚುಚ್ಚಿರ್ತಾರಂತೆ. ಅದಕ್ಕೋಸ್ಕರನೇ ಈಗ್ಲೂ ಸಹ ಆ ಶಿಕ್ಷೆ ಅಂತಂದ್ರೆ, ಇವಾಗ ಹಿಂದಿನ ಕಾಲದಲ್ಲಿ ಆ ಶೂಲ ಶಿಕ್ಷೆಯನ್ನ ವಿಧಿಸ್ತಾ ಇದ್ರು. ಅಂತಂದ್ರೆ ಒಂದು ಚೂಪಾಗಿರುವಂತಹ ಆ ಶೂಲದ ತರ ಇರೋದಕ್ಕೆ ಅದನ್ನ ಗುದದ್ವಾರದಿಂದ ಮೂಲಕ ಆ ಶೂಲ ಅವರ ದೇಹಕ್ಕೆ ಹೋಗಿ ಒಳಗಡೆ ಹೋಗಿ ಅದು ತಲೆ ಮೇಲಿಂದ ಅದು ಹೊರಗಡೆ ಬರ್ಬೇಕು. ಆ ತರ ಶಿಕ್ಷೆನ ವಿಧಿಸಿ ಅವ್ರನ್ನ ಸಾಯಿಸ್ತಾ ಇದ್ರಂತೆ. ಸೊ ಇವಾಗ ಅದಕ್ಕೆ ಕೇಳಿದಾಗ, ಯಾಕೆ ನನಗೆ ಇಂತಹ ಒಂದು ಶಿಕ್ಷೆ ಅನುಭವಿಸೋ ತರ ಆಯ್ತು ಅಂದ್ರೆ, ಅಂದ್ರೆ ಅದನ್ನ ಪೂರೈಸ್ಲಿಲ್ಲ, ಆ ಶಿಕ್ಷೆ ಪೂರ್ತಿ ಆಗ್ಲಿಲ್ಲ. ಆದ್ರೆ ಆ ಶಿಕ್ಷೆ ಹತ್ತತ್ರ ಅಂತೂ ಕರ್ಕೊಂಡು ಹೋದ್ರಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದಾಗ ಇಲ್ಲಿ ಹೇಳ್ತಾ ಇದಾರೆ ನೋಡಿ, ನೀನ್ ಚಿಕ್ಕ ಹುಡುಗ ಇದ್ದಾಗ ಒಂದು ಪಕ್ಷಿಯ ಗುದದ್ವಾರಕ್ಕೆ ನೀನು ಒಂದು ಮುಳ್ಳಿನಿಂದ ಚುಚ್ಚಿದ್ಯಾ, ನೀನು ಚೂಪಾದ ದರ್ಬೆಯಿಂದ ಚುಚ್ಚಿದ್ಯಾ, ಅದಕ್ಕೋಸ್ಕರ ನಿನಗೆ ಈ ಕಷ್ಟಕ್ಕೆ ನೀನು ಸಿಲ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಾಂಡವ್ಯ ಮುನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಯಮರಾಜ ಅವನು ಎಂತಹ ವಿವೇಕಿ ಅವನು, ಆದ್ರೆ ಈ ತರ ಅವಿವೇಕದ ವರ್ತನೆ ಮಾಡಿದನಲ್ವಾ. ಬಾಲ್ಯ ಸಹಜ ಮುಗ್ಧತೆಗೆ ಶಿಕ್ಷೆ ಕೊಡುವುದು ಯಮನ ಅವಿವೇಕದ ವರ್ತನೆ ಎಂದು ಮುನಿಯು ಭಾವಿಸಿ ಶೂದ್ರನಾಗೆಂದು ಯಮನಿಗೆ ಶಾಪವಿತ್ತನು. ನೋಡಿ ಇಲ್ಲಿ ಯಮನಿಗೆ ಅವ್ರು ಶಾಪ ಕೊಡ್ತಾ ಇದ್ದಾರೆ, ನೀನು ವಿವೇಕವನ್ನ ನೀನು ಯೋಚನೆ ಮಾಡಿ ತಾನೆ ನೀನು ಶಿಕ್ಷೆನ ವಿಧಿಸ್ಬೇಕು. ಆ ನಾವು ಬಾಲಕರಾಗಿದ್ದಾಗ ಎಷ್ಟು ಮುಗ್ಧರಾಗಿರ್ತೀವಿ, ಆ ಸಮಯದಲ್ಲಿ ನಾವೇನಾದ್ರೂ ಒಂದು ತಪ್ಪಾದಾಗ ಅದಕ್ಕೆ ಯಾರು ಶಿಕ್ಷೆನ ಕೊಡೋದಿಲ್ಲ ನಮ್ಮ ನೀತಿ ಸಂಹಿತೆ ಪ್ರಕಾರ. ಆದ್ರೆ ನೀನು ನನಗೆ ಈ ಶಿಕ್ಷೆನ ವಿಧಿಸ್ಬೇಕು ಅಂತ ಹೇಳಿದ್ಯಾ, ನೀನು ಶೂದ್ರನ ತರ ನೀನು ವರ್ತಿಸಿದ್ಯಾ, ಅದಕ್ಕೋಸ್ಕರ ನೀನು ಶೂದ್ರನಾಗಿ ನೀನು ಜೀವನವನ್ನ ನಡೆಸ್ಬೇಕು ಅಂತ ಹೇಳ್ಬಿಟ್ಟು ಶೂದ್ರನಾಗೆಂದು ಅವರು ಯಮನಿಗೆ ಶಾಪ ಕೊಡ್ತಾರೆ. ಹೀಗೆ ಯಮನ ಅವತಾರವಾದ ಈ ಶೂದ್ರನೇ ವಿದುರ. ನೋಡಿ ಈಗ ಯಮ ಈಗ ಆ ಮಾಂಡವ್ಯ ಮುನಿಯ ಶಾಪವನ್ನ ಅನುಭವಿಸೋದಕ್ಕೋಸ್ಕರ ಅವ್ರು ಇವಾಗ ವಿದುರನಾಗಿ ಅವರು ಬರ್ತಾ ಇದ್ದಾರೆ. ಧೃತರಾಷ್ಟ್ರ ಮತ್ತು ಮಹಾರಾಜ ಪಾಂಡುವಿನ ಶೂದ್ರ ಸಹೋದರ. ಆದರೆ ಭೀಷ್ಮಾಚಾರ್ಯರು ತನ್ನ ಇತರ ಸೋದರ ಪುತ್ರರೊಂದಿಗೆ ಕುರುವಂಶದ ಈ ಶೂದ್ರ ಪುತ್ರನನ್ನ ಸಮನಾಗಿ ಪೋಷಿಸಿದರು. ನೋಡಿ ಇವಾಗ ಆದ್ರೆ ಭೀಷ್ಮಾಚಾರ್ಯರು ಪಾಂಡು ಮಹಾರಾಜ ಮತ್ತೆ ಧೃತರಾಷ್ಟ್ರನನ್ನ ಹೇಗೆ ನೋಡ್ಕೋತಾ ಇದ್ರು, ಹಾಗೆ ಈ 3 ಜನ ಸಹೋದರರನ್ನ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅವರು ಸಮಾನಾಗಿ ಪೋಷಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಕಾಲಾಂತರದಲ್ಲಿ ಬ್ರಾಹ್ಮಣನಿಂದ ಶೂದ್ರಾಣಿಯ ಗರ್ಭದಲ್ಲಿ ಜನ್ಮ ತಳೆದ ಕನ್ಯೆಯನ್ನೇ ವಿದುರನು ಮದುವೆಯಾದನು. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಪಾಂಡು ಮಹಾರಾಜ ಮತ್ತೆ ಧೃತರಾಷ್ಟ್ರ ಅವರೆಲ್ಲರೂ ಸಹ ಕ್ಷತ್ರಿಯ ಕನ್ಯರನ್ನ ಮದುವೆ ಆಗ್ತಾರೆ. ಆದ್ರೆ ಇಲ್ಲಿ ವಿದುರ ಕ್ಷತ್ರಿಯ ಕನ್ಯೆಯನ್ನ ಮದುವೆ ಆಗೋದಿಲ್ಲ. ಒಬ್ಬ ಬ್ರಾಹ್ಮಣನಿಗೆ ಶೂದ್ರಾಣಿಯಿಂದ ಜನ್ಮವನ್ನ ಪಡೆದ ಒಬ್ಬ ಹೆಣ್ಣು ಮಗಳ ಜೊತೆ ವಿದುರನಿಗೆ ಮದುವೆ ಆಗತ್ತೆ. ವಿದುರನು ವಂಶ ಪರಂಪರೆಯಿಂದ ಬಂದ ಸೊತ್ತನ್ನು ತನ್ನ ತಂದೆಯಿಂದ ಅಂದ್ರೆ ಭೀಷ್ಮಾಚಾರ್ಯರ ಸೋದರ ಪಡೆಯದಿದ್ದರೂ ವಿದುರನ ಹಿರಿಯಣ್ಣನಾದ ಧೃತರಾಷ್ಟ್ರನು ಅವನಿಗೆ ರಾಜ್ಯದ ಸ್ವತ್ತಿನಲ್ಲಿ ಸಾಕಷ್ಟು ಅವಕಾಶವಿತ್ತಿದ್ದನು. ಸೊ ನಾವಿಲ್ಲಿ ಏನನ್ನ ತಿಳ್ಕೋಬೇಕು ಅಂತಂದ್ರೆ, ಇವಾಗ ಹಿಂದಿನ ಕಾಲದಲ್ಲಿ ರಾಜರು ಅವರ ಪತ್ನಿಯರಿಗಿರುವಂತಹ ದಾಸಿಯರಿಂದನೂ ಸಹ ಅನೇಕ ಪುತ್ರರನ್ನ ಅವ್ರು ಪಡಿತಾ ಇದ್ರು.
ಆದ್ರೆ ಆ ಪುತ್ರರಿಗೆ ಆ ರಾಜ್ಯದಲ್ಲಿ ಅವರಿಗೆ ಸಮಾನ ಪಾಲು ಇರೋದಿಲ್ಲ. ಆದ್ರೆ ಇಲ್ಲಿ ವಿದುರನಿಗೆ ಧೃತರಾಷ್ಟ್ರ ಏನ್ ಮಾಡ್ತಾರೆ, ಅವ್ರಿಗೂ ಸಹ ಅಂದ್ರೆ ಪಾಲನ್ನ ಕೊಡ್ತಾರೆ, ಅವ್ರಿಗೂ ಸಹ ಒಂದ್ ಸ್ವಲ್ಪ ಆಸ್ತಿ ಪಾಸ್ತಿಯನ್ನ ಕೊಡ್ತಾರೆ, ವಿದುರನಿಗೆ ಆಸ್ತಿ ಪಾಸ್ತಿಯನ್ನ ಕೊಡ್ತಾರೆ. ವಿದುರ ತನ್ನ ಹಿರಿಯಣ್ಣನಿಗೆ ತುಂಬಾ ಹತ್ತಿರವಾಗಿದ್ದ, ಅಲ್ಲದೆ ಅವನಿಗೆ ನ್ಯಾಯವಾದ ಮಾರ್ಗವನ್ನ ತೋರಲು ಉದ್ದಕ್ಕೂ ಪ್ರಯತ್ನ ಪಟ್ಟ. ಅವನಿರೋ ಅಷ್ಟು ದಿವಸನೂ ಸಹ ವಿದುರ ಅವನು ಧೃತರಾಷ್ಟ್ರನಿಗೆ ನ್ಯಾಯ ಮಾರ್ಗದಲ್ಲಿ ನಡಿಲಿಕ್ಕೆ ಅನೇಕ ಬಾರಿ ಅವರು ಸಲಹೆಯನ್ನ ಕೊಡ್ತಾರೆ. ಆದ್ರೆ ಧೃತರಾಷ್ಟ್ರ ಅವನು ಬರೇ ಹುಟ್ಟು ಕುರುಡ ಒಂದೇ ಅಲ್ಲ, ಅವನ ಬುದ್ಧಿನೂ ಸಹ ಕುರುಡಾಗಿತ್ತು. ಅವನಿಗೆ ಯಾವುದೇ ವಿದುರನ ಒಳ್ಳೆ ಮಾತುಗಳನ್ನ ಸಲಹೆಗಳನ್ನ ಅವನು ತಗೋತಾ ಇರ್ಲಿಲ್ಲ. ಭ್ರಾತೃ ವಧೆಯ ಕುರುಕ್ಷೇತ್ರ ಯುದ್ಧದಲ್ಲಿ ವಿದುರ ಪಾಂಡುಪುತ್ರರಿಗೆ ನ್ಯಾಯ ಒದಗಿಸುವಂತೆ ಮತ್ತೆ ಮತ್ತೆ ತನ್ನ ಹಿರಿಯಣ್ಣನನ್ನ ಅಂಗಲಾಚಿದ. ಆದರೆ ದುರ್ಯೋಧನ ತನ್ನ ಚಿಕ್ಕಪ್ಪನ ಅಂತಹ ಮಧ್ಯಸ್ಥಿಕೆಯನ್ನ ಇಷ್ಟಪಡ್ಲಿಲ್ಲ. ಸೊ ಇವಾಗ ವಿದುರ ಅವ್ರು ಹೇಳ್ತಾರೆ, ಅಂದ್ರೆ ಎಷ್ಟು ಜನರ ಪ್ರಾಣ ಹಾನಿ ಆಗತ್ತೆ, ಇಂತಹ ಯುದ್ಧವನ್ನ ಮಾಡೋದು ಬೇಕಾಗಿಲ್ಲ, ಅವರ ಪಾಲನ್ನ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆದ್ರೆ ದುರ್ಯೋಧನ ಈ ಮಾತನ್ನ ಯಾವಾಗ ತನ್ನ ಚಿಕ್ಕಪ್ಪ ತನ್ನ ತಂದೆಗೆ ಹೇಳಿರೋದನ್ನ ಕೇಳಿಸ್ಕೊಂಡಾಗ ಅವನು ದುರ್ಯೋಧನ ವಿದುರನನ್ನ ಅವರು ಅವಮಾನಗೊಳಿಸ್ತಾರೆ. ಸೊ ಅವಮಾನಗೊಳಿಸ್ತಾರೆ, ಚಿಕ್ಕಪ್ಪನ ಮಧ್ಯಸ್ಥಿಕೆಯನ್ನ ಅವನು ಇಷ್ಟಪಡೋದಿಲ್ಲ. ನೋಡಿ, ವಿದುರನಿಗೆ ಕಾರ್ಯತಃ ಅವಮಾನವನ್ನೇ ಮಾಡಿದ. ಏನ್ ಅವಮಾನ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ಇದರ ಪರಿಣಾಮವಾಗಿ ವಿದುರ ಮನೆ ಬಿಟ್ಟು ತೀರ್ಥಯಾತ್ರೆ ಮಾಡುತ್ತಾ ಮೈತ್ರೇಯರಿಂದ ಉಪದೇಶ ಪಡೆದನು. ಸೊ ಇವಾಗ ದುರ್ಯೋಧನ ಏನ್ ಹೇಳ್ತಾನೆ, ನೀನು ನಮ್ಮ ಉಪ್ಪನ್ನ ತಿಂದಿದ್ಯಾ, ಉಪ್ಪನ್ನ ತಿಂದು ಅಂದ್ರೆ ನಾವು ಕೊಟ್ಟಿರೋದ್ರಲ್ಲಿ ನೀನು ಜೀವನವನ್ನ ಮಾಡ್ತಾ ನೀನು ಪಾಂಡವರಿಗೆ ನೀನು ಪಕ್ಷಪಾತವನ್ನ ಮಾಡ್ತಾ ಇದ್ಯಾ, ಪಾಂಡವರಿಗೆ ಒಳಿತಾಗೋ ತರ ನೀನು ಮಾತನ್ನ ಆಡ್ತಾ ಇದ್ಯಾ ಅಂತ ಹೇಳ್ಬಿಟ್ಟು, ನೀನ್ ಇವಾಗ್ಲೇನೆ ಉಟ್ಟ ಬಟ್ಟೆಯಿಂದ ನೀನು ಹೊರಗಡೆ ಹೋಗು, ದಾಸಿ ಪುತ್ರ ಅಂತ ಹೇಳ್ಬಿಟ್ಟು ಅವರು ಆ ದಾಸಿ ಪುತ್ರ ಅನ್ನೋ ಒಂದು ಪದವನ್ನ ಅವರು ಬಳಸ್ತಾರೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಇದರ ಪರಿಣಾಮವಾಗಿ ಈ ತರ ಅವಮಾನವನ್ನ ಮಾಡ್ತಾರೆ ವಿದುರನಿಗೆ. ಈ ಅವಮಾನವನ್ನ ಸಹಿಸಲಾರ್ದಲೆ ವಿದುರ ಏನ್ ಮಾಡ್ತಾನೆ, ಮನೆ ಬಿಟ್ಟು ತೀರ್ಥಯಾತ್ರೆ ಮಾಡುತ್ತಾ ಮೈತ್ರೇಯರಿಂದ ಉಪದೇಶ ಪಡೆದನು. ನೋಡಿ, ಮೈತ್ರೇಯರಂತಹ ಒಬ್ಬ ಶುದ್ಧ ಭಕ್ತರನ್ನ ಅವರು ಭೇಟಿ ಮಾಡ್ತಾರೆ. ಮೈತ್ರೇಯರಿಂದ ಅವರು ಆ ಕೃಷ್ಣ ಪ್ರಜ್ಞೆಯ ಬಗ್ಗೆ ಅವರು ಪರಿಪೂರ್ಣವಾಗಿ ಅವರು ತಿಳ್ಕೊತಾರೆ. 2ನೇ ಶ್ಲೋಕ. ಯಾವತಃ ಕೃತವಾನ್ ಪ್ರಶ್ನಾನ್ ಕ್ಷತ್ತಾ ಕೌಶಾರವಾಗ್ರತಃ ಜಾತೈಕ ಭಕ್ತಿರ್ ಗೋವಿಂದೇ ತೇಭ್ಯಶ್ಚೋಪರ ರಾಮಃ. ಅನುವಾದ. ನಾನಾ ಪ್ರಶ್ನೆಗಳನ್ನು ಕೇಳಿದ ಬಳಿಕ ಭಗವಾನ್ ಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಸ್ಥಿರಚಿತ್ತನಾಗಿ ವಿದುರನು ಮೈತ್ರೇಯನಿಗೆ ಪ್ರಶ್ನೆ ಕೇಳುವುದರಿಂದ ವಿರಮಿಸಿದನು. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಯಾರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ಇವಾಗ ವಿದುರ ಮೈತ್ರೇಯನನ್ನ ಭೇಟಿ ಮಾಡಿದಾಗ ತೀರ್ಥಯಾತ್ರೆ ಸಮಯದಲ್ಲಿ ವಿದುರ ಮೈತ್ರೇಯರನ್ನ ಭೇಟಿ ಮಾಡಿದಾಗ ನಾನಾ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ. ಇವಾಗ ನಮ್ಗುನು ಸಹ ಅದನ್ನೇ ಹೇಳೋದಲ್ವಾ, ನಾವು ಮನುಷ್ಯ ಜನ್ಮದಲ್ಲಿ ಬಂದಾಗ ನಾವು ಅತತೋ ಬ್ರಹ್ಮ ಜಿಜ್ಞಾಸೋ ಅಲ್ವಾ. ನಾವು ಬರೀ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಈ ಭೋಗಗಳನ್ನ ಅನುಭವಿಸ್ತಾ ನಾವು ಜೀವನವನ್ನ ಮಾಡಿದ್ರೆ ನಮ್ಗೂ ಪ್ರಾಣಿಗಳಿಗೂ ಯಾವ್ದು ವ್ಯತ್ಯಾಸ ಇಲ್ಲ ಅಲ್ವಾ. ನಾವು ಮನುಷ್ಯ ಜನ್ಮಕ್ಕೆ ಬಂದಾಗ ಆ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಮನುಷ್ಯ ಜನ್ಮಕ್ಕೆ ಬಂದಾಗ ನಾವು ನಿಲ್ಲಿಸ್ಬಿಟ್ಟು ನಾವೇನಂತ ಪ್ರಶ್ನೆ ಮಾಡ್ಬೇಕು, ನಾವು ಭೋಗವನ್ನ ಪಡೆಯೋದನ್ನ ನಿಲ್ಲಿಸಿ ಅತತೋ ಬ್ರಹ್ಮ ಜಿಜ್ಞಾಸು, ನಾನ್ ಯಾರು ಅನ್ನೋ ಒಂದು ಪ್ರಶ್ನೆನ ನಾವು ಮಾಡ್ಬೇಕು ಅಲ್ವಾ. ನೋಡಿ, ಅದೇ ತರನೇ ಇಲ್ಲಿ ವಿದುರ ಮೈತ್ರೇಯರನ್ನ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಭಗವಾನ್ ಕೃಷ್ಣ ದಿವ್ಯ ಪ್ರೇಮ ಸೇವೆಯಲ್ಲಿ ಸ್ಥಿರಚಿತ್ತನಾಗಿ ವಿದುರನು ಮೈತ್ರೇಯನಿಗೆ ಪ್ರಶ್ನೆ ಕೇಳುವುದರಿಂದ ವಿರಮಿಸಿದನು. ನೋಡಿ, ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಅವ್ರಿಗೆ ಸ್ಪಷ್ಟವಾಗಿ ಈ ಮನುಷ್ಯ ಜನ್ಮದ ಸಾರ್ಥಕತೆ ಯಾವುದರಿಂದ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಮನುಷ್ಯ ಜನ್ಮದ ಸಾರ್ಥಕತೆ ಯಾವಾಗ ಆಗುತ್ತೆ, ನಾವು ನಮ್ಮನ್ನ ಆ ಕೃಷ್ಣನ ಪ್ರೇಮಮಯ ಸೇವೆಯಲ್ಲಿ ನಾವು ತೊಡಗಿಸ್ಕೋಬೇಕು ಅನ್ನೋ ಒಂದು ವಿಷಯ ತಿಳ್ಕೊಂಡ್ಮೇಲೆ ನಮ್ಗಿನ್ ಯಾವುದೇ ಒಂದು ಪ್ರಶ್ನೆಗಳಿರೋದಿಲ್ಲ ಅಲ್ವಾ. ಅಂದ್ರೆ ನಾವು ಅದನ್ನ ಡೀಟೇಲ್ ಆಗಿ ನಾವು ತಿಳ್ಕೊಳೋದು ಇರುತ್ತೆ ಹೊರತು ನಮ್ಗೆ ಅದಕ್ಕೆ ಉತ್ತರ, ಆ ಕೊನೆಯ ಉತ್ತರ ನಮ್ಗೆ ಸಿಕ್ಬಿಡುತ್ತೆ. ಮಾನವ ಜನ್ಮದ ಆ ಸಾರ್ಥಕತೆ ಏನೋ ಅನ್ನೋದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಅದಾದ್ಮೇಲೆ ನಾವ್ ಇನ್ನ ಡೀಟೇಲ್ ತಿಳ್ಕೊಬೋದೇ ಹೊರತು ನಮ್ಮ ಆ ಪ್ರಶ್ನೆಗಳು ಮತ್ತೆ ಪ್ರಶ್ನೆಗಳನ್ನ ಕೇಳೋದು ನಿಂತ್ಕೊಳುತ್ತೆ. ಅದೇ ತರನೇ ನೋಡಿ, ಅವ್ರು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ಮೇಲೆ ಅವ್ರಿಗೆ ಮನುಷ್ಯ ಜನ್ಮದ ಸಾರ್ಥಕತೆ ಯಾವ್ದ್ರಿಂದ ಆಗುತ್ತೆ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಇನ್ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳೋದಿರೋದಿಲ್ಲ. ಅದಾದ್ಮೇಲೆ ನೋಡಿ, ಪ್ರಶ್ನೆ ಕೇಳುವುದರಿಂದ ಅವರು ವಿದುರ ವಿರಮಿಸ್ತಾರೆ ಅಂತ ಹೇಳ್ತಿದ್ದಾರೆ ಅಲ್ವಾ. ನೋಡಿ, ಎಷ್ಟು ಮುಖ್ಯವಾದದ್ದು. ಇವಾಗ ನಮ್ಗುನು ಹಾಗೇನೆ, ಇವಾಗ ನಾವುನು ಸಹ ಹಲವಾರು ಪ್ರಶ್ನೆಗಳನ್ನ ನಮ್ಮ ಜೀವನದಲ್ಲಿ ಹಾಕೊಂತಾ ಬಂದ್ವಿ ಅಲ್ವಾ. ಯಾಕೆ ನಾವು ಹುಟ್ಟಿದೀವಿ ಅಂತ ತಿಳ್ಕೊಂಡ್ವಿ, ಯಾಕೆ ನಾನು ಕಷ್ಟ ಪಡ್ತಾ ಇದೀವಿ, ನಾನು ಏನು ತಪ್ಪನ್ನ ಮಾಡಿಲ್ಲ, ಆದ್ರೂ ಸಹ ನಾನು ಯಾವ್ದನ್ನು ಬಯಸ್ತಲೇ ಇದೆಲ್ಲ ಬರ್ತಾ ಇದೆ. ತಪ್ಪು ಅಂದ್ರೆ ನಾನು ತಪ್ಪು ಮಾಡ್ತಾ ಇದ್ರು ನಾನು ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ. ಮತ್ತೆ ನನಗೆ ಎಷ್ಟೊಂದು ಸುಖವನ್ನ ಅನುಭವಿಸ್ಬೇಕು ಅಂತ ಆಸೆ ಇದೆ, ಆದ್ರೆ ಎಲ್ಲವನ್ನ ನಾನು ಪರಿಪೂರ್ಣವಾಗಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಮತ್ತೆ ಈ ತರ ದೇವ್ರಂದ್ರೆ ಯಾರು, ನಾನ್ ನೋಡ್ಲಿಕ್ಕೆ ಆಗೋದಿಲ್ವಾ ಅಲ್ವಾ. ಇಷ್ಟೆಲ್ಲ ನಾವು ಯೋಚನೆಗಳನ್ನ ಮಾಡ್ಕೊಂಡು ಬರ್ತೀವಿ ಅಲ್ವಾ. ಈಗ ಕೃಷ್ಣ ಕಾನ್ಶಿಯಸ್ಗೆ, ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ನಾವ್ ಯಾರು ಅಂತ ನಾವ್ ಅರ್ಥ ಮಾಡ್ಕೊಂಡ್ವಿ. ನಮ್ಮ
ಜೀವನದ ಗುರಿ ಏನು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಈಗ ನೋಡಿ ನಮ್ಗೆ ಪ್ರಶ್ನೆಗಳು ನಿಂತಿದೆ, ಆದ್ರೆ ಹೌದು ನಮ್ಗೆ ಇನ್ನ ಡೀಟೇಲ್ ಆಗಿ ತಿಳ್ಕೊಳ್ಲಿಕ್ಕೆ ಹಲವಾರು ಪ್ರಶ್ನೆಗಳಿದೆ, ಆದ್ರೆ ಆ ಮೂಲ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಕಿದೆ ಅಲ್ವಾ. ಈಗ ಅದಕ್ಕೇನೆ ನಮ್ಗೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಅಂತಂತ ಪ್ರಭುಪಾದರ ಹತ್ರ ಏನು ಹಲವಾರು ಅಂದ್ರೆ ವಿದ್ಯಾರ್ಥಿಗಳು ಬರ್ತಾ ಇರ್ತಾರಲ್ಲ, ಆಗ ಒಬ್ಬ ವಿದ್ಯಾರ್ಥಿ ಅಂದ್ರೆ ಅಲ್ಲಿ ಪ್ರಭುಪಾದರ ಹತ್ರ ಆಲ್ರೆಡಿ ಕಲ್ತ್ಕೊಂತಾ ಇರೋ ವಿದ್ಯಾರ್ಥಿ ಅದನ್ನೇ ಹೇಳ್ತಾರೆ ಅವರು. ನಾನು ಹಲವಾರು ಕಡೆ ಹುಡುಕಾಡ್ತಾ ಇದ್ದೆ, ನನ್ನ ಹುಡುಕಾಟ ನಿಂತಿತು, ಇಲ್ಲಿ ಪ್ರಭುಪಾದರ ಹತ್ರ ಬಂದ್ಮೇಲೆ ನಾನು ಹುಡ್ಕೋದನ್ನ ನಾನು ನಿಲ್ಸಿದೀನಿ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಾವು ಹುಡ್ಕಾಡ್ತಾ ಇದೀವಿ, ನಾವು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಅಲ್ದಾಡ್ತಾ ಇದೀವಿ, ಆದ್ರೆ ಆ ಹುಡ್ಕಾಟ ನಿಲ್ಲುತ್ತೆ ನಾವು ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ಪ್ರಶ್ನೆ ಕೇಳೋದ್ರಿಂದ ವಿದುರ ವಿರಮಿಸ್ತಾರೆ ಅಂತ ಹೇಳ್ಬಿಟ್ಟು. ಭಾವಾರ್ಥ ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ತನ್ನ ಭಕ್ತರನ್ನು ಎಲ್ಲಾ ರೀತಿಯಲ್ಲಿ ಸಂತೃಪ್ತಗೊಳಿಸುವ ಗೋವಿಂದನಾದ ಭಗವಾನ್ ಶ್ರೀಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಅಂತಿಮವಾಗಿ ನೆಲೆಸುವುದೇ ಜೀವನದ ಅತ್ಯುನ್ನತ ಧ್ಯೇಯ ಎಂದು ಮೈತ್ರೇಯ ಋಷಿಗಳು ತಿಳಿಸಿಕೊಟ್ಟಾಗ ವಿದುರನು ಅವರಿಗೆ ಪ್ರಶ್ನೆ ಮಾಡುವುದನ್ನ ನಿಲ್ಲಿಸಿದನು. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ನಾವು ನೆಲೆಸೋದೇ ನಮ್ಮ ಜೀವನದ ಅತ್ಯುನ್ನತ ಧ್ಯೇಯ ಅಂತ ಹೇಳ್ಬಿಟ್ಟು ಮೈತ್ರೇಯ ಋಷಿಗಳು ವಿದುರನಿಗೆ ತಿಳಿಸಿಕೊಡ್ತಾರೆ. ಇವಾಗ ಶ್ರೀಕೃಷ್ಣ ಅಂತಂದ್ರೆ ಯಾರು? ಅವ್ರು ಎಲ್ಲರನ್ನ ಎಲ್ಲಾ ರೀತಿಯಲ್ಲಿ ತೃಪ್ತಿ ಮಾಡಿಸ್ಲಿಕ್ಕೆ ಅವ್ರಿಗೆ ಮಾತ್ರನೇ ಸಾಧ್ಯ ಅಲ್ವಾ. ನಾವ್ ಇವಾಗ ಮಾಮೂಲಿ ಗಾದೆನೂ ನಾವು ನೋಡಿದೀವಿ ಅಲ್ವಾ. ನಾವು ಜನಾರ್ದನನ್ನ ನಾವು ಮೆಚ್ಚಿಸ್ಬೋದೇ ಹೊರತು ಜನಗಳನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾವು. ಆದ್ರೆ ಜನಾರ್ದನನ್ನ ನಾವು ತೃಪ್ತಿಗೊಳಿಸ್ಬೋದು. ನೋಡಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಯಾರು ಏನೇ ಕೊಟ್ರು ಸಹ ನಮ್ಗೆ ತೃಪ್ತಿ ಆಗೋದಿಲ್ಲ. ಭಗವಂತ ನಮ್ಗೆ ಆ ಭಗವಂತನ ಸಂಪರ್ಕ ಸಿಕ್ಕಿದಾಗ ನಮ್ಗೆ ತೃಪ್ತಿ ಆಗ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಯಾರನ್ನಾದ್ರೂ ತೃಪ್ತಿಗೊಳಿಸ್ಬೇಕಂದ್ರೆ ಅದು ಸಾಧ್ಯ ಇರೋದು ಭಗವಂತನಿಂದ ಮಾತ್ರನೇ. ಸೊ ತನ್ನ ಭಕ್ತರನ್ನ ಎಲ್ಲಾ ರೀತಿಯಿಂದ ತೃಪ್ತಿಗೊಳಿಸುವ ಗೋವಿಂದನಾದ ಭಗವಾನ್ ಶ್ರೀಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಅಂತಿಮವಾಗಿ ನೆಲೆಸುವುದೇ ಜೀವನದ ಅತ್ಯುನ್ನತ ಧ್ಯೇಯ ಎಂದು ಮೈತ್ರೇಯ ಋಷಿಗಳು ತಿಳಿಸಿಕೊಟ್ಟಾಗ ವಿದುರನು ಅವರಿಗೆ ಪ್ರಶ್ನೆ ಮಾಡುವುದನ್ನ ನಿಲ್ಲಿಸಿದನು. ಐಹಿಕ ಅಸ್ತಿತ್ವದಲ್ಲಿ ಬದ್ಧನಾಗಿರುವ ಜೀವಿಯು ಐಹಿಕ ತ್ರಿಗುಣದಲ್ಲಿ ತನ್ನ ಇಂದ್ರಿಯ ವ್ಯಾಪಾರದಿಂದ ಸುಖವನ್ನ ಅರಸುತ್ತಾನೆ ಅಲ್ವಾ. ನಾವಿವಾಗ ಬದ್ಧಾತ್ಮರು, ನಾವಿವಾಗ ಸುಖವನ್ನ ಅರಸ್ತಾ ಇದೀವಿ ನಾವು ಅಲ್ವಾ. ಆನಂದಮಯ ಅಭ್ಯಾಸಾತ್, ಅದು ಎಲ್ಲ ಜೀವಿಗಳು ಅಲ್ವಾ. ಹಲವಾರು ಬಾರಿ ನಾವ್ ಇದನ್ನ ತಿಳ್ಕೊಂಡಿದೀವಿ. ಅಂದ್ರೆ ಬರೇ ನಾವು ಮನುಷ್ಯರೊಬ್ಬರಿಗೆ ಅಲ್ಲ, ಈ 84 ಲಕ್ಷ ಜೀವರಾಶಿಗಳು ಏನಿದೆಯೋ ಆ ಎಲ್ಲ ಜೀವರಾಶಿಗಳ ಗುಣ ಏನು ಅಂತಂದ್ರೆ, ಸ್ವಾಭಾವಿಕ ಗುಣ ಏನು ಅಂತಂದ್ರೆ ಆನಂದವನ್ನ ಅರ್ಸೋದು ಅಲ್ವಾ. ನಾವ್ ಯಾರನ್ನು ಸಹ ಕಷ್ಟ ಬೇಕು ಅಂತ ನಾವ್ ಯಾವತ್ತೂ ನಾವು ಯೋಚನೆ ಮಾಡದೇ ಇಲ್ಲ, ನಾವು ಇಚ್ಛೆ ಪಡೋದು ಇಲ್ಲ. ಆನಂದಮಯೋ ಅಭ್ಯಾಸ, ನಾವು ಪ್ರತಿಯೊಂದ್ರಲ್ಲೂ ನಾವು ಆನಂದವನ್ನ ಹುಡುಕ್ತಾ ಇರ್ತೀವಿ ಅಲ್ವಾ. ಆದ್ರೆ ನಾವ್ ಇಲ್ಲಿ ಆನಂದವನ್ನ ಹುಡುಕ್ತಾ ಇದೀವಿ, ಆದ್ರೆ ತಪ್ಪಾದ ಜಾಗದಲ್ಲಿ ನಾವು ಆನಂದವನ್ನ ಹುಡುಕ್ತಾ ಇದೀವಿ. ಅದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಆನಂದವನ್ನ ಹುಡುಕ್ತಾ ಇರೋದು ಸರಿಯಾಗೇ ಇದೆ, ಆದ್ರೆ ತಪ್ಪಾದ ಜಾಗದಲ್ಲಿ ಆನಂದವನ್ನ ಹುಡುಕ್ತಾ ಇದೀವಿ. ನಾವು ಈ ಐಹಿಕ ಪ್ರಪಂಚದಲ್ಲಿ ನಮ್ಮ ಈ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ನಾವು ಆನಂದವನ್ನ ನಾವು ಪಡಿಬೇಕು ಅಂತ ನಾವು ಅರಸ್ತಾ ಇದೀವಿ, ಅದು ತಪ್ಪು. ಆದರೆ ಅದು ಅವನಿಗೆ ತೃಪ್ತಿಯನ್ನ ಕೊಡುವುದಿಲ್ಲ ಅಲ್ವಾ. ಯಾಕಂದ್ರೆ ನಾವು ಈ ದೇಹ ಅಲ್ಲ, ನಾವು ಆತ್ಮಕ್ಕೆ ಬೇಕಾಗಿರೋದನ್ನ ನಾವಿಲ್ಲಿ ಒದಗಿಸಿ ಕೊಡೋದೇ ಇಲ್ಲ. ನಮ್ಮ ಆತ್ಮಕ್ಕೆ ಬೇಕಾಗಿರೋದು ಪರಮಾತ್ಮನ ಜೊತೆ ಸಂಪರ್ಕ. ನಾವು ಬರೀ ಈ ದೇಹ ಇದು ನಾವಲ್ಲ, ನಾವಿರುವಂತಹ ವೆಹಿಕಲ್ ಅಲ್ವಾ, ಒಂದು ವಾಹನ ಈ ಜೀವನವನ್ನ ನಡೆಸ್ಲಿಕ್ಕೆ. ಆ ವಾಹನಕ್ಕೆ ಬೇಕಾಗಿರೋದನ್ನೆಲ್ಲ ನಾವು ಮಾಡ್ತಾ ಇದೀವಿ, ಆದ್ರೆ ನಾವ್ ಯಾರಂತ ನಾವು ಮರ್ತೋಗಿದೀವಿ ಅಲ್ವಾ. ನಮ್ಗದನ್ನ ಭಗವದ್ಗೀತೆಯಲ್ಲೂ ನಾವು ಎಕ್ಸಾಂಪಲ್ ನಾವು ಚೆನ್ನಾಗಿ ತಿಳ್ಕೊಂಡಿದೀವಿ. ಇವಾಗ ನಾವು ಕಾರಿಗೆ ಬೇಕಾಗಿರೋದನ್ನೆಲ್ಲ ನಾವು ಒದಗಿಸಿದ್ರೆ, ನೀರ್ ಹಾಕಿದ್ರೆ, ಮತ್ತೆ ಪೆಟ್ರೋಲ್ ಹಾಕಿ ಆ ಕಾರನ್ನ ಚೆನ್ನಾಗಿ ನಾವು ಪಳ ಹೊಡೆಯೋ ತರ ನಾವೆಲ್ಲ ನೋಡ್ಕೊಂಡ್ರು ಸಹ ಆ ಕಾರನ್ನ ಓಡಿಸೋ ಡ್ರೈವರ್ಗೆ ನಾವು ಆಹಾರವನ್ನ ಕೊಡ್ಲಿಲ್ಲ ಅಂತಂದ್ರೆ ಆ ಕಾರಿನ ಉಪಯೋಗವನ್ನ ನಾವು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ತರನೇ ನಾವು ಬರೇ ದೇಹವನ್ನ ನೋಡ್ಕೊಂಡು ನಾವು ಆತ್ಮಕ್ಕೆ ಬೇಕಾಗಿರೋದನ್ನ ನಾವು ಒದಗಿಸಿ ಕೊಡ್ಲಿಲ್ಲ ಅಂತಂದ್ರೆ ನಮ್ಗೆ ತೃಪ್ತಿಯನ್ನ ಪಡಿಲಿಕ್ಕೆ ನಾವು ಸಾಧ್ಯ ಇಲ್ಲ. ಆ ಬಳಿಕ ಅನುಭವ ಗಮ್ಯ ಊಹನಾತ್ಮಕ ಚಿಂತನಾ ವಿಧಾನದಿಂದ ಮತ್ತು ಬೌದ್ಧಿಕ ಪರಿಶ್ರಮದಿಂದ ಪರಮ ಸತ್ಯವನ್ನ ಹರಿಸುತ್ತಾನೆ. ನೋಡಿ ಇದನ್ನ ಯಾರು ಯೋಚನೆ ಮಾಡ್ತಾರೆ, ಯಾಕೆ ನಮ್ಗೆ ತೃಪ್ತಿ ಆಗ್ತಾ ಇಲ್ಲ? ನಾನು ಎಷ್ಟೊಂದು ಮನೆಗಳನ್ನ ನಾನು ಇವಾಗ ಕೊಂಡ್ಕೊಂಡಿದೀನಿ, ನಾನು ನನ್ನ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಹೆಂಡತಿ ಮಕ್ಕಳು, ಸುಂದರವಾಗಿರೋ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಎಲ್ಲರನ್ನೂ ಸಹ ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಒಬ್ಬ ಮನುಷ್ಯನಿಗೆ ಬೇಕಾಗಿರೋದೆಲ್ಲ ಇದೆ, ಆದ್ರೂ ಸಹ ನನ್ಗೆ ಯಾಕೆ ತೃಪ್ತಿ ಸಮಾಧಾನ ಇಲ್ಲ, ಇನ್ನ ಏನೋ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ಲಿಕ್ಕೆ ಹೋದಾಗ ನೋಡಿ ಹೂವಾತ್ಮಕ ಚಿಂತನೆ ಮಾಡ್ತಾನೆ. ಮತ್ತೆ ಅವನು ಪರಮ ಸತ್ಯವನ್ನ ಅವನೇ ಪರಿಶ್ರಮದಿಂದ, ಬೌದ್ಧಿಕ ಪರಿಶ್ರಮದಿಂದ ಪರಮ ಸತ್ಯವನ್ನ ಹುಡುಕ್ಲಿಕ್ಕೆ ಹೋಗ್ತಾನೆ. ನೋಡಿ ಇಲ್ಲಿ ಗುರುಗಳ ಹತ್ರ ಹೋಗ್ತಾ ಇಲ್ಲ, ಅವನೇ ಇಲ್ಲಿ ಅರಸ್ತಾ ಇದ್ದಾನೆ. ತನ್ನ ಮನಸ್ಸಲ್ಲಿ ಅವನು ಯೋಚನೆ ಅಂತ ಮಾಡ್ಕೊಂಡು, ಚಿಂತನೆಯನ್ನ ಮಾಡ್ಕೊಂಡು, ತನ್ನ ಬುದ್ಧಿಶಕ್ತಿಯಿಂದ ಅವನು ಯಾಕೆ ಅಂತ ಹೇಳ್ಬಿಟ್ಟು ಅವನು ಪ್ರಶ್ನೆ ಮಾಡ್ಕೋತಾ ಇದ್ದಾನೆ. ಆದರೆ ಅಂತಿಮ ಗುರಿಯನ್ನು ಕಾಣಲಾರದೆ ಅವನು ಮತ್ತೆ ಐಹಿಕ ಕಾರ್ಯಗಳಿಗೆ ಇಳಿಯುತ್ತಾನೆ. ಅವನಿಗೆ ಗೊತ್ತಾಗೋದಿಲ್ಲ, ನಾವ್ ಎಷ್ಟೇ ಯೋಚನೆ ಮಾಡಿದ್ರು ಸಹ, ನಮ್ಮ ಬುದ್ಧಿಯನ್ನ ಉಪಯೋಗಿಸಿದ್ರು ಸಹ ಈ ಮಾನವ ಜನ್ಮದ ಪರಮ ಗುರಿ ಧ್ಯೇಯ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗೋದಿಲ್ಲ
ಅಲ್ವಾ. ಕೊನೆಗೆ ಏನ್ ಮಾಡ್ತಾರೆ, ಯೋಚನೆ ಮಾಡಿ ಚಿಂತನೆ ಮಾಡಿ ಅವ್ರು ಎಂತಹ ಕಾರ್ಯಗಳಿಗೆ ಅವರು ತಮ್ಮನ್ನ ತಾವು ತೊಡಗಿಸ್ಕೋತಾರೆ ಅಂತಂದ್ರೆ ಲೋಕ ಕಲ್ಯಾಣ ಕಾರ್ಯಗಳಿಗೆ, ಸಮಾಜ ಕಲ್ಯಾಣ ಕಾರ್ಯಗಳಿಗೆ ಅವ್ರು ಉಪಯೋಗಿಸ್ಕೋತಾರೆ. ಅಯ್ಯೋ ನನ್ನ ಇಂದ್ರಿಯ ಸುಖ ಪಟ್ರು ಸಹ ಅದರಿಂದ ನನಗೆ ತೃಪ್ತಿ ಸಿಗ್ತಾ ಇಲ್ಲ, ಸರಿ ನಾನು ಬೇರೆ ಇನ್ನೇನಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಣ್ಣು ಕಾಣದೆ ಈ ಭೌತಿಕ ಪ್ರಪಂಚದಲ್ಲಿ ಸಮಾಜ ಸೇವೆ, ಲೋಕ ಕಲ್ಯಾಣ ಸೇವೆ ಕಾಣಿಸುತ್ತೆ. ಅದಕ್ಕೆ ಅವರು ತಮ್ಮನ್ನ ತಾವು ಅದರಲ್ಲಿ ತೊಡಗಿಸ್ಕೋತಾರೆ. ನಾನಾ ತೆರನಾದ ಲೋಕಪ್ರೀತಿಯ ಮತ್ತು ಪರಾರ್ಥ ಪ್ರತಿಪಾದನೆಯ ಕಾರ್ಯಗಳಲ್ಲಿ ಅವನು ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಅವೆಲ್ಲವೂ ಅವನಿಗೆ ತೃಪ್ತಿ ಕೊಡುವುದರಲ್ಲಿ ಯಶಸ್ವಿ ಆಗುತ್ತದೆ. ನೋಡಿ, ಇವಾಗ ಲೋಕ ಕಲ್ಯಾಣ ಕಾರ್ಯಗಳನ್ನೆಲ್ಲ ಮಾಡಿದ್ರು ಸಹ ಹೌದು ಅದು ತುಂಬಾ ಇರೋದ್ರಲ್ಲಿ ಮನಸ್ಸಿಗೆ ಒಂದ್ ಸ್ವಲ್ಪ ತೃಪ್ತಿ ಕೊಡುತ್ತೆ. ಹೌದು, ನಾನು ಏನೋ ಒಂದು ಸಮಾಜಕ್ಕೆ ಒಳ್ಳೇದನ್ನ ಮಾಡ್ತಾ ಇದೀನಿ, 4 ಜನಗಳು ನನ್ನನ್ನ ಅವರು ಹೊಗಳ್ತಾ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸಿದ್ರು ಸಹ ಅದ್ರಲ್ಲೂ ಸಹ ನಮ್ಗೆ ತೃಪ್ತಿ ಕೊಡೋದಿಲ್ಲ. ಅಂತಹ ಕಾರ್ಯಗಳು ಸಹ ಈ ಸಮಾಜ ಕಲ್ಯಾಣ ಅಂತ ನಾವ್ ಏನ್ ಹೇಳ್ತೀವೋ ಅಂತಹ ಕಾರ್ಯಗಳು ಸಹ ನಮ್ಗೆ ತೃಪ್ತಿನ ಕೊಡೋದ್ರಲ್ಲಿ ಅದು ಯಶಸ್ವಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾಮ್ಯ ಕರ್ಮಗಳಾಗಲಿ ಅಥವಾ ಶುಷ್ಕ ಊಹಾತ್ಮಕ ಚಿಂತನೆಗಳಾಗ್ಲಿ ತೃಪ್ತಿಯನ್ನ ಕೊಡಲಾರವು. ನಾವೇನೆ ಯೋಚನೆ ಮಾಡ್ಕೊಂಡು ಕಲ್ಪನೆ ಮಾಡ್ಕೊಂಡು ಈ ಮನುಷ್ಯ ಜನ್ಮ ಇದಕ್ಕಿರ್ಬೋದು ಅದಕ್ಕಿರ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ಅದನ್ನು ಸಹ ನಮ್ಗೆ ಏನು ತೃಪ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಿಸರ್ಗ ಸಹಜವಾಗಿಯೇ ಜೀವಿಯು ಸರ್ವಶ್ರೇಷ್ಠ ಭಗವಂತ ಶ್ರೀಕೃಷ್ಣನ ಶಾಶ್ವತ ದಾಸನಾಗಿರೋನು. ನೋಡಿ, ನಮ್ಗೆ ಇದು ಗೊತ್ತೇ ಇರ್ಲಿಲ್ಲ ಅಲ್ವಾ. ನಾವು ಒಡೆಯರು ಅಂತಾನೆ ನಾವು ಅನ್ಕೊಂಡ್ಬಿಟ್ಟಿದ್ವಿ. ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವು ಗುರುಗಳ ಮುಖೇನ ನಾವು ಜ್ಞಾನವನ್ನ ಪಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಸ್ಥಾನ, ನಮ್ಮ ಶಾಶ್ವತವಾದ ಸ್ಥಾನ ಕೃಷ್ಣನ ಸೇವೆ ಮಾಡೋದು, ನಾವು ಕೃಷ್ಣನ ಸೇವಕರು ಅಂತ. ಆ ಸ್ಥಾನಕ್ಕೆ ನಾವು ಮತ್ತೆ ಹೋಗಿ ಕುತ್ಕೊಂಡ್ರೆ ಅಷ್ಟೇನೆ ನಮ್ಗೆ ಆ ತೃಪ್ತಿ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯ. ಎಲ್ಲ ವೈದಿಕ ಸಾಹಿತ್ಯಗಳು ಅವನಿಗೆ ಆ ಅಂತಿಮ ಗುರಿಯನ್ನ ಕುರಿತು ಮಾರ್ಗದರ್ಶನ ನೀಡುತ್ತವೆ. ಭಗವದ್ಗೀತೆ 15.15 ಈ ಹೇಳಿಕೆಯನ್ನ ದೃಢಪಡಿಸಿದೆ. ವಿದುರನಂತೆ ಜಿಜ್ಞಾಸುವಾದ ಬದ್ಧಾತ್ಮನು ಮೈತ್ರೇಯರಂತಹ ಸದ್ಗುರುವನ್ನ ಸಂಪರ್ಕಿಸಬೇಕು. ಕರ್ಮ, ಕಾಮ್ಯಕರ್ಮ, ಜ್ಞಾನ, ಪರಮ ಸತ್ಯದ ಬಗ್ಗೆ, ತತ್ವಜ್ಞಾನದ ಸಂಶೋಧನೆ ಮತ್ತು ಯೋಗ, ಆಧ್ಯಾತ್ಮ ಸಾಕ್ಷಾತ್ಕಾರದ ಯೋಗ ಪ್ರಕ್ರಿಯೆಗಳ ಬಗ್ಗೆ ಎಲ್ಲವನ್ನೂ ಪ್ರಜ್ಞಾಪೂರ್ಣ ಪ್ರಶ್ನೆಗಳಿಂದ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಅಲ್ವಾ. ನೋಡಿ, ಅದಕ್ಕೆ ನಾವು ಎಷ್ಟೇ ಊಹಾತ್ಮಕ ಚಿಂತನೆ ಮಾಡಿದ್ರೆ ನಮ್ಗೆ ಅಲ್ಲಿ ಉತ್ತರವನ್ನ ಕಂಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಇವಾಗ ವಿದುರ ಹೇಗೆ ಮೈತ್ರೇಯಿಂದ ಅವರು ಜ್ಞಾನವನ್ನ ಪಡ್ಕೊಂಡ್ರು, ಅದೇ ತರ ನಾವು ಆ ಗುರು ಪರಂಪರಾ ಅಂತ ನಾವ್ ಏನ್ ಹೇಳ್ತೀವೋ ಆ ಪರಂಪರೆಯಲ್ಲಿ ಬಂದಿರುವ ಗುರುವನ್ನ ಆಶ್ರಯಿಸಿದಾಗ ಮಾತ್ರನೇ ನಾವು ಆ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರೆ ನಾವು ಇದೆಲ್ಲವನ್ನ ಸಹ ನಾವು ಏನು ಮೈತ್ರೇಯರಂತ ಸದ್ಗುರುವಿನಿಂದ ಮೂಲಕನೇ ನಾವು ಅವ್ರನ್ನ ಸಂಪರ್ಕಿಸಿ ಅವರ ಆಶ್ರಯವನ್ನ ಪಡೆದೇ ನಾವು ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಗುರುವನ್ನು ಪ್ರಶ್ನೆ ಮಾಡಲು ಗಂಭೀರವಾದ ಒಲವಿಲ್ಲದವನು ತೋರುಗಾಣಿಕೆಯ ಗುರುವಿಗೆ ಅವಕಾಶ ನೀಡಬೇಕಾಗಿಲ್ಲ, ಅಥವಾ ತನ್ನ ಶಿಷ್ಯನನ್ನ ಅಂತಿಮವಾಗಿ ಭಗವಾನ್ ಶ್ರೀಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸಲಿಕ್ಕಾಗದಿದ್ದರೆ ಬೇರೆಯವರೆದುರಿಗೆ ಗುರುವಿನ ಸೋಗು ಹಾಕಬಾರದು. ನೋಡಿ, ಇಲ್ಲಿ ಎರಡನ್ನು ಹೇಳ್ತಾ ಇದ್ದಾರೆ ಅವರು, ಶಿಷ್ಯ ಹೇಗಿರ್ಬೇಕು ಮತ್ತೆ ಗುರು ಹೇಗಿರ್ಬೇಕಂತ. ಸೊ ಇವಾಗ ಶಿಷ್ಯ ಅಂದ್ರೆ ಏನು ಅಂತಂದ್ರೆ ನನಗೂ ಒಬ್ಬ ಗುರು ಇದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಸೋಗ ಹಾಕ್ಲಿಕ್ಕೆ ಒಂದು ಗುರುವನ್ನ ಆಶ್ರಯಿಸುವುದು ಅದು ನಿಜವಾದ ಶಿಷ್ಯನ ಲಕ್ಷಣವಲ್ಲ. ಅದೇ ತರನೇ ಗುರುನು ಸಹ ಅವರು ತನ್ನ ಬಳಿ ಬಂದಿರುವಂತಹ ಶಿಷ್ಯರನ್ನ ಅವರು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಲಿಲ್ಲ, ನನಗೂ ಸಹ ಹಲವಾರು ಶಿಷ್ಯರಿದ್ದಾರೆ ಅಂತ ಹೇಳ್ಬಿಟ್ಟು ತೋರ್ಪಡಿಕೆಗೆ ಅವರು ಶಿಷ್ಯರನ್ನ ಇಟ್ಕೊಂಡ್ರೆ ಅಂತಹ ಗುರುವಿಂದನೂ ಸಹ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ವಿದುರನು ಮೈತ್ರೇಯರಂತಹ ಸದ್ಗುರುವನ್ನ ಸಂಪರ್ಕಿಸುವುದರಲ್ಲಿ ಯಶಸ್ವಿಯಾದನು, ಜೀವನದ ಅಂತಿಮ ಗುರಿಯನ್ನು ಪಡೆದನು. ಅದು ಗೋವಿಂದನಲ್ಲಿ ಭಕ್ತಿ, ಅಲ್ಲಿಗೆ ಆಧ್ಯಾತ್ಮಿಕ ಉನ್ನತಿಗಾಗಿ ತಿಳಿಯುವಂತಹುದು ಹೆಚ್ಚಿನದೇನೂ ಉಳಿಯಲಿಲ್ಲ. ನೋಡಿ, ಇವಾಗ ವಿದುರ ಏನ್ ಮಾಡ್ತಾರೆ, ಸದ್ಗುರುವನ್ನ ಅವ್ರು ಸಂಪರ್ಕಿಸ್ತಾರೆ, ಅದರಲ್ಲಿ ಅವರು ಯಶಸ್ವಿಯನ್ನ ಪಡಿತಾರೆ. ಅದಕ್ಕೋಸ್ಕರ ಅವರು ಒಳ್ಳೆಯ ಗುರುವನ್ನ ಪಡೆದಿರೋದ್ರಿಂದ ಅವ್ರ ಜೀವನದ ಅಂತಿಮ ಗುರಿ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗತ್ತೆ. ಅದೇನು ಅಂತಂದ್ರೆ ಗೋವಿಂದನಲ್ಲಿ ಭಕ್ತಿಯನ್ನ ಮಾಡೋದು ಅಲ್ವಾ. ಓನ್ಲಿ ಒನ್ ಬಿಸ್ನೆಸ್, ಪ್ರಭುಪಾದ್ರು ಯಾವಾಗ್ಲೂ ಹೇಳುದು ಅಲ್ವಾ, ನಮ್ಗೆ ಬೇರೆ ಯಾವುದೇ ಬಿಸ್ನೆಸ್ ಇಲ್ಲ, ಓನ್ಲಿ ಒನ್ ಬಿಸ್ನೆಸ್ ಏನು ಅಂತಂದ್ರೆ ನಾವು ಕೃಷ್ಣನಲ್ಲಿ ಪ್ರೇಮಪೂರ್ವಕ ಭಕ್ತಿ ಸೇವೆಯನ್ನ ಮಾಡೋದು. ಅದ್ ಬಿಟ್ರೆ ನಮ್ಮ ಬಿಸ್ನೆಸ್ ಅಂದ್ರೆ ನಮ್ಮ ವ್ಯವಹಾರ ಈ ಭೌತಿಕ ಪ್ರಪಂಚದಲ್ಲಿ ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಅದೇ ತರನೇ ಇಲ್ಲಿ ಹೇಳ್ತಾ ಇದ್ರೆ ಅದು ಗೋವಿಂದನಲ್ಲಿ ಭಕ್ತಿ. ಇದೊಂದು ಗೊತ್ತಾದ್ಮೇಲೆ ನಾವು ಆಧ್ಯಾತ್ಮಿಕ ಉನ್ನತಿಗಾಗಿ ತಿಳಿಯುವಂಥದ್ದು ಹೆಚ್ಚಿನದೇನೋ ಉಳಿಯಲಿಲ್ಲ ಅಲ್ವಾ. ಬೇರೆ ಇನ್ನೇನು ಇಲ್ಲ, ಡೀಟೇಲ್ಸ್ ತಿಳ್ಕೊಬೇಕಷ್ಟೇನೆ. ಆದ್ರೆ ಆ ಪರಿಪೂರ್ಣವಾಗಿ ಏನ್ ತಿಳ್ಕೊಬೇಕೋ, ಅಂತಿಮವಾಗಿ ಏನ್ ತಿಳ್ಕೊಬೇಕೋ ಅದನ್ನ ಅವರು ವಿದುರ ತಿಳ್ಕೊತಾರೆ. ಅದಾದ್ಮೇಲೆ ಅವ್ರಿಗೆ ಮೈತ್ರಿನಲ್ಲಿ ಕೇಳ್ಬೇಕಾಗಿರುವಂತಹ ಪ್ರಶ್ನೆಗಳೇನು ಉಳಿಯೋದಿಲ್ಲ. ಶ್ಲೋಕ 3-4. ತಂಬಂಧುಮಾಗತಂ ದೃಷ್ಟ್ವಾ ಧರ್ಮಪುತ್ರ ಸಹಾನುಜಃ ಧೃತರಾಷ್ಟ್ರೋ ಯುಯುತ್ಸಶ್ಚ ಸೂತಃ ಕೃತಾ ಗಾಂಧಾರಿ ದ್ರೌಪದಿ ಬ್ರಹ್ಮನ್ ಸುಭದ್ರಾ ಚೋತ್ತರಾ ಕೃಪಿ ಅನ್ಯಾಶ್ಚ ಜಾಮಯಃ ಪಾಂಡೋ
ಜ್ಞಾತಾ ಯಸ್ಸ ಸುತಾಃ ಸ್ತ್ರೀಯಃ. ಅನುವಾದ: ವಿದುರ ಅರಮನೆಗೆ ಮರಳಿದ್ದನ್ನು ಕಂಡು ಹಸ್ತಿನಾಪುರದ ಎಲ್ಲ ನಿವಾಸಿಗಳು ಮಹಾರಾಜನಾದ ಯುಧಿಷ್ಠರ, ಅವನ ತಮ್ಮಂದಿರು ಧೃತರಾಷ್ಟ್ರ, ಸಾತ್ಯಕಿ, ಸಂಜಯ, ಕೃಪಾಚಾರ್ಯ, ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ, ಉತ್ತರೆ, ಕೃಪಿ, ಕೌರವರ ಅನೇಕ ಹೆಂಡಂದಿರು ಮತ್ತು ಮಕ್ಕಳೊಂದಿಗಿರುವ ಇತರ ಹೆಂಗಸರು ಎಲ್ಲರೂ ತುಂಬಾ ಸಂತಸದಿಂದ ಅವನಲ್ಲಿಗೆ ಓಡಿ ಬಂದರು. ಬಹಳ ಕಾಲದ ನಂತರ ಅವರು ತಮ್ಮ ಪ್ರಜ್ಞೆಯನ್ನು ಮರಳಿ ಪಡೆದರೋ ಎಂಬಂತೆ ತೋರಿತು. ನೋಡಿ, ಇವಾಗ ಯಾರಾದ್ರೂ ಬಂದಿದ್ದಾರೆ ಅಂತಂದ್ರೆ ಎಲ್ಲರೂ ಓಡೋಡಿ ಬಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ಆ ಮನುಷ್ಯ ಎಂತಹ ಉತ್ತಮ ವ್ಯಕ್ತಿ ಅಂತ ಅಲ್ವಾ. ಇವಾಗ ನಾವೇನಾದ್ರೂ ಅವ್ರು ತುಂಬಾ ಕಿರುಳ್ಕಳ ಕೊಟ್ರೆ ನಾವೇನ್ ಅನ್ಕೋತೀವಿ, ಅವ್ರು ಯಾಕಾದ್ರೂ ಬಂದ್ರಪ್ಪ ಅಂತ ನಾವ್ ಅನ್ಕೋತೀವಿ ಅಲ್ವಾ. ನೋಡಿ, ಇಲ್ಲಿ ಎಲ್ಲರೂ ಓಡೋಡಿ ಬರ್ತಾ ಇದ್ದಾರೆ ಅವರು ವಿದುರನನ್ನ ನೋಡ್ಲಿಕ್ಕೆ ಅಲ್ವಾ. ವಿದುರ ಹೋಗಿ ಅವರು ಅರಮನೆಯಿಂದ ಹೊರಗಡೆ ಹೋಗಿ ಹಲವಾರು ವರ್ಷಗಳಾಗಿದೆ, ಈಗ ಅವರು ವಾಪಸ್ ಬಂದಿದ್ದಾರೆ. ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ಓಡೋಡಿ ಬರ್ತಾ ಇದ್ದಾರೆ. ಯಾವ ತರ ಬರ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಪ್ರಜ್ಞೆಯನ್ನು ಮರಳಿ ಪಡೆದರೋ ಎಂಬಂತೆ ತೋರಿತ್ತು ಅಂತ ಹೇಳ್ತಾರೆ. ಇವಾಗ ಯಾರಾದ್ರೂ ಒಬ್ರು ಕೋಮಾ ಸ್ಥಿತಿಲಿದ್ದಾಗ ಅವ್ರಿಗೆ ಜ್ಞಾನ ಬಂದಾಗ ಅವ್ರಿಗೆ ಹೇಗೆ ಚೇತನ ಬರುತ್ತೋ ಅದೇ ತರನೇ ಈಗ ಪ್ರತಿಯೊಬ್ರು ಸಹ ಈಗ ವಿದುರ ವಾಪಸ್ ಬಂದಿರೋದಕ್ಕೆ ಅವ್ರ ಪ್ರಜ್ಞೆ ಏನೋ ವಾಪಸ್ ಬಂತೇನೋ, ನಮ್ಗೆ ಮತ್ತೆ ಮರಳಿ ಚೇತನ ಬಂತೇನೋ, ಇಷ್ಟು ದಿವಸ ನಾವು ಆ ಚೇತನವಿಲ್ಲದಿರುವಂತಹ ಸ್ಥಿತಿಯಲ್ಲಿ ಇದ್ವೇನೋ ನಾವು ಅನ್ನೋ ತರ ಅವರು ಈಗ ವಿದುರ ಬಂದಿರೋ ವಾರ್ತೆನ ಕೇಳಿ ಅವರು ಸಂತಸದಿಂದ ಓಡಿ ಓಡಿ ಬರ್ತಾ ಇದ್ದಾರೆ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಿ. ನಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಪ್ರಭುಪಾದರು ಹಲವಾರು ಈ ಮಹಾಭಾರತದಲ್ಲಿ ಬಂದಿರುವಂತಹ ಪಾತ್ರಗಳ ಬಗ್ಗೆ ನಮ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಭಾಗವತಮಲ್ಲಿ ಬಂದಿರೋ ಅವರ ಪಾತ್ರಗಳನ್ನು ನಮ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ ಅಲ್ವಾ. ಈಗ ನೋಡಿ, ಇಲ್ಲಿ ತನಕ ಆ ಸ್ತ್ರೀಯರ ಬಗ್ಗೆ ನಮ್ಗೆ ಯಾರಿಗೂ ಇಲ್ಲಿ ತನಕ ತಿಳಿಸಿರ್ಲಿಲ್ಲ ಪ್ರಭುಪಾದರು. ಈಗ ನಮ್ಗೆ 3 ಜನ ಪ್ರಮುಖ ಸ್ತ್ರೀಯರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಗಾಂಧಾರಿ, ಮತ್ತೆ ಕುಂತಿ ಮಾತೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ, ಸುಭದ್ರೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಭಾವಾರ್ಥದಲ್ಲಿ. ಅವ್ರ ಬಗ್ಗೆ ನಾವು ತಿಳ್ಕೊಂಡಂತೆ ನಿಮ್ಗೆಲ್ಲರಿಗೂ ಸಹ ಈ 3 ಜನರ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಎಷ್ಟು ಹೇಳಿದ್ರು ಪ್ರಭುಪಾದರು ಅಷ್ಟು ಮಾತ್ರ ಹೇಳ್ಕೊಂತ ನಾವು ತಿಳ್ಕೊಂತ ಹೋಗೋಣಂತೆ. ತುಂಬಾ ದೊಡ್ಡದಾದ ಭಾವಾರ್ಥ ಇದು. ಗಾಂಧಾರಿ ಜಗತ್ತಿನ ಇತಿಹಾಸದಲ್ಲಿ ಆದರ್ಶ ಪತಿವ್ರತಾ ಸ್ತ್ರೀ ಅಲ್ವಾ. ನಮ್ಗೆ ಇದಕ್ಕಿಂತ ಮುಂಚೆ ಆ ಭೀಷ್ಮ ಅವರು ಹೇಗೆ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅದ್ರಲ್ಲೂ ಸಹ ನಾವು ನೋಡಿದ್ವಿ ಅಲ್ವಾ. ಧೃತರಾಷ್ಟ್ರ ಅವರು ಭೀಷ್ಮ ಅವರ ಅಂತ್ಯಕ್ರಿಯೆಯನ್ನ ನಡೆಸ್ಬಿಟ್ಟು ಅವರು ವಾಪಸ್ಸು ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋದಾಗ ಅವರು ಯಾರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ, ಅವರು ಧೃತರಾಷ್ಟ್ರ ಮತ್ತೆ ಗಾಂಧಾರಿ, ತನ್ನ ದೊಡ್ಡಮ್ಮರಾದ ಗಾಂಧಾರಿ ಮತ್ತೆ ಧೃತರಾಷ್ಟ್ರನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅವಾಗ ಹೇಳ್ತಾರೆ ಅಲ್ವಾ, ಗಾಂಧಾರಿ ಅವರು ಭೀಷ್ಮರಷ್ಟೇನೆ ಅವಳು ಉತ್ತಮವಾದ ವ್ಯಕ್ತಿ ಅಂತ ಹೇಳ್ತಾರೆ ಅಲ್ವಾ. ಅವಳು ಸಹ ವ್ರತವನ್ನ ಮಾಡಿದಾಳೆ. ಈಗ ಭೀಷ್ಮನು ಸಹ ಹೇಗೆ ಅವನು ವ್ರತವನ್ನ ಮಾಡಿದಾನೆ ಅವ್ರ ಜೀವನ ಪೂರ್ತಿ, ಅದೇ ತರ ಗಾಂಧಾರಿನೂ ಸಹ ವ್ರತವನ್ನ ಮಾಡಿದಾಳೆ. ನಮ್ಗೆ ಗೊತ್ತಿರೋ ಹಾಗೆ ಒಂದು ಕ್ಷಣ ನಾವು ಕಣ್ಣನ್ನ ಮುಚ್ಕೊಳ್ಳಿ ಅಂತಂದ್ರೆ ನಮ್ ಕೈಲಿ ಆಗೋದಿಲ್ಲ ಅಲ್ವಾ. ಯಾವಾಗ ಕಣ್ಬಿಡ್ತೀವಪ್ಪ ಅಂತ ನಾವು ಕಾಯ್ಕೊಂಡಿರ್ತೀವಿ, ನಿದ್ದೆ ಮಾಡೋ ಸಮಯದಲ್ಲಿ ಬಿಟ್ರೆ ಅಲ್ವಾ. ಆದ್ರೆ ಇಲ್ಲಿ ಗಾಂಧಾರಿ ತನ್ನ ಗಂಡನಿಗೋಸ್ಕರ ಅವಳು ತನ್ನ ಇಡೀ ಜೀವಮಾನದ ಪೂರ್ತಿ, ಅಂದ್ರೆ ಅವಳು ಕಣ್ಣು ಕಾಣಿಸ್ತಾ ಇರ್ಬೇಕಾದ್ರೆ ಬಟ್ಟೆ ಕಟ್ಕೊಂಡು ಈ ಭೌತಿಕ ಪ್ರಪಂಚನ ನೋಡ್ಲಾರ್ದಂತಹ ಸ್ಥಿತಿಗೆ ತಗೊಂಡ್ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ. ಅಂತಹ ವ್ರತವನ್ನ ಅವಳು ಕೈಗೊಂಡಿದ್ದಾಳೆ ಅಲ್ವಾ. ಅದಕ್ಕೋಸ್ಕರ ಅವಳನ್ನ ಆದರ್ಶ ಪತಿವ್ರತಾ ಸ್ತ್ರೀ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಕಾಬೂಲ್ನ ಸಮೀಪದಲ್ಲಿರುವ ಕಂದಹಾರ್ ರಾಜನಾದ ಸುಬಲ ಮಹಾರಾಜನ ಮಗಳು ಅವಳು. ಗಾಂಧಾರ ದೇಶ ಅಂತಂದ್ರೆ ಈಗ ಕಾಬೂಲ್ ಸಮೀಪದಲ್ಲಿರುವ ಕಂದಹಾರ್ ಅಂತ ಆ ಪ್ರದೇಶ ಏನಿದೆ ಅದು ಹಿಂದೆ ಗಾಂಧಾರ ಅಂತ ಕರೀತಾ ಇದ್ರು. ಆ ರಾಜನ ಮಗಳಾದ ಸುಬಲ ಮಹಾರಾಜನ ಮಗಳು ಗಾಂಧಾರಿ. ಅವಳು ಕನ್ಯೆಯಾಗಿದ್ದಾಗ ಶಿವನನ್ನ ಪೂಜಿಸಿದಳು. ಹಿಂದೂ ಕನ್ಯೆಯರು ಒಳ್ಳೆಯ ಗಂಡನನ್ನ ಪಡೆಯಲು ಸಾಮಾನ್ಯವಾಗಿ ಶಿವನನ್ನ ಪೂಜಿಸುತ್ತಾರೆ. ಗಾಂಧಾರಿ ಶಿವನನ್ನ ಪ್ರಸನ್ನಗೊಳಿಸಿದಳು. ಅವನ ಆಶೀರ್ವಾದದಿಂದ ಅವಳು 100 ಮಕ್ಕಳನ್ನು ಪಡೆಯುವುದೆಂದಾಯಿತು. ನೋಡಿ, ಶಿವ ಏನ್ ಆಶೀರ್ವಾದ ಮಾಡ್ತಾರೆ, 100 ಮಕ್ಕಳನ್ನ ನೀನು ಪಡಿತೀಯಾ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಇದರಿಂದ ಜೀವನದುದ್ದಕ್ಕೂ ಕುರುಡನಾಗಿದ್ದರೂ ಧೃತರಾಷ್ಟ್ರನಿಗೆ ಅವಳ ವಾಗ್ದಾನವಾಯಿತು. ಇವಾಗ ಧೃತರಾಷ್ಟ್ರನ ಮದ್ವೆ ಪ್ರಸ್ತಾಪ ಬರುತ್ತೆ, ಅವನು ಕುರುಡ ಅಂತ ಗೊತ್ತಾಗತ್ತೆ. ಆದ್ರೂ ಸಹ ಗಾಂಧಾರಿ ನೋಡಿ ಒಪ್ಕೋತಾಳೆ, ಧೃತರಾಷ್ಟ್ರನ ಮದ್ವೆ ಆ ಕುರುವಂಶದ ಪುತ್ರ ಧೃತರಾಷ್ಟ್ರ ಅಂತ ಹೇಳ್ಬಿಟ್ಟು ಅವಳು ಒಪ್ಕೋತಾಳೆ. ಅವಳ ಭಾವಿ ಪತಿ ಕುರುಡನಾಗಿದ್ದಾನೆಂದು ಗಾಂಧಾರಿಗೆ ತಿಳಿದಾಗ ತನ್ನ ಬಾಳ ಸಂಗಾತಿಯನ್ನ ಅನುಸರಿಸಲು ಸ್ವಯಂ ಇಚ್ಛೆಯಿಂದ ಅವಳು ಕುರುಡಳಾಗಲು ನಿಶ್ಚಯಿಸಿದಳು. ಅದಕ್ಕಾಗಿ ಅವಳು ರೇಷ್ಮೆ ಪಟ್ಟಿಗಳಿಂದ ತನ್ನ ಕಣ್ಣುಗಳನ್ನ ಕಟ್ಟಿಕೊಂಡಳು. ತನ್ನ ಅಣ್ಣ ಶಕುನಿಯ ಮಾರ್ಗದರ್ಶನದಲ್ಲಿ ಅವಳು ಧೃತರಾಷ್ಟ್ರನನ್ನ ಮದುವೆಯಾದಳು. ಅವಳು ಆ ಕಾಲದ ಅತ್ಯಂತ ಸುಂದರ ಕನ್ಯೆಯಾಗಿದ್ದಳು. ನೋಡಿ, ಅವಳು ತುಂಬಾ ಸುಂದರವಾಗಿದ್ದಳು ಅಂತ ಹೇಳ್ತಾಳೆ. ನೋಡಿ, ಅಂತಹ ಸುಂದರ ಕನ್ಯೆ ಅಲ್ವಾ. ಇವಾಗ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿದ್ರೇನೆ ಅವ್ನು ಹಿಡಿಯೋದಿಕ್ ಆಗೋದಿಲ್ಲ. ಆದ್ರೆ ಇಲ್ಲಿ ಅಂತಹ ಸುಂದರ ಕನ್ಯೆ ಆ ಕಾಲದಲ್ಲಿ ಅವಳು ಅಷ್ಟು ಸುಂದರವಾಗಿದ್ಲು ಅಂತ ಹೇಳ್ತಾ ಇದಾರೆ. ಅಂತಹ ಕನ್ಯೆ ಕುರುಡನನ್ನ ಅವಳು ಇವಾಗ ಮದುವೆ ಆಗ್ತಾ ಇದ್ದಾಳೆ. ತನ್ನ ಸ್ತ್ರೀ ಗುಣಗಳಿಂದ ಅವಳು ಅಷ್ಟೇ ಸಂಪನ್ನಳಾಗಿದ್ದಳು. ಬರೇ ನೋಡ್ಲಿಕ್ಕೆ ಮಾತ್ರನೇ ಅವಳು ಸುಂದರವಾಗಿರ್ಲಿಲ್ಲ, ಅವಳು ಗುಣವಂತನೂ ಸಹ ಆಗಿದ್ಲು. ಎಲ್ಲ ಗುಣಗಳನ್ನ ಅವಳು ಹೊಂದಿದ್ಲು. ಅದರಿಂದ ಅವಳು ಕೌರವ ಆಸ್ಥಾನದ ಎಲ್ಲಾ ಸದಸ್ಯರ ಪ್ರೀತಿಗೆ ಪಾತ್ರಳಾಗಿದ್ದಳು. ಎಲ್ಲ ಉತ್ತಮ ಗುಣಗಳನ್ನು ಹೊಂದಿದ್ದರೂ ಆಕೆಗೆ ಸ್ತ್ರೀ ಸಹಜ ದೌರ್ಬಲ್ಯಗಳು ಇದ್ದವು. ನೋಡಿ,
ಇಲ್ಲಿ ಒಂದು ದೌರ್ಬಲ್ಯವನ್ನ ಹೇಳ್ತಾ ಇದ್ದಾಳೆ, ಅವಳಿಗೆ ಅಷ್ಟು ಸದ್ಗುಣ ಸಂಪನ್ನೆ ಆಗಿದ್ದಾಳೆ. ಆದ್ರೆ ಇಲ್ಲಿ ಒಂದು ದೌರ್ಬಲ್ಯ ಇದೆ. ಆ ದೌರ್ಬಲ್ಯ ಏನು ಅಂತಂದ್ರೆ ನೋಡಿ, ಅಸೂಯೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ನಾವು ಈ ಹರಿಷಡ್ ವರ್ಗದಲ್ಲಿ ಆ ಅಸೂಯೆ ಅನ್ನೋದು ತುಂಬಾ ಕಷ್ಟಕರವಾದದ್ದು. ನಾವು ಅಸೂಯೆಯನ್ನ ಪಟ್ಟಿದ್ದಕ್ಕೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದ್ವಿ. ಯಾರ ಮೇಲೆ ಅಸೂಯೆನ ಪಟ್ವಿ? ನಾವು ಕೃಷ್ಣನ ಮೇಲೆ ಅಸೂಯೆನ ಪಟ್ವಿ. ಕೃಷ್ಣ ಒಡೆಯನಾಗಿದ್ದಾನೆ, ನಾವ್ಯಾಕೆ ಒಡೆಯರಾಗ್ಬಾರ್ದು ಅಂತ ಅಸೂಯೆನ ಪಟ್ಟಿದ್ದಕ್ಕೆ ನಾವ್ ಈ ಭೌತಿಕ ಪ್ರಪಂಚಕ್ಕೆ ಬಂದ್ವಿ. ನಾವ್ ಈ ಭೌತಿಕ ಪ್ರಪಂಚದಿಂದ ನಾವು ಮತ್ತೆ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕಂದ್ರೆ ಈ ಅಸೂಯೆನ ನಾವು ಬಿಡ್ಬೇಕಾಗತ್ತೆ ಅಲ್ವಾ. ನಮಗೆ ಗೊತ್ತಿರೋ ಹಾಗೇನೆ ಇವಾಗ ಏನು ಈ ಹರಿಷಡ್ ವರ್ಗದಲ್ಲಿ ನಾವೆಲ್ಲವನ್ನ ನಾವು ಭಗವಂತನ ಸೇವೆಗೆ ನಾವು ಉಪಯೋಗಿಸಬಹುದು. ನಾವು ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ ಈ 5 ಸಹ ನಾವು ಭಗವಂತನ ಸೇವೆಗೆ ನಾವು ಉಪಯೋಗಿಸ್ಬೋದು. ಆದ್ರೆ ಮತ್ಸರವನ್ನ ನಾವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಭಗವಂತನ ಸೇವೆಗೆ ಅಲ್ವಾ. ನಾವು ನೋಡಿದ್ವಿ ಕ್ರೋಧವನ್ನು ಸಹ ಅರ್ಜುನ ಉಪಯೋಗಿಸ್ತಾರೆ, ಮತ್ತೆ ಹನುಮಂತ ಉಪಯೋಗಿಸಿದ್ರು. ಹೇಗೆ ಉಪಯೋಗಿಸಿದ್ರು ಭಗವಂತನ ಸೇವೆಗೆ ಅಂತ ನಾವು ನೋಡಿದ್ವಿ. ಆದ್ರೆ ಈ ಮತ್ಸರವನ್ನ ನಾವು ಉಪಯೋಗಿಸ್ಲಿಕ್ಕೆ ಆಗಲ್ಲ. ಈ ಮತ್ಸರವನ್ನ ನಾವು ತ್ಯಜಿಸ್ಲೇಬೇಕಾಗತ್ತೆ. ಮತ್ಸರವನ್ನ ನಾವು ತ್ಯಜಿಸಿದ ಹೊರತು ನಾವು ದೇವರ ಲೋಕಕ್ಕೆ ನಾವು ಹೋಗ್ಲಿಕ್ಕೆ ನಾವು ಅರ್ಹತೆನೆ ನಾವು ಪಡ್ಕೊಳೋದಿಲ್ಲ. ಅದಕ್ಕೋಸ್ಕರ ನಾವ್ ಇಲ್ಲಿ ಯಾವುದೇ ಒಂದು ಉತ್ತಮ ಗುಣದಲ್ಲಿರುವಂತಹ ಯಾವುದೇ ಒಂದು ವ್ಯಕ್ತಿಯನ್ನ ನೋಡಿದಾಗ ನಾವು ಅದನ್ನ ಭಗವಂತನಿಂದ ಅವರು ಅನುಗ್ರಹಿತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಆ ಮತ್ಸರವನ್ನ ನಾವು ಹೋಗ್ಲಾಡಿಸ್ಕೊಂತ ನಾವು ಬರ್ಬೇಕಾಗತ್ತೆ. ನಾವು ನಮ್ಮ ಮನಸ್ಸಿಗೆ ನಾವು ಶಿಕ್ಷಣವನ್ನ ಕೊಡ್ಬೇಕು. ಮನಕ್ ಶಿಕ್ಷಣ ಅಂತ ನಾವೇನ್ ಹೇಳ್ತೀವೋ ಆ ಶಿಕ್ಷಣವನ್ನ ನಾವು ಕೊಡ್ಲೇಬೇಕಾಗತ್ತೆ. ಅವಾಗಷ್ಟೇ ನಾವು ಈ ಅಸೂಯೆಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಗಾಂಧಾರಿಗೆ ಅಸೂಯೆ ಆಯ್ತು. ಏನ್ ಅಸೂಯೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಕುಂತಿ ಗಂಡು ಮಗುವಿಗೆ ಜನ್ಮವಿತ್ತಾಗ ಗಾಂಧಾರಿ ಅವಳ ಮೇಲೆ ಮಾತ್ಸರ್ಯ ತಳೆದಳು. ಇಬ್ಬರೂ ರಾಣಿಯರು ಗರ್ಭವತಿಯರಾಗಿದ್ದರು. ಆದ್ರೆ ಕುಂತಿ ಮೊದಲು ಗಂಡು ಮಗುವಿಗೆ ಜನ್ಮವಿತ್ತಳು. ಅದರಿಂದ ಗಾಂಧಾರಿ ಕೋಪಗೊಂಡು ತನ್ನ ಹೊಟ್ಟೆಯ ಮೇಲೆ ಗುದ್ದಿಕೊಂಡಳು. ಇದರ ಪರಿಣಾಮವಾಗಿ ಅವಳು ಮಾಂಸದ ಪಿಂಡವನ್ನು ಮಾತ್ರ ಹಡೆದಳು. ಆದರೆ ಅವಳು ವ್ಯಾಸ ಮಹರ್ಷಿಗಳ ಭಕ್ತಳಾದ್ದರಿಂದ ವ್ಯಾಸ ಮಹರ್ಷಿಗಳ ಆದೇಶದ ಮೇರೆಗೆ ಆ ಪಿಂಡವನ್ನ 100 ಭಾಗಗಳಾಗಿ ಚೂರು ಚೂರು ಮಾಡಲಾಯಿತು. ಒಂದೊಂದು ಚೂರು ಕ್ರಮವಾಗಿ ಗಂಡು ಮಗುವಾಗಿ ಬೆಳೆಯಿತು. ಹೀಗೆ 100 ಮಕ್ಕಳ ತಾಯಿಯಾಗುವ ಅವಳ ಆಸೆ ಪೂರ್ಣವಾಯಿತು. ಅವಳು ತನ್ನ ಉನ್ನತ ಸ್ಥಿತಿಗೆ ತಕ್ಕಂತೆ ಮಕ್ಕಳನ್ನ ಪೋಷಿಸತೊಡಗಿದಳು. ಕುರುಕ್ಷೇತ್ರ ಯುದ್ಧದ ಒಳಸಂಚು ನಡೆಯುತ್ತಿರಬೇಕಾದರೆ ಕೌರವರು ಪಾಂಡವರೊಂದಿಗೆ ಹೊಡೆದಾಡಲು ಅವಳ ಸಮ್ಮತಿ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಅಂತಹ ಭ್ರಾತೃವಧೆಯ ಯುದ್ಧಕ್ಕಾಗಿ ತನ್ನ ಗಂಡ ಧೃತರಾಷ್ಟ್ರನನ್ನೇ ಆಕೆ ದೂಷಿಸಿದಳು ಅಲ್ವಾ. ನಮ್ಗೆ ಇವಾಗ ಇದು ನಾವೆಲ್ಲರೂ ನಾವು ತಿಳ್ಕೊಂಡಿದ್ವಿ ಹೇಗೆ ಏನು ಗಾಂಧಾರಿಗೆ 100 ಜನ ಗಂಡ್ಮಕ್ಳಾಗ್ತಾರೆ. ಆ ಮಡಕೆಯಲ್ಲಿ ಅವಳು ಆ ಮಾಂಸದ ಮುದ್ದೆಯನ್ನ ಚೂರು ಚೂರು ಮಾಡಿ ಇಟ್ಟಾಗ ಹೇಗೆ ಆ ಪ್ರತಿಯೊಂದು ಮಡಕೆಯಿಂದನೂ ಸಹ 100 ಜನ ಮಕ್ಕಳು ಹುಟ್ಟುತ್ತಾರೆ. ಇದನ್ನ ಅವಳು ವ್ಯಾಸ ಮಹರ್ಷಿಗಳ ಆದೇಶದ ಅನುಸಾರವಾಗಿ ಅವಳು ಮಾಡ್ತಾಳೆ ಅಲ್ವಾ. ನೋಡಿ, ನಾವಿವಾಗ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನಾವಿವಾಗ ಹೇಳ್ತೀವಿ, ನಮ್ಮ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂತ ನೋಡಿ. ಆದ್ರೆ ಆಗ 5000 ವರ್ಷಗಳಿಂದನೇ ಆ ಟೆಸ್ಟ್ ಟ್ಯೂಬ್ ಬೇಬಿಗಳು ಉತ್ಪತ್ತಿ ಆಗಿದ್ದಾರೆ ಅಲ್ವಾ. ನೋಡಿ, ಆದ್ರೆ ಇಲ್ಲಿ ಅವರು ಆ 100 ಜನ ಮಕ್ಕಳು ಹುಟ್ಟಿದ್ಮೇಲೆ ಅವ್ರನ್ನೆಲ್ಲರನ್ನೂ ಸಹ ಅವಳು ಚೆನ್ನಾಗೇನೆ ಅವಳು ಪೋಷಿಸ್ತಾ ಇರ್ತಾಳೆ. ಮತ್ತೆ ಈ ಕುರುಕ್ಷೇತ್ರದ ಯುದ್ಧ ಶುರುವಾಗ್ಬೇಕು ಅಂತ ಎಲ್ಲ ಅಲ್ಲಿ ಸಿದ್ಧತೆ ನಡೀತಾ ಇರ್ಬೇಕಾದ್ರೆ ಇಲ್ಲಿ ಧೃತರಾಷ್ಟ್ರನನ್ನ ಅವಳು ಹೇಳ್ತಾಳೆ, ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ತನ್ನ ಗಂಡನಿಗೆ ದೂಷಿಸ್ತಾರೆ. ನೀನ್ ಎಂತಹ ಅಂದ್ರೆ ಅಣ್ಣ ತಮ್ಮಂದ್ರೆ ಒಡೆದಾಡ್ಕೊಂಡು ಅವ್ರು ಸಾವನ್ನಪ್ಪುವಂತಹ ಇಂಥ ಯುದ್ಧಕ್ಕೆ ನೀನು ಪ್ರೋತ್ಸಾಹವನ್ನ ಕೊಡ್ತಾ ಇದೀಯ ಅಂತ ಹೇಳ್ಬಿಟ್ಟು ತನ್ನ ಗಂಡನನ್ನ ಅವಳು ದೂಷಿಸ್ತಾಳೆ. ಪಾಂಡುಪುತ್ರರಿಗೆ ಮತ್ತು ತನ್ನ ಮಕ್ಕಳಿಗೆ ರಾಜ್ಯವನ್ನ 2 ಭಾಗವಾಗಿ ಹಂಚಿಕೊಡಬೇಕೆಂದು ಆಕೆ ಬಯಸಿದ್ದಳು. ತನ್ನ ಮಕ್ಕಳೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಾಗ ಗಾಂಧಾರಿ ಅತೀವ ಸಂತಾಪ ಪಟ್ಟಳು. ಅವಳು ಭೀಮಸೇನ ಮತ್ತು ಯುಧಿಷ್ಠರಿಗೆ ಶಾಪ ಕೊಡಲು ಬಯಸಿದ್ದಳು. ನೋಡಿ, ಅವಳಿಗೆ ತುಂಬಾ ದುಃಖ ಆಗುತ್ತೆ. 100 ಅಲ್ವಾ, ನಾವು ದ್ರೌಪದಿನ ನೋಡಿದ್ವಿ, 5 ಜನ ಮಕ್ಕಳನ್ನ ಕಳ್ಕೊಂಡಾಗ್ಲೇ ಅವಳು ಎಷ್ಟು ಅಳಲನ್ನ ಅವಳು ಎಷ್ಟು ಅಂದ್ರೆ ದುಃಖವನ್ನ ಅವಳು ವ್ಯಕ್ತಪಡಿಸ್ತಾಳೆ. ಇಲ್ಲಿ ಒಬ್ರಲ್ಲ ಇಬ್ರಲ್ಲ 100 ಜನ ಮಕ್ಕಳನ್ನ ಅವಳು ಏಕಕಾಲದಲ್ಲೇ ಅವಳು ಒಂದೇ ಸಮಯಕ್ಕೆ ಕಳ್ಕೊತಾಳೆ ಗಾಂಧಾರಿ. ಅವಳು ತುಂಬಾ ಸಂತಾಪ ಪಟ್ಲು ಅಂತ ಹೇಳ್ತಾಳೆ. ಅವಳು ಭೀಮಸೇನ ಮತ್ತು ಯುಧಿಷ್ಠರಿಗೆ ಶಾಪ ಕೊಡಲು ಬಯಸಿದ್ದಳು. ಆದರೆ ವ್ಯಾಸ ಮಹರ್ಷಿಗಳು ಅವಳನ್ನ ತಡೆದರು. ದುರ್ಯೋಧನ ಮತ್ತು ದುಶ್ಯಾಸನರ ಸಾವಿನ ಬಗ್ಗೆ ಆಕೆ ಭಗವಾನ್ ಕೃಷ್ಣನ ಮುಂದೆ ಸಂತಾಪ ತೋಡಿಕೊಂಡ ರೀತಿ ಅತ್ಯಂತ ಕರುಣಾಮಯವಾಗಿತ್ತು. ನೋಡಿ, ಆ ಸಮಯದಲ್ಲಿ ಅವಳು ಭೀಮಸೇನ ಮತ್ತು ಯುಧಿಷ್ಠಿರಿಗೆ ಶಾಪ ಕೊಡ್ಲಿಕ್ಕೆ ಅವಳು ಬಯಸ್ತಾಳೆ. ಆದ್ರೆ ವ್ಯಾಸ ಮಹರ್ಷಿಗಳು ಅವಳನ್ನ ತಡಿತಾರೆ. ಅದಾದ್ಮೇಲೆ ದುರ್ಯೋಧನ ಮತ್ತು ದುಶ್ಯಾಸನ ಸಾವಿನ ಬಗ್ಗೆ ಕೃಷ್ಣನಿಗೆ ಅವರು ಸಂತಾಪ ತೋಡ್ಕೋತಾರೆ. ಅದು ತುಂಬಾ ಕರುಣಾಮಯವಾಗಿತ್ತು ಅಂತ ಹೇಳ್ಬಿಟ್ಟು ನಾವು ಮಹಾಭಾರತದಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಯಾಕೆ ಅಂತಂದ್ರೆ ಗಾಂಧಾರಿಗೆ ಕೃಷ್ಣನ ಆ ಸರ್ವೋಚ್ಚ ಸ್ಥಾನ ಗೊತ್ತಿರುತ್ತೆ. ಕೃಷ್ಣನ ಕೈಲಿ ಸಾಧ್ಯ ಇತ್ತು, ನನ್ನ 100 ಮಕ್ಕಳನ್ನ ಉಳಿಸ್ಬೋದಾಗಿತ್ತು, ಅವರು ಯುದ್ಧವನ್ನ ತಡಿಬೋದಾಗಿತ್ತು. ಆದ್ರೆ ಕೃಷ್ಣ ಅವ್ರು ಎಷ್ಟು ಪ್ರಯತ್ನವನ್ನ ಪಡಿಬೇಕಾಗಿತ್ತು, ಪರಿಪೂರ್ಣವಾಗಿ ಪ್ರಯತ್ನವನ್ನ ಪಡ್ಲಿಲ್ಲ ಅಂತ ಹೇಳ್ಬಿಟ್ಟು ಗಾಂಧಾರಿಗೆ ಕೃಷ್ಣನ ಮೇಲೆ ಅಸಮಾಧಾನ ಇತ್ತು. ನೋಡಿ, ಗಾಂಧಾರಿ ಕರ್ಣನ ಸಾವಿನ ಬಗ್ಗೆಯೂ ಅಷ್ಟೇ ದುಃಖಗೊಂಡಿದ್ದಳು. ಅವಳು ಕರ್ಣನ ಹೆಂಡತಿಯ ಶೋಕವನ್ನ ಕೃಷ್ಣನಿಗೆ ವರ್ಣಿಸಿದ್ದಳು. ಸ್ವರ್ಗ ಸಾಮ್ರಾಜ್ಯಕ್ಕೇರಿದ ಅವಳ ಮೃತ ಪುತ್ರರನ್ನ ತೋರಿಸಿ ಶ್ರೀ ವ್ಯಾಸ ಮಹರ್ಷಿಗಳು ಅವಳನ್ನ ಸಾಂತ್ವನಗೊಳಿಸಿದರು. ನೋಡಿ, ಈಗ ವ್ಯಾಸರು ಏನ್ ಮಾಡ್ತಾ ಇದ್ರೆ ಗಾಂಧಾರಿಗೆ, ನೋಡು ನಿನ್ನ ಮಕ್ಕಳೆಲ್ಲರೂ ಸಹ ಯುದ್ಧದಲ್ಲಿ ಅವರು ವೀರ ಮರಣವನ್ನ ಅವರು ಅಪ್ಪಿದ್ದಾರೆ. ಯಾರು ವೀರ ಮರಣವನ್ನ ಅಪ್ತಾರೋ
ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ನೋಡಿ, ನಿನ್ ಮಕ್ಕಳೆಲ್ಲರೂ ಸಹ ಸ್ವರ್ಗದಲ್ಲಿ ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು ದುಃಖ ಪಡ್ತಿರೋ ಗಾಂಧಾರಿಗೆ ವ್ಯಾಸ ಮಹರ್ಷಿಗಳು ಸಾಂತ್ವನವನ್ನ ಅವರು ಕೊಟ್ಟಿರ್ತಾರೆ. ಹಿಮಾಲಯದ ಕಾಡುಗಳಲ್ಲಿ ಗಂಗೆಯ ಉಗಮ ಪ್ರದೇಶದ ಹತ್ತಿರ ಅವಳು ತನ್ನ ಗಂಡನೊಂದಿಗೆ ಉರಿದು ಹೋದಳು. ಇವಾಗ ಅವರು ಏನು ವಿದುರನ ಸಲಹೆಯಂತೆ ಅವರೆಲ್ಲರನ್ನೂ ಸಹ ಅವಳು ಮತ್ತೆ ಧೃತರಾಷ್ಟ್ರ ಅವ್ರ ಅರಮನೆಯನ್ನ ಬಿಟ್ಟು ಹೋಗ್ತಾರೆ. ಅವ್ರು ಹಿಮಾಲಯದ ಕಡೆಗೆ ಹೋಗ್ತಾರೆ. ಅಲ್ಲಿ ಅವರು ಏನು ನಮ್ಗೆ ಮುಂದೆ ಗೊತ್ತಾಗುತ್ತೆ, ಧೃತರಾಷ್ಟ್ರ ಅವರು ತನ್ನ ಶಕ್ತಿಯಿಂದ ಅವರು ಬೆಂಕಿಯನ್ನ ಅಂದ್ರೆ ಆ ಅಗ್ನಿಯನ್ನ ಅವರು ಉತ್ಪಾದನೆ ಮಾಡ್ತಾರೆ. ಅವ್ರಿರೋ ಕುಟೀರನೂ ಸಹ ಆ ಬೆಂಕಿಗೆ ಆಹುತಿ ಆಗುತ್ತೆ. ಆ ಸಮಯದಲ್ಲಿ ಗಾಂಧಾರಿನೂ ಸಹ ಅವರು ಸತಿ ಸಹಗಮನ ಅಂತ ಏನ್ ಹೇಳ್ತೀವೋ ಆ ತರ ಅವಳು ಪ್ರವೇಶ ಮಾಡ್ತಾಳೆ ಆ ಬೆಂಕಿಯ ಒಳಗಡೆ. ಮಹಾರಾಜನಾದ ಯುಧಿಷ್ಠಿರ ತನ್ನ ದೊಡ್ಡಮ್ಮಂದಿರ ಅಪರ ಸಂಸ್ಕಾರವನ್ನ ನೆರವೇರಿಸಿದನು. ಸೊ ಯಾವಾಗ ಯುಧಿಷ್ಠಿರನಿಗೆ ಈ ವಿಷಯ ಗೊತ್ತಾಗುತ್ತೋ ಆಗ ದೊಡ್ಡಮ್ಮಂದಿರ ಅಪರ ಸಂಸ್ಕಾರವನ್ನ ನೆರವೇರಿಸ್ತಾನೆ. ಅಂದ್ರೆ ಅಲ್ಲಿ ಶವ ಇರೋದಿಲ್ಲ, ಆದ್ರೆ ಅವರ ಹೆಸರಿನ ಮೇಲೆ ಸಂಸ್ಕಾರವನ್ನ ಮಾಡ್ತಾರೆ ಯುಧಿಷ್ಠಿರ. ಪೃತ, ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಪೃತ ಅಂತಂದ್ರೆ ಕುಂತಿ ಮಾತೆ ಅಲ್ವಾ. ಸೊ ಅವಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಪೃತ ಮಹಾರಾಜ ಶೂರಸೇನನ ಮಗಳು ಮತ್ತು ಭಗವಾನ್ ಕೃಷ್ಣನ ತಂದೆಯಾದ ವಸುದೇವನ ಸೋದರಿ ಅಲ್ವಾ. ವಸುದೇವ ಮತ್ತೆ ಕೃಷ್ಣನ ತಂದೆಯಾದ ವಸುದೇವ ಮತ್ತೆ ಕುಂತಿ ಮಾತೆ ಮತ್ತೆ ಕೃಷ್ಣನ ತಂದೆಯಾದ ವಸುದೇವ ಅವರಿಬ್ರು ಸಹ ಶೂರಸೇನನ ಮಕ್ಕಳು. ಆಮೇಲೆ ಅವಳನ್ನು ಮಹಾರಾಜ ಕುಂತಿ ಭೋಜನು ದತ್ತು ಸ್ವೀಕರಿಸಿದನು. ಸೊ ಕುಂತಿ ಭೋಜ ಅವರು ದತ್ತು ಸ್ವೀಕರಿಸ್ತಾರೆ. ಅದಕ್ಕೋಸ್ಕರನೇ ಅವಳನ್ನ ಕುಂತಿ ಅಂತ ಕರೀಲಾಯ್ತು ಅಂತ ಹೇಳ್ತಾ ಇದಾರೆ. ಅವಳು ದೇವೋತ್ತಮ ಪುರುಷ ವಿಜಯ ಶಕ್ತಿಯ ಅವತಾರ. ಅಂದ್ರೆ ಕೃಷ್ಣನ ವಿಜಯ ಶಕ್ತಿ ಅಂತ ಏನಿದೆ, ಇವಾಗ ನಾವು ಶ್ರೀಮತಿ ರಾಧಾರಾಣಿಯನ್ನ ಅಂತರಂಗ ಶಕ್ತಿ ಅಂತ ನಾವು ಕರಿತೀವಿ. ಅದೇ ತರನೇ ಇಲ್ಲಿ ಕೃಷ್ಣನ ವಿಜಯ ಶಕ್ತಿ ಅಂತ ಏನಿದೆಯೋ ಅದರ ಅವತಾರ ಕುಂತಿ ಮಾತೆ. ಸ್ವರ್ಗ ನಿವಾಸಿಗಳು ಊರ್ಧ್ವ ಲೋಕದಿಂದ ಬಂದು ರಾಜನಾದ ಕುಂತಿ ಭೋಜನ ಅರಮನೆಗೆ ಭೇಟಿ ನೀಡುತ್ತಿದ್ದರು. ಅಂದ್ರೆ ಸ್ವರ್ಗದಲ್ಲಿ ಇರೋ ಆ ದೇವತೆಗಳನ್ನು ಸಹ ಅವರು ಆ ಸ್ವರ್ಗದಿಂದ ಬಂದು ಕುಂತಿ ಭೋಜನ ಅರಮನೆಗೆ ಬಂದು ಭೇಟಿ ನೀಡ್ತಾ ಇದ್ರಂತೆ. ಕುಂತಿಯನ್ನು ಅವರ ಸ್ವಾಗತ ಸತ್ಕಾರದಲ್ಲಿ ತೊಡಗಿಸಲಾಗಿತ್ತು. ಸೊ ಕುಂತಿನೂ ಸಹ ಸದ್ಗುಣ ಸಂಪನ್ನೆಯಾಗಿರ್ತಾಳೆ. ಅವಳಿಗೆ ಆ ಸಾಧು ಸತ್ಪುರುಷರನ್ನ ಹೇಗೆ ಸತ್ಕಾರ ಮಾಡ್ಬೇಕಂತ ಹೇಳ್ಬಿಟ್ಟು ಅವಳಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಯಾರೇ ಆ ಊರ್ಧ್ವ ಲೋಕದಿಂದ ಬಂದ್ರು ಅವರ ಅತಿಥಿ ಸತ್ಕಾರವನ್ನ ಮಾಡ್ಲಿಕ್ಕೆ ಕುಂತಿಯನ್ನ ನಿಯೋಜಿಸಲಾಗ್ತಾ ಇರುತ್ತೆ. ಅದೇ ತರನೇ ಈಗ ನೋಡಿ ಯಾರು ಬರ್ತಾರೆ ಆ ಕುಂತಿ ಭೋಜನ ಮನೆಗೆ ಅಂತಂದ್ರೆ ಮಹಾ ಹಠಯೋಗಿಯಾದ ದೂರ್ವಾಸರ ಸೇವೆಯನ್ನ ಮಾಡಿದಳು. ನೋಡಿ ದೂರ್ವಾಸ ಮುನಿ ಬರ್ತಾರೆ, ಅದಕ್ಕೋಸ್ಕರ ಅಂತಹ ದೂರ್ವಾಸ ಮುನಿಯ ಸೇವೆಯನ್ನ ಮಾಡ್ಬೇಕಂದ್ರೆ ಎಲ್ಲರಿಗೂ ಭಯ ಅಲ್ವಾ. ಅದಕ್ಕೋಸ್ಕರ ಕುಂತಿ ಮಹಾರಾಣಿಯನ್ನ ಅವರು ನಿಯೋಜಿಸ್ತಾರೆ, ಕುಂತಿ ಮಾತೆಯನ್ನ ನಿಯೋಜಿಸ್ತಾರೆ. ಅವಳ ವಿಶ್ವಾಸಪೂರ್ಣ ಸೇವೆಯಿಂದ ಸಂತೃಪ್ತನಾದ ದೂರ್ವಾಸ ಮುನಿ ಆಕೆಗೆ ಮಂತ್ರವನ್ನ ಕೊಡ್ತಾರೆ. ನೋಡಿ ದೂರ್ವಾಸ ಮುನಿಯನ್ನ ಸಂತೃಪ್ತಿ ಪಡಿಸಿದಾಳೆ ಅಂತಂದ್ರೆ ನೀವು ಯೋಚನೆ ಮಾಡಿ, ಕುಂತಿ ಮಹಾರಾಣಿ ಎಷ್ಟು ಚೆನ್ನಾಗಿ ಅವ್ರಿಗೆ ಸತ್ಕಾರವನ್ನ ಮಾಡಿರ್ತಾಳೆ ಅಲ್ವಾ. ನಾವು ನೋಡಿದ್ವಿ ಅವರು ಅಂಬರೀಷ ಮಹಾರಾಜನಿಗೂ ಸಹ ಅವರು ಕೋಪದಿಂದ ಅವ್ರು ಇನ್ನೇನು ಅಂಬರೀಷ ಮಹಾರಾಜನ ಸಾಯಿಸ್ಬೇಕು ಅಂತ ಹೊರಡ್ತಾರೆ ಅಲ್ವಾ. ದೂರ್ವಾಸ ಮುನಿ ಅಂತಹ ಕೋಪಿಷ್ಟ ಅವರು. ಮತ್ತೆ ನಾವು ಒಂದನ್ನು ನೋಡಿದೀವಿ, ನಾವು ಶ್ರೀಮತಿ ರಾಧಾರಾಣಿನೂ ಸಹ ದೂರ್ವಾಸ ಮುನಿಗೆ ಸತ್ಕಾರ ಮಾಡಿರ್ತಾರೆ. ದೂರ್ವಾಸ ಮುನಿನೂ ಸಹ ಶ್ರೀಮತಿ ರಾಧಾರಾಣಿಯ ಸತ್ಕಾರದಿಂದ ಸಂತೋಷ ಪಟ್ಟು ಅವಳು ಶ್ರೀಮತಿ ರಾಧಾರಾಣಿಗೂ ಒಂದು ವರವನ್ನ ಕೊಡ್ತಾರೆ ಅಲ್ವಾ. ಏನ್ ವರವನ್ನ ಕೊಡ್ತಾರೆ, ನೀನು ಒಂದು ದಿವಸ ಅಡಿಗೆ ಮಾಡಿರೋ ತರ ಇನ್ನೊಂದ್ ದಿವಸ ನೀನು ಅಡಿಗೆ ಮಾಡೋ ಹಾಗಿಲ್ಲ, ಅಂದ್ರೆ ಪ್ರತಿ ದಿವಸನೂ ಸಹ ನಿಂತ ಅಡಿಗೆ ಅದು ನವನೂತನವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಶ್ರೀಮತಿ ರಾಧಾರಾಣಿಗೆ ಅವರು ವರವನ್ನ ಕೊಡ್ತಾರೆ ದೂರ್ವಾಸ ಮುನಿ ಅಲ್ವಾ. ನೋಡಿ ಇಲ್ಲಿ ಅದೇ ತರನೇ ಕುಂತಿ ಮಹಾರಾಣಿನೂ ಸಹ ದೂರ್ವಾಸ ಮುನಿಯನ್ನ ಸಂತೋಷ ಪಡಿಸಿದ್ದಕ್ಕೆ ಅವರು ವರವನ್ನ ಕೊಡ್ತಾರೆ. ಏನ್ ವರವನ್ನ ಕೊಡ್ತಾರೆ ಅಂತಂದ್ರೆ ಆ ಮಂತ್ರವನ್ನ ಕೊಡ್ತಾರೆ, 5 ಮಂತ್ರಗಳನ್ನ ಕೊಡ್ತಾರೆ. ನೀನು ಈ ಮಂತ್ರವನ್ನ ನೀನು ಉಪದೇಶ ಮಾಡಿ ಯಾವುದೇ ಒಂದು ದೇವತೆಯನ್ನ ಕರೆದ್ರೆ ನೀನು ಆ ದೇವತೆಯಿಂದ ನೀನು ಒಂದು ಮಗುವನ್ನ ಪಡಿತೀಯಾ ಅಂತ ಹೇಳ್ಬಿಟ್ಟು ಆ ಮಂತ್ರವನ್ನ ಕೊಡ್ತಾರೆ. ಅದರಿಂದ ಅವಳು ಮೆಚ್ಚಿದ ಯಾವುದೇ ದೇವತೆಯನ್ನ ಕರೆಯುವುದು ಅವಳಿಗೆ ಸಾಧ್ಯವಾಗಿತ್ತು. ಅವಳು ಕೇವಲ ಕುತೂಹಲಕ್ಕಾಗಿ ಒಮ್ಮೆ ಸೂರ್ಯದೇವನನ್ನ ಕರೆದಳು. ಈಗ ಅವಳಿಗೆ 5 ಮಂತ್ರ ಕೊಟ್ಟಿದ್ದಾರೆ. ಈಗ ಅವಳು ಕುತೂಹಲದಿಂದ ಏನ್ ಮಾಡ್ತಾ ಇದ್ದಾಳೆ, ಸೂರ್ಯದೇವನನ್ನ ಕರೀತಾ ಇದ್ದಾಳೆ. ಸೂರ್ಯದೇವನು ಅವಳೊಡನೆ ಮೈಥುನವನ್ನ ಬಯಸಿದನು, ಆದರೆ ಅವಳು ನಿರಾಕರಿಸಿದಳು. ಅವಳ ಕನ್ಯಾವಸ್ಥೆಗೆ ಇದರಿಂದ ಭಂಗ ಬಾರದೆಂದು ಸೂರ್ಯದೇವ ಆಶ್ವಾಸನೆ ಇತ್ತಿದ್ದರಿಂದ ಅವಳು ಅವನ ಬೇಡಿಕೆಯನ್ನ ಮನ್ನಿಸಿದನು. ಸೂರ್ಯದೇವ ಬಂದಾಗ ಸೂರ್ಯದೇವ ಏನ್ ಮಾಡ್ತಾರೆ, ನನ್ನ ಜೊತೆ ಆಗು ಅಂತ ಹೇಳಿದಾಗ ಆದ್ರೆ ಅವಳಿಂದ ಕನ್ಯೆ ಆಗಿರ್ತಾಳೆ, ಅದಕ್ಕೋಸ್ಕರ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸೂರ್ಯದೇವ ಏನ್ ಹೇಳ್ತಾರೆ, ನಿನ್ನ ಕನ್ಯಾವಸ್ಥೆಗೆ ಏನು ಇದರಿಂದ ಭಂಗ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಮೇಲೆ ಅವಳು ಅವನ ಬೇಡಿಕೆಯನ್ನ ಮನ್ನಿಸಿದಳು. ಮೈಥುನದ ಫಲವಾಗಿ ಆಕೆ ಬಸುರಿಯಾದಳು. ಆಕೆಯಿಂದ ಕರ್ಣ ಜನಿಸಿದ. ಸೂರ್ಯನ ಕೃಪೆಯಿಂದ ಆಕೆ ಕನ್ಯೆಯಾಗಿಯೇ ಉಳಿದಳು. ಆದ್ರೆ ತನ್ನ ಪಾಲಕರಿಗೆ ಹೆದರಿ ಆಗತಾನೇ ಜನಿಸಿದ ಮಗು ಕರ್ಣನನ್ನ ತೊರೆದಳು. ಆಮೇಲೆ ಸ್ವಯಂವರದಲ್ಲಿ ಅವಳು ಪಾಂಡುವನ್ನ ತನ್ನ ಪತಿಯಾಗಿ ವರಿಸಿದಳು. ಕಾಲಾನಂತರದಲ್ಲಿ ಪಾಂಡು ಮಹಾರಾಜ ಗೃಹಸ್ಥ ಜೀವನದಿಂದ ನಿವೃತ್ತನಾಗ ಬಯಸಿದ ಅಲ್ವಾ. ಇಲ್ಲೂ ಸಹ ಒಂದು ಕತೆ ಇದೆ ನಮಗ್ ಗೊತ್ತಿರೋ ಹಾಗೆ. ಪಾಂಡು ಮಹಾರಾಜನು ಸಹ ಅವನು ಶಾಪಗ್ರಸ್ತನಾಗ್ತಾನೆ ಅಲ್ವಾ. ಶಾಪಗ್ರಸ್ತನಾದಾಗ ನೀನೇನಾದ್ರೂ ನಿನ್ನ ಹೆಂಡತಿಯ ಜೊತೆ ನೀನು ಮಿಲನ ಹೊಂದಿದ್ರೆ ನೀನು ಆ ಕ್ಷಣದಲ್ಲೇ ನೀನು ಸಾವನ್ನ ಅಪ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಕ್ಷಣದಿಂದ ಅವನು
ಏನು ಪಾಂಡು ಮಹಾರಾಜ ಅವನು ಗೃಹಸ್ಥ ಜೀವನದಿಂದ ಅವನು ನಿವೃತ್ತನಾಗ್ತಾನೆ, ಸನ್ಯಾಸಾಶ್ರಮವನ್ನ ಸ್ವೀಕರಿಸ್ತಾನೆ. ತನ್ನ ಗಂಡನ ಆಶ್ರಮ ಸ್ವೀಕಾರವನ್ನ ಕುಂತಿ ನಿರಾಕರಿಸಿದಳು. ಆದರೆ ಅಂತಿಮವಾಗಿ ಪಾಂಡು ಮಹಾರಾಜನು ಅನುರೂಪರಾದ ಪರಪುರುಷರನ್ನ ಆಹ್ವಾನಿಸಿ ಪುತ್ರವತಿಯಾಗಲು ಕುಂತಿಗೆ ಅನುಮತಿಯನ್ನಿತ್ತನು. ಅಲ್ವಾ, ಈಗ ವಂಶ ಅಭಿವೃದ್ಧಿ ಆಗ್ಬೇಕಾಗತ್ತೆ. ಸೊ ಇವಾಗ ಹೇಗೂ ನಿನಗೆ ಏನು ದೂರ್ವಾಸ ಮುನಿಗಳು ಆ ಮಂತ್ರವನ್ನ ಕೊಟ್ಟಿದಾರಲ್ಲ, ಆ ಮಂತ್ರವನ್ನ ನೀನು ಉಪಯೋಗಿಸ್ಕೊ ಅಂತ ಹೇಳ್ಬಿಟ್ಟು ನಾನೇ ನಿನಗೆ ಆ ಅನುಮತಿಯನ್ನ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಪಾಂಡುರಾಜ ಅನುಮತಿಯನ್ನ ಕೊಟ್ಮೇಲೆ ಕುಂತಿ ಮಹಾರಾಣಿ ಇವಾಗ ಏನ್ ಮಾಡ್ತಾ ಇದ್ದಾಳೆ, ಆ ಮಂತ್ರವನ್ನ ಈಗ ಉಪಯೋಗಿಸ್ಲಿಕ್ಕೆ ಅವಳು ಈಗ ಸಿದ್ಧಳಾಗಿದ್ದಾಳೆ. ಈ ಪ್ರಸ್ತಾವವನ್ನ ಕುಂತಿ ಮೊದಲಿಗೆ ಒಪ್ಪಿಕೊಳ್ಳಲಿಲ್ಲ. ಆದ್ರೆ ಪಾಂಡು ಪರಿಸ್ಫುಟವಾದ ನಿದರ್ಶನಗಳನ್ನ ಕೊಟ್ಟಾಗ ಆಕೆ ಒಪ್ಪಿದಳು. ಹೀಗೆ ಅವಳು ದೂರ್ವಾಸ ಮುನಿ ನೀಡಿದ ಮಂತ್ರದ ಪ್ರಭಾವದಿಂದ ಯಮಧರ್ಮ ರಾಜನನ್ನ ಆಹ್ವಾನಿಸಿದಳು. ಆಗ ಯುಧಿಷ್ಠಿರ ಹುಟ್ಟಿದ. ನೋಡಿ, ಯುಧಿಷ್ಠಿರ ಮಹಾರಾಜ ಯಮಧರ್ಮನಿಂದ ಹುಟ್ಟಿರುವಂತಹ ಮಗ ಯುಧಿಷ್ಠಿರ. ವಾಯುದೇವನನ್ನ ಆಹ್ವಾನಿಸಿದಳು. ಆಗ ಭೀಮ ಜನಿಸಿದ. ಅದಕ್ಕೆ ವಾಯುಪುತ್ರ ಅಂತ ನಾವು ಕರಿತೀವಿ ಭೀಮನನ್ನ. ಸ್ವರ್ಗಾಧಿಪತಿಯಾದ ಇಂದ್ರನನ್ನ ಆಹ್ವಾನಿಸಿದಳು. ಆಗ ಅರ್ಜುನ ಹುಟ್ಟಿದ. ಸೊ ಪಾಂಡು ಅಶ್ವಿನಿ ಕುಮಾರರ ಮೂಲಕ ಮಾದ್ರಿಯ ಬಸ್ರಿನಿಂದ ನಕುಲ ಸಹದೇವರೆಂಬ ಇನ್ನಿಬ್ಬರು ಮಕ್ಕಳನ್ನ ಪಡೆದನು. ಕಾಲಾನಂತರದಲ್ಲಿ ಪಾಂಡು ಮಹಾರಾಜ ಎಳೆಯ ವಯಸ್ಸಿನಲ್ಲಿಯೇ ಸತ್ತು ಹೋದನು. ಅದರಿಂದ ಕುಂತಿ ತುಂಬಾ ದುಃಖಿತಳಾಗಿ ಮೂರ್ಛೆ ಹೋದಳು. ಅಪ್ರಾಪ್ತ ವಯಸ್ಸಿನ ಈ ಪಂಚ ಪಾಂಡವರನ್ನ ಸಾಕಿ ಸಲುಹಲು ಕುಂತಿ ಬದುಕಿರಬೇಕೆಂದು ಕಿರಿಯಳಾದ ಮಾದ್ರಿ ಪತಿಯೊಂದಿಗೆ ತಾನು ಸತ್ತು ಸತಿ ಪದ್ಧತಿಯನ್ನು ಸ್ವೀಕಾರ ಮಾಡಬೇಕೆಂದು ಈ ಸವತಿಯರಾದ ಕುಂತಿ ಮಾದ್ರಿಯರು ನಿರ್ಧರಿಸಿದರು. ಆ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದ ಶತಶೃಂಗಾದಿ ಮಹರ್ಷಿಗಳು ಈ ಒಪ್ಪಂದವನ್ನ ಅನುಮೋದಿಸಿದರು. ಅಲ್ವಾ, ಈಗ ಅಲ್ಲಿ ಒಬ್ರಲ್ಲ ಇಬ್ರಲ್ಲ 5 ಜನ ಎಳೆ ಮಕ್ಕಳಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ನೋಡ್ಕೊಳ್ಲಿಕ್ಕೆ ಈಗ ತಂದೆ ಇಲ್ಲ. ಸೊ ತಾಯಿಯರಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಾಗತ್ತೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ದ್ರೋಣಾಚಾರ್ಯರ ಪತ್ನಿ ಕೃಪಿನೂ ಸಹ ಅಶ್ವತ್ಥಾಮ ಮಗ ಇದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಸಹ ಆ ಸತಿ ಪದ್ಧತಿಯನ್ನ ಅವಳು ಪಾಲಿಸ್ಲಿಲ್ಲ ಅಲ್ವಾ. ಅದೇ ತರನೇ ಇಲ್ಲೂ ಸಹ ಈ ಕುಂತಿ ಮಾದ್ರಿ ಇಬ್ರು ಹೆಂಡತಿರು ಇರ್ತಾರೆ ಪಾಂಡು ಮಹಾರಾಜನಿಗೆ. ಅದಕ್ಕೋಸ್ಕರ ಮಾದ್ರಿ ಏನ್ ಮಾಡ್ತಾಳೆ, ನಾನು ಸಹಗಮನವನ್ನ ಮಾಡ್ತೀನಿ, ನೀನು 5 ಜನ ಮಕ್ಕಳನ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಇದನ್ನ ಯಾರು ಒಪ್ತಾರೆ, ಶತಶೃಂಗಾದಿ ಮಹರ್ಷಿಗಳು ಸಹ ಇದನ್ನ ಒಪ್ಕೋತಾರೆ. ಆಯ್ತು ಕುಂತಿ 5 ಜನ ಮಕ್ಕಳನ್ನ ನೋಡ್ಕೊಳ್ಳಿ, ಎಳೆ ಮಕ್ಕಳನ್ನ ನೋಡ್ಕೊಳ್ಳಿ, ಮಾದ್ರಿ ಅವಳು ಏನು ಸತಿಯನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೆಲವು ಕಾಲದ ಬಳಿಕ ದುರ್ಯೋಧನನು ಒಳಸಂಚು ಹೂಡಿ ಪಾಂಡವರನ್ನ ರಾಜ್ಯದಿಂದ ಹೊರಗಟ್ಟಿದನು ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಅರಗಿನ ಅರಮನೆಯಲ್ಲಿ ಅವ್ರನ್ನೆಲ್ಲರನ್ನೂ ಸಹ ಕುಂತಿ ಸಮೇತ 5 ಪಾಂಡವರನ್ನ ಏನು ದಹನ ಮಾಡ್ಲಿಕ್ಕೆ ಯೋಚನೆಯನ್ನ ಮಾಡ್ತಾರೆ. ಆದ್ರೆ ವಿದುರನ ಉಪಾಯದಿಂದ ಅವರೆಲ್ಲರನ್ನೂ ಸಹ ಆ ಅರಗಿನ ಅರಮನೆಯಿಂದ ಅವರು ತಪ್ಪಿಸ್ಕೊಂಡು ಅವರು ಹೊರಗಡೆ ಬರ್ತಾರೆ. ಆ ಸಮಯದಲ್ಲಿ ಅವರು ಅಜ್ಞಾತವಾಸದಲ್ಲಿ ಇರ್ತಾರೆ. ಆಗ ಕುಂತಿ ತನ್ನ ಮಕ್ಕಳನ್ನ ಹಿಂಬಾಲಿಸಿದಳು. ಆ ದಿನಗಳಲ್ಲಿ ಎಲ್ಲಾ ಬಗೆಯ ಕಷ್ಟ ಕೋಟಲೆಗಳನ್ನ ತಾನು ಸಹಿಸಿದಳು. ವನವಾಸದ ಆ ದಿನಗಳಲ್ಲಿ ಹಿಡಂಬಿ ಎಂಬ ರಾಕ್ಷಸ ಕನ್ಯೆ ಭೀಮನು ತನ್ನ ಗಂಡನಾಗಬೇಕೆಂದು ಬಯಸಿದಳು. ಭೀಮ ನಿರಾಕರಿಸಿದ. ಆದರೆ ಆ ಹುಡುಗಿ ಕುಂತಿ ಮತ್ತು ಯುಧಿಷ್ಠಿರನನ್ನ ಸಂಪರ್ಕಿಸಿದಳು. ನೋಡಿ, ಅವರು ವನವಾಸದ ಸಮಯದಲ್ಲಿ ಇಲ್ಲಿ ಯಾರು ಭೀಮನನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹಿಡಂಬಿ ಎಂಬ ರಾಕ್ಷಸಿ ಅವಳು ಇಷ್ಟಪಡ್ತಾಳೆ. ಆದ್ರೆ ಭೀಮ ಒಪ್ಪೋದಿಲ್ಲ. ಆದ್ರೆ ಅದಕ್ಕೋಸ್ಕರ ಮದ್ವೆ ಆಗ್ಲೇಬೇಕಂತ ಹೇಳ್ಬಿಟ್ಟು ಹಿಡಂಬಿ ಏನ್ ಮಾಡ್ತಾಳೆ, ಕುಂತಿ ಮತ್ತೆ ಯುಧಿಷ್ಠಿರನನ್ನ ಸಂಪರ್ಕಿಸ್ತಾಳೆ. ಸೊ ಕೊನೆಗೆ ಕುಂತಿ ಮತ್ತೆ ಯುಧಿಷ್ಠಿರ ಏನ್ ಮಾಡ್ತಾರೆ, ಭೀಮನಿಗೆ ನೀನು ಮದ್ವೆ ಆಗು ಅಂತ ಹೇಳ್ಬಿಟ್ಟು ಆಜ್ಞೆಯನ್ನ ಮಾಡ್ತಾರೆ. ಸೊ ಇವಾಗ ಭೀಮನಿಗೆ ಆಜ್ಞೆಯನ್ನ ಪಾಲಿಸ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಭೀಮ ಹಿಡಂಬಿಯನ್ನ ಮದ್ವೆ ಆಗ್ತಾನೆ. ಈ ಸಂಯೋಗದ ಫಲವಾಗಿ ಘಟೋತ್ಕಚ ಜನಿಸಿದ. ಆತ ಮುಂದೆ ಅತಿ ಶೂರತನದಿಂದ ತನ್ನ ತಂದೆಯೊಂದಿಗೆ ಕೌರವರ ಎದುರಾಗಿ ಹೋರಾಡಿದ. ನಮ್ಗೆ ಗೊತ್ತಿರೋ ಹಾಗೆ ಘಟೋತ್ಕಚ ಅಲ್ವಾ, ಅವನು ರಾಕ್ಷಸ. ಅವನು ಎಷ್ಟು ಜನನನ್ನ ಅವರು ಕೌರವರನ್ನ ಸಂಹಾರ ಮಾಡ್ದ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡಿದೀವಿ. ಸೊ ಈ ತರ ಅವನು ಅತಿ ಶೂರತನದಿಂದ ತನ್ನ ತಂದೆಯೊಂದಿಗೆ ಕೌರವರಿಗೆ ಎದುರಾಗಿ ಹೋರಾಡಿದ. ವನವಾಸದ ದಿನಗಳಲ್ಲಿ ಪಾಂಡವರು ಬ್ರಾಹ್ಮಣ ಕುಟುಂಬವೊಂದರ ಜೊತೆ ವಾಸವಾಗಿದ್ದರು. ನಮಗ್ ಗೊತ್ತಿರೋ ಹಾಗೇನೆ ಅವರು ಅರಗಿನ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅವರು ಆ ವನವಾಸದ ಸಮಯದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅವರು ಆಶ್ರಯವನ್ನ ಪಡೆದಿರ್ತಾರೆ. ನಮ್ಗೆ ಗೊತ್ತಿದೆ ಅಲ್ವಾ, ಆ ಊರಿನಲ್ಲಿ ಒಬ್ಬ ಬಕಾಸುರ ಅಂತ ರಾಕ್ಷಸ ಇರ್ತಾನೆ. ಅವನು ಎಲ್ಲರನ್ನ ಅವನು ತಿಂತಾ ಇರ್ತಾನೆ. ಅದಕ್ಕೋಸ್ಕರ ಈ ತರ ನೀನ್ ಎಲ್ಲರನ್ನ ತಿನ್ಬೇಡ, ನಾವು ನಿಮ್ಗೆ ಪ್ರತಿದಿನಕ್ಕೆ ಒಬ್ಬರಂಗೆ ನಾನು ನಿನ್ನಗೆ ತಿನ್ನಲಿಕ್ಕೆ ಒಬ್ಬರನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಇದೇ ತರ ಅವರು ಆ ಊರಿನಲ್ಲಿ ಇರೋರೆಲ್ಲರನ್ನು ಪ್ರತಿಯೊಬ್ರು ಅವರ ಮನೆಯಿಂದ ಒಬ್ಬೊಬ್ಬರನ್ನ ಒಂದೊಂದು ದಿನಕ್ಕೆ ಒಬ್ಬರ ತರ ಅವರು ಬಕಾಸುರನಿಗೆ ಆಹಾರವಾಗಿ ಕಳಿಸ್ತಾ ಇರ್ತಾರೆ. ಈಗ ಏನಾಗುತ್ತೆ, ಯಾರ ಸರದಿ ಬರುತ್ತೆ ಅಂತಂದ್ರೆ ಈ ಪಾಂಡವರು ಎಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಆ ಬ್ರಾಹ್ಮಣ ಮನೆಗೆ ಆ ಸರತಿ ಬರುತ್ತೆ. ಆ ಬ್ರಾಹ್ಮಣನಿಗೆ ಒಬ್ಬನೇ ಒಬ್ಬ ಮಗ ಇದ್ದಾನೆ. ಅವರು ಈಗ ಆ ಮಗನನ್ನ ಅವರು ಕಳಿಸಿ ಕೊಡ್ಬೇಕು. ಅದಕ್ಕೋಸ್ಕರ ಅಲ್ಲಿ ಅವ್ರೆಲ್ಲರೂ ದುಃಖ ಭರಿತರಾಗಿದ್ದಾರೆ. ಇಲ್ಲ ನೀನ್ ಹೋಗೋದ್ ಬೇಡ, ನಾನೇ ಹೋಗ್ತೀನಿ ಅಂತ ಅಮ್ಮ, ಇಲ್ಲ ನಾನ್ ಹೋಗ್ತೀನಿ ಅಂತ ಅಪ್ಪ, ಈ ತರ ಎಲ್ಲರೂ ಸಹ ದುಃಖ ಭರಿತರಾಗಿದ್ದಾಗ ಕುಂತಿಗೆ ಈ ವಿಷಯ ಗೊತ್ತಾಗುತ್ತೆ. ಏನ್ ವಿಷಯ ಅಂತ ತಿಳ್ಕೊಂಡ್ಮೇಲೆ ಅವ್ರಿಗೆ ಬಕಾಸುರನ ವಿಷಯ ಗೊತ್ತಾಗುತ್ತೆ. ಸರಿ ಆಯ್ತು, ನಾನು ನನ್ನ ಪುತ್ರನಿಗೆ ಹೇಳ್ತೀನಿ, ನೀವೇನು ಯೋಚನೆ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಕೊನೆಗೆ ಅವರು ಭೀಮನನ್ನ ಕಳಿಸ್ತಾರೆ. ನಮ್ಗೆ ಗೊತ್ತಿದೆ ಅಲ್ವಾ, ಭೀಮ ಹೇಗೆ ಅವರು ಆ ಬಕಾಸುರನ ಜೊತೆ ಅವರು
ಯುದ್ಧವನ್ನ ಮಾಡಿ ಅವರು ಬಕಾಸುರನನ್ನ ಅವರು ಸಂಹಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪಾಂಚಾಲ ದೇಶಕ್ಕೆ ಹೊರಡುವಂತೆ ಯುಧಿಷ್ಠಿರನಿಗೆ ಸಲಹೆ ಇತ್ತಳು. ಸೊ ಈಗ ಬಕಾಸುರನ ಸಂಹಾರ ಆದ್ಮೇಲೆ ಇವಾಗ ಏನಾಗ್ತಾ ಇದೆ, ಅಲ್ಲಿ ದ್ರೌಪದಿಯ ಸ್ವಯಂವರ ನಡೀತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕುಂತಿ ಮಾತೆ ಏನ್ ಹೇಳ್ತಾಳೆ, ನೀವು ಪಾಂಚಾಲ ದೇಶಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಯುಧಿಷ್ಠಿರನಿಗೆ ಹೇಳ್ತಾಳೆ. ಪಾಂಚಾಲ ದೇಶದಲ್ಲಿ ಅರ್ಜುನನು ದ್ರೌಪದಿಯನ್ನ ಪಡೆದನು. ಆದರೆ ಕುಂತಿಯ ಆದೇಶದ ಮೇರೆಗೆ 5 ಜನ ಪಾಂಡವ ಸೋದರರು ಸಮಾನವಾಗಿ ದ್ರೌಪದಿ ಅಥವಾ ಪಾಂಚಾಲಿಯ ಗಂಡಂದಿರಾದರು. ನಮ್ಗೆ ಅದನ್ನು ಕತೆ ಗೊತ್ತಿದೆ ಅಲ್ವಾ. ಸೊ ನಮ್ಗೆ ಆ ಯುದ್ಧದಲ್ಲಿ ಅದು ಸ್ವಯಂವರದಲ್ಲಿ ಅರ್ಜುನ ಅವನು ದ್ರೌಪದಿಯನ್ನ ಅವನು ವಿವಾಹ ಆಗ್ತಾನೆ, ಅಂದ್ರೆ ಪಡಿತಾನೆ ಅವನು. ಆ ಸ್ವಯಂವರದಲ್ಲಿ ಅವರು ಅವ್ರೇನ್ ಮಾಡ್ತಾರೆ, ದ್ರೌಪದಿಯನ್ನ ಮನೆಗೆ ಕರ್ಕೊಂಡ್ ಬಂದಾಗ ಕುಂತಿ ಮಾತೆ ಏನ್ ಹೇಳ್ತಾರೆ, ನಾವು ಹೆಣ್ಣನ್ನ ತಗೊಂಡ್ಬಂದಿದೀವಿ ಅಂತಂದ್ರೆ ಕುಂತಿ ಮಾತೆ ಹಣ್ಣು ಅಂತ ಅನ್ಕೊಂಡು ಕೇಳಿಸ್ಕೊತಾಳೆ. 5 ಜನರು ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ 5 ಜನರು ಸಹ ತಾಯಿಯ ಮಾತನ್ನ ನೆರವೇರಿಸಲಿಕ್ಕೋಸ್ಕರ 5 ಜನರು ಸಹ ದ್ರೌಪದಿಯನ್ನ ವಿವಾಹ ಆಗ್ತಾರೆ ಅಂತ ನಾವು ಕೇಳಿದೀವಿ ಅಲ್ವಾ. ಸೊ ಅದೇ ತರ ಇಲ್ಲಿ ಪಂಚಪಾಂಡವರು ಇವಾಗ ದ್ರೌಪದಿಯನ್ನ ಅವರು ಮದುವೆ ಆಗ್ತಾರೆ. ಪಂಚಪಾಂಡವರು ವ್ಯಾಸ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ದ್ರೌಪದಿಯನ್ನ ಮದುವೆ ಆದರು. ಕುಂತಿದೇವಿ ತನ್ನ ಮೊದಲ ಮಗು ಕರ್ಣನನ್ನ ಎಂದೂ ಮರೆಯಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಮಡಿದ ಬಳಿಕ ಆಕೆ ಬಹುವಾಗಿ ದುಃಖಿಸಿದಳು. ಅಲ್ಲದೆ ಪಾಂಡು ಮಹಾರಾಜನನ್ನ ಮದುವೆಯಾದಕ್ಕೆ ಮೊದಲೇ ಕರ್ಣ ಅವಳಿಗೆ ಹುಟ್ಟಿದ ಹಿರಿಯ ಮಗನೆಂದು ಆಕೆ ತನ್ನ ಇತರ ಮಕ್ಕಳ ಮುಂದೆ ಒಪ್ಪಿಕೊಂಡಳು. ನೋಡಿ, 5 ಜನ ಮಕ್ಕಳಿದ್ರು ಸಹ ಅವಳಿಗೆ ಕರ್ಣನನ್ನ ಅವಳು ಎಳೆ ಮಗು ಇದ್ದಾಗ್ಲೇನೆ ನೀರಿಗೆ ಬಿಟ್ಟಿರೋದು ಅವಳಿಗೆ ತುಂಬಾನೇ ದುಃಖವನ್ನ ಕೊಟ್ಟಿರುವಂತ ವಿಷಯ. ಯಾವಾಗ್ಲೂ ಅವಳು ಕರ್ಣನ ಬಗ್ಗೆ ಅವಳು ಜ್ಞಾಪಿಸ್ಕೊತಾನೆ ಇರ್ತಾಳೆ. ಕೊನೆಗೆ ಅವಳು ಆ ಕರ್ಣನನ್ನ ತನ್ನ ಮಗ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಅವಳು ಒಪ್ಕೋತಾಳೆ. ಆಕೆ ಭಗವಂತನಲ್ಲಿ ಮಾಡಿಕೊಂಡ ಪ್ರಾರ್ಥನೆ ಕುರುಕ್ಷೇತ್ರದ ಯುದ್ಧ ಮುಗಿದ ಬಳಿಕ ಭಗವಾನ್ ಕೃಷ್ಣನು ಮರಳಿ ಮನೆಗೆ ಹೊರಟಾಗ ಆಕೆ ಭಗವಂತನಲ್ಲಿ ಮಾಡಿಕೊಂಡ ಪ್ರಾರ್ಥನೆ ಅತ್ಯುತ್ಕೃಷ್ಟವಾಗಿ ಪ್ರಕಟವಾಗಿದೆ. ನಾವು ನೋಡಿದ್ವಿ ಅಲ್ವಾ ಕುಂತಿ ಸ್ತುತಿ ಅಲ್ವಾ, ಎಷ್ಟು ಚೆನ್ನಾಗಿ ಅವಳು ಕುಂತಿ ಏನು ಕೃಷ್ಣನನ್ನ ಪ್ರಾರ್ಥನೆ ಮಾಡ್ಕೋತಾಳೆ. ಕೃಷ್ಣ ಇನ್ನೇನು ಅವರು ಹಸ್ತಿನಾಪುರದಿಂದ ಅವರು ದ್ವಾರಕೆಗೆ ಹೊರಡ್ಬೇಕು ಅಂದಾಗ ಕುಂತಿ ಹೇಗೆ ಸ್ತುತಿಯನ್ನ ಮಾಡ್ತಾಳೆ ಅನ್ನೋದನ್ನ ನಾವು ನೋಡಿದೀವಿ. ಅದು ತುಂಬಾ ಉತ್ಕೃಷ್ಟವಾದ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆಗೆ ಅವಳು ಘೋರ ತಪಸ್ಸಿಗಾಗಿ ಗಾಂಧಾರಿಯೊಂದಿಗೆ ಕಾಡಿಗೆ ಹೋದಳು. ಪ್ರತಿ 30 ದಿನಗಳಿಗೊಮ್ಮೆ ಆಹಾರವನ್ನು ಸೇವಿಸುತ್ತಿದ್ದಳು. ಅವಳ ಅಂತ್ಯಕಾಲದಲ್ಲಿ ಆಕೆ ಆಳವಾದ ಧ್ಯಾನದಲ್ಲಿ ಮಗ್ನಳಾಗಿ ಕುಳಿತಿದ್ದಾಗ ಕಾಳ್ಗಿಚ್ಚಿನಲ್ಲಿ ಉರಿದು ಬೂದಿಯಾದಳು. ನೋಡಿ, ಅವಳನ್ನು ಸಹ ಕಾಡಿಗೆ ಹೋಗ್ತಾಳೆ ಗಾಂಧಾರಿಯವ್ರ ಜೊತೆ. ಅವಳು ಸಹ ಅಲ್ಲಿ ಧ್ಯಾನ ಮಗ್ನಳಾಗಿ ಕುಳಿತಿದ್ದಾಗ ಅವಳು ಕಾಳ್ಗಿಚ್ಚಿನಲ್ಲಿ ಉರಿದು ಬೂದಿಯಾದಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದ್ರೌಪದಿ ದ್ರುಪದ ಮಹಾರಾಜನ ಪುತ್ರಿ, ಅತಿ ಶ್ರೇಷ್ಠ ಪತಿವ್ರತೆ ಮತ್ತು ಅಂಶಿಕವಾಗಿ ಇಂದ್ರಪತ್ನಿಯಾದ ಶಚಿದೇವಿಯ ಅವತಾರ. ಸೊ ದ್ರುಪದ ಮಹಾರಾಜನ ಪುತ್ರಿ ನಿಮಗ್ ಗೊತ್ತಿದೆ ಅಲ್ವಾ. ಸೊ ದ್ರುಪದ ಮಹಾರಾಜ ಅವ್ರಿಗೂ ಮತ್ತೆ ದ್ರೋಣಾಚಾರ್ಯರ ಬಗ್ಗೆ ಹೇಗೆ ದ್ವೇಷ ಇರುತ್ತೆ, ಅದಕ್ಕೋಸ್ಕರ ದ್ರೋಣಾಚಾರ್ಯರು ಅವರು ಒಂದು ಯಜ್ಞವನ್ನ ಮಾಡಿ ಅವರು ದೃಷ್ಟದ್ಯುಮ್ನ ಅಂದ್ರೆ ಆ ದ್ರೋಣಾಚಾರ್ಯರನ್ನ ಸಂಹಾರ ಮಾಡುವಂತಹ ಮಗ ದೃಷ್ಟದ್ಯುಮ್ನನ್ನ ಮತ್ತೆ ಪುತ್ರಿ ದ್ರೌಪದಿ ಅಂದ್ರೆ ಯಾರು ತನ್ನನ್ನ ಸರಿಯಾಳಾಗಿ ಇಟ್ಕೊಂಡು ಹೋಗಿ ಆ ದ್ರುಪದ ಮಹಾರಾಜನ ಹತ್ರ ಕಾಲಿಗೆ ಬೀಳೋ ತರ ಮಾಡಿದಾರಲ್ಲ, ಅಂದ್ರೆ ಅರ್ಜುನನಿಗೆ ಅಂದ್ರೆ ಹೆಂಡತಿ ಆಗುವಂತಹ ಒಬ್ಬ ಪುತ್ರಿಯನ್ನ ಬೇಕು ಅಂತ ಕುರಿತು ಅವರು ಯಜ್ಞವನ್ನ ಮಾಡ್ತಾರೆ. ಸೊ ಅಂತಹ ಯಜ್ಞದಲ್ಲಿ ಬಂದಿರುವಂತಹ ಹೆಣ್ಣು ಮಗಳು ಈ ದ್ರೌಪದಿ. ಸೊ ದ್ರೌಪದಿ ದ್ರುಪದ ಮಹಾರಾಜನ ಪುತ್ರಿ, ಅತಿ ಶ್ರೇಷ್ಠ ಪತಿವ್ರತೆ ಮತ್ತು ಅಂಶಿಕವಾಗಿ ಇಂದ್ರ ಪತ್ನಿಯಾದ ಶಚಿದೇವಿಯ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರನ ಪತ್ನಿಯಾದ ಶಚಿ ದೇವಿಯ ಅವತಾರ ದ್ರೌಪದಿ. ದ್ರುಪದ ಮಹಾರಾಜನು ಯಜನೆಂಬ ಋಷಿಯ ನೇತೃತ್ವದಲ್ಲಿ ಮಹಾಯಾಗವನ್ನ ಕೈಗೊಂಡನು. ಸೊ ಇವಾಗ ದ್ರೌಪದಿ ಬಗ್ಗೆನೂ ಸಹ ತುಂಬಾ ದೊಡ್ಡ ಕಥೆ ಇದೆ, ಯಾಕೆ 5 ಜನರನ್ನ ಅವಳು ಮದ್ವೆ ಆಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಇಷ್ಟನ್ನ ಮಾತ್ರ ನಾವು ತಿಳ್ಕೊಳ್ಳೋಣಂತೆ. ದ್ರುಪದ ಮಹಾರಾಜನು ಯಜನೆಂಬ ಋಷಿಯ ನೇತೃತ್ವದಲ್ಲಿ ಮಹಾಯಾಗವನ್ನ ಕೈಗೊಂಡನು. ಮೊದಲ ಆಹುತಿಯಿಂದ ದೃಷ್ಟದ್ಯುಮ್ನ ಜನಿಸಿದನು. 2ನೆಯ ಆಹುತಿಯಿಂದ ದ್ರೌಪದಿ ಹುಟ್ಟಿದಳು. ಆದ್ದರಿಂದ ಅವಳು ದೃಷ್ಟದ್ಯುಮ್ನನ ತಂಗಿಯಾಗಿದ್ದಾಳೆ. ಅವಳಿಗೆ ಪಾಂಚಾಲಿ ಎಂಬ ಹೆಸರು ಇದೆ. 5 ಜನ ಪಾಂಡವರು ಅವಳನ್ನು ಮದುವೆಯಾಗಿ ಸಮಾನ ಸಹಧರ್ಮಣಿಯನ್ನಾಗಿಸಿಕೊಂಡರು. ಒಬ್ಬೊಬ್ಬರು ಅವಳಲ್ಲಿ ಒಬ್ಬೊಬ್ಬ ಮಗನನ್ನ ಪಡೆದರು. ಮಹಾರಾಜ ಯುಧಿಷ್ಠರನು ಪ್ರತಿಬಿತ್ ಎಂಬ ಮಗನನ್ನ ಪಡೆದನು. ಭೀಮಸೇನನು ಸುತ ಸೋಮನೆಂಬ ಮಗನನ್ನ ಪಡೆದನು. ಅರ್ಜುನನು ಶ್ರುತಕೀರ್ತಿಯನ್ನ ಪಡೆದನು. ನಕುಲನು ಶತಾನೀಕನನ್ನ ಪಡೆದನು. ಸಹದೇವನು ಶ್ರುತಕರ್ಮನನ್ನ ಪಡೆದನು. ಸೊ 5 ಜನ ಮಕ್ಕಳಿದ್ದಾರೆ. 5 ಜನರಿಂದ ಒಬ್ಬೊಬ್ಬ ಮಗನನ್ನ ಪಡಿತಾಳೆ ದ್ರೌಪದಿ. ಅವಳ ಅತ್ತೆಯಾದ ಕುಂತಿಯಷ್ಟೇ ಪರಮಸುಂದರಿ ಎಂದು ವರ್ಣಿಸಲಾಗಿದೆ. ಅವಳನ್ನ ಕೃಷ್ಣೆ ಎಂದು ಕರೆಯಬೇಕೆಂದು ಅವಳ ಜನನ ಕಾಲದಲ್ಲಿ ಅಶರೀರವಾಣಿ ಕೇಳಿಸಿತ್ತು. ಅದೇ ಅಶರೀರವಾಣಿ ಆಕೆ ಅನೇಕ ಕ್ಷತ್ರಿಯರನ್ನ ಕೊಲ್ಲಲು ಹುಟ್ಟಿದ್ದಾಳೆಂದು ಘೋಷಿಸಿತ್ತು. ಸೊ ಅವಳು ಯಜ್ಞಕುಂಡದಿಂದ ಬಂದಾಗ ಇಲ್ಲಿ ಅಶರೀರವಾಣಿ ಆಯ್ತು. ಆ ಅಶರೀರವಾಣಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವಳನ್ನ ಕೃಷ್ಣೆ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ.
ಅವಳು ಅಂದ್ರೆ ಅವಳ ಬಣ್ಣನೂ ಸಹ ಕಪ್ಪಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಸುಂದರಿ ಅಂತಾನೆ ಕರೀತಾರೆ ಅಲ್ವಾ. ಮತ್ತೆ ಅವಳು ತನ್ನ ಅತ್ತೆಯಾದ ಕುಂತಿಯಷ್ಟೇನೆ ಸುಂದರಿಯಾಗಿದ್ಲು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಅಶರೀರವಾಣಿ ಏನು ನುಡಿಯುತ್ತೆ ಅಂತಂದ್ರೆ, ಇವಳು ಅನೇಕ ಕ್ಷತ್ರಿಯರ ಏನು ಕೊಲ್ಲೋದಿಕ್ಕೆ ಇವಳು ಕಾರಣರಾಗ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಶರೀರವಾಣಿ ಘೋಷಿಸಿತ್ತು ಅಂತ ಹೇಳ್ತಾ ಇದ್ದಾರೆ. ಶಂಕರನಿಂದ ದೊರೆತ ಆಶೀರ್ವಾದದ ಪ್ರಭಾವ ಅವಳಷ್ಟೇ ಅರ್ಹರಾದ 5 ಗಂಡಂದಿರನ್ನ ಅವಳಿಗೆ ಕರುಣಿಸಿತ್ತು. ನಾವು ಗಾಂಧಾರಿಯನ್ನ ನೋಡಿದ್ವಲ್ಲ, ಗಾಂಧಾರಿನೂ ಸಹ ಶಿವನನ್ನ ಕುರಿತು ಅವಳು ತಪಸ್ಸು ಮಾಡ್ತಾಳೆ. ಅದೇ ತರ ಇಲ್ಲಿ ದ್ರೌಪದಿನೂ ಸಹ ಶಂಕರನಿಂದ ಅವಳು ಈ ಆಶೀರ್ವಾದವನ್ನ ಪಡ್ಕೊಂಡಿರ್ತಾಳೆ. ಅಂದ್ರೆ ನನಗೆ 5 ಜನ ಗಂಡಂದ್ರು ಬೇಕು ಅಂತ ಹೇಳ್ಬಿಟ್ಟು. ಅವಳು ತನ್ನ ಪತಿಯನ್ನು ಸ್ವಯಂ ವರಿಸಬೇಕಾಗಿ ಬಂದಾಗ ಜಗತ್ತಿನ ಎಲ್ಲಾ ದೇಶಗಳಿಂದ ರಾಜರು ಆಹ್ವಾನಿತರಾಗಿದ್ದರು. ಪಾಂಡವರು ರಾಜಭ್ರಷ್ಟರಾಗಿ ಕಾಡಿನಲ್ಲಿದ್ದ ಕಾಲದಲ್ಲಿ ಅವಳನ್ನ ಮದುವೆಯಾದರು. ಆದರೆ ಅವರು ತಮ್ಮ ಮನೆಗೆ ಮರಳಿದಾಗ ದೃಪದ ಮಹಾರಾಜನು ಅವರಿಗೆ ವರದಕ್ಷಿಣೆಯಾಗಿ ಅಪಾರ ಸಂಪತ್ತನ್ನ ನೀಡಿದನು. ಧೃತರಾಷ್ಟ್ರನ ಎಲ್ಲ ಸೊಸೆಯಂದರು ಆಕೆಯನ್ನು ಆದರದಿಂದ ಬರಮಾಡಿಕೊಂಡಿದ್ದರು. ಜೂಜಾಟದಲ್ಲಿ ಅವಳನ್ನು ಕಳೆದುಕೊಂಡಾಗ ಅವಳನ್ನು ಆಸ್ಥಾನಕ್ಕೆ ಬಲಾತ್ಕಾರದಿಂದ ಎಳೆತರಲಾಯಿತು. ಭೀಷ್ಮ ದ್ರೋಣರಂತಹ ಹಿರಿಯ ವ್ಯಕ್ತಿಗಳು ಆಸ್ಥಾನದಲ್ಲಿ ಇದ್ದರೂ ಕೂಡ ದುಶ್ಯಾಸನನು ಅವಳ ನಗ್ನ ಸೌಂದರ್ಯವನ್ನು ನೋಡಲು ಪ್ರಯತ್ನ ಪಟ್ಟನು. ಆಕೆ ಭಗವಾನ್ ಕೃಷ್ಣನ ಮಹಾಭಕ್ತೆ. ದ್ರೌಪದಿಯ ಪ್ರಾರ್ಥನೆಯಿಂದಾಗಿ ಅವಳನ್ನು ಅವಮಾನದಿಂದ ಪಾರು ಮಾಡಲು ಸ್ವಯಂ ಭಗವಂತನೇ ಅಪರಿಮಿತ ಉಡುಗೆಯಾದನು. ಜಟಾಸುರನೆಂಬ ರಾಕ್ಷಸ ಅವಳನ್ನು ಅಪಹರಿಸಿದ. ಆದರೆ ಅವಳ 2ನೆಯ ಗಂಡ ಭೀಮಸೇನನು ಆ ಜಟಾಸುರ ರಾಕ್ಷಸನನ್ನ ಕೊಂದು ಅವಳನ್ನು ಕಾಪಾಡಿದ. ಭಗವಾನ್ ಕೃಷ್ಣನ ಅನುಗ್ರಹದಿಂದ ಅವಳು ಮಹರ್ಷಿ ದೂರ್ವಾಸರ ಶಾಪದಿಂದ ಪಾಂಡವರನ್ನ ಕಾಪಾಡಿದಳು. ಅವಳು ನಮ್ಗೆ ಇದೆಲ್ಲ ಗೊತ್ತಿದೆ. ಹೇಗೆ ಅಂದ್ರೆ ದ್ರೌಪದಿಗೆ ಅವಮಾನ ಆಗತ್ತೆ, ಕೃಷ್ಣ ಹೇಗೆ ಅವಳನ್ನ ಕಾಪಾಡ್ತಾರೆ, ಆ ಸೀರೆಯನ್ನ ಕೊಟ್ಬಿಟ್ಟು ಅದನ್ನ ನಾವು ನೋಡಿದೀವಿ. ಮತ್ತೆ ಜಟಾಸುರ ರಾಕ್ಷಸನಿಂದ ಭೀಮ ಹೇಗೆ ಅವಳನ್ನ ರಕ್ಷಣೆ ಮಾಡ್ತಾಳೆ ಅನ್ನೋದನ್ನ ನೋಡಿದ್ವಿ. ಮತ್ತೆ ಈಗ ಇನ್ನೊಂದು ಏನನ್ನ ಹೇಳ್ತಿದ್ರೆ, ದುರ್ಯೋಧನ ಅವನು ಯೋಜನೆಯನ್ನ ಮಾಡಿ ಯಾಕೆ ಅಂತಂದ್ರೆ ದೂರ್ವಾಸ ಮುನಿ ತುಂಬಾ ಕೋಪಿಷ್ಟ ಅಲ್ವಾ. ಅವ್ರನ್ನ ಸತ್ಕಾರ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ ಅವನು ಶಾಪವನ್ನ ಕೊಡ್ತಾನೆ. ಅದಕ್ಕೋಸ್ಕರ ದುರ್ಯೋಧನ ಏನ್ ಮಾಡ್ತಾನೆ, ದೂರ್ವಾಸ ಮುನಿಯನ್ನ ಪಾಂಡವರನ್ನ ಹೋಗಿ ಭೇಟಿ ಮಾಡ್ಲಿಕ್ಕೆ ಅವರು ವನವಾಸ ಮಾಡ್ತಾ ಇದ್ದಾಗ ಕಳಿಸ್ತಾನೆ ಅಲ್ವಾ. ಆ ವನವಾಸದ ಸಮಯದಲ್ಲಿ ದೂರ್ವಾಸ ಮುನಿಯಿಂದ ಯಾರು ಪಾಂಡವರನ್ನ ರಕ್ಷಣೆ ಮಾಡಿದ್ ಯಾರು, ದ್ರೌಪದಿ ಅಲ್ವಾ. ನಾವು ನೋಡಿದೀವಿ. ಆ ಅಕ್ಷಯ ಪಾತ್ರೆಯ ಆ ಘಟನೆ ನಮ್ಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ಕೃಷ್ಣನ ಅನುಗ್ರಹದಿಂದ ಅವಳು ಮಹರ್ಷಿ ದೂರ್ವಾಸರ ಶಾಪದಿಂದ ಪಾಂಡವರನ್ನ ಕಾಪಾಡಿದಳು. ವಿರಾಟನ ಅರಮನೆಯಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಕೀಚಕನು ಅವಳ ಅತಿಶಯವಾದ ರೂಪದಿಂದ ಮೋಹಿತನಾದ. ಭೀಮನ ಒಡಂಬಡಿಕೆಯಿಂದಾಗಿ ಆ ದೈತ್ಯ ಹತನಾದ ಅಲ್ವಾ. ಆ ಕೀಚಕನ ಸಂಹಾರವನ್ನು ನಾವು ನೋಡಿದೀವಿ. ಆ ಅಜ್ಞಾತವಾಸದ ಸಮಯದಲ್ಲಿ ಆ ಕೀಚಕನಿಂದ ಹೇಗೆ ಏನಪ್ಪಾ ದ್ರೌಪದಿ ಭೀಮನ ಸಹಾಯದಿಂದ ಅವಳು ರಕ್ಷಿತಳಾಗ್ತಾಳೆ ಅಂದ್ರೆ ನಾವು ನೋಡಿದೀವಿ. ಅವಳ 5 ಮಕ್ಕಳನ್ನ ಅಶ್ವತ್ಥಾಮ ಕೊಂದಾಗ ಆಕೆ ತುಂಬಾ ದುಃಖ ಪಟ್ಟಳು ಅಲ್ವಾ. ನಾವ್ ಇದಕ್ಕಿಂತ ಮುಂದೆ ನಾವು ನೋಡಿದ್ವಿ ಅಲ್ವಾ. ಸೊ ಅಶ್ವತ್ಥಾಮ ಹೇಗೆ 5 ಜನ ಮಕ್ಕಳನ್ನ ಅವನು ಹತ ಮಾಡ್ತಾನೆ. ಅದಾದ್ಮೇಲೆ ದ್ರೌಪದಿ ನೋಡಿ, ಅವಳು 5 ಜನ ಮಕ್ಕಳನ್ನ ಕಳ್ಕೊಂಡ್ರು ಸಹ ಅವಳು ತನ್ನ ಗುರುಪುತ್ರ ಅಶ್ವತ್ಥಾಮನನ್ನ ಸಾಯಿಸೋದು ಬೇಡ, ಅವನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಆ ದ್ರೌಪದಿ ಅವಳು ಎಷ್ಟು ಕರುಣೆ ಅನ್ನೋದನ್ನ ನಾವು ನೋಡಿದ್ವಿ ಆ ದ್ರೌಪದಿಯನ್ನ ಅಲ್ವಾ. ದ್ರೌಪದಿಯಲ್ಲಿ ಎಷ್ಟು ಕರುಣೆ ಇದೆ ಅನ್ನೋದನ್ನ ನಾವು ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಆ ಕಟ್ಟಕಡೆಯ ಸ್ಥಿತಿಯಲ್ಲಿ ಯುಧಿಷ್ಠಿರ ಮತ್ತು ತನ್ನ ಇತರ ಗಂಡಂದಿರೊಂದೊಡಗೂಡಿದ ಆಕೆ ದಾರಿಯಲ್ಲಿ ಬಿದ್ದಳು. ಯುಧಿಷ್ಠಿರನು ಅವಳ ಪತನಕ್ಕೆ ಕಾರಣವನ್ನ ವಿವರಿಸಿದನು. ಆದ್ರೆ ಯುಧಿಷ್ಠಿರನೇ ಸ್ವರ್ಗಲೋಕವನ್ನ ಪ್ರವೇಶಿಸಿದಾಗ ದ್ರೌಪದಿ ಸ್ವರ್ಗಲೋಕದಲ್ಲಿ ಭಾಗ್ಯದ ಅಧಿದೇವತೆಯಾಗಿ ವೈಭವದಿಂದಿರುವುದನ್ನ ಕಂಡನು. ನೋಡಿ, ಇವಾಗ ಯುಧಿಷ್ಠಿರ ನಾವು ನೋಡಿದ್ವಿ ಅಲ್ವಾ. ಅಂದ್ರೆ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿದೀವಿ ಪಾಂಡವರು ಹೇಗೆ ಅವರು ಸ್ವರ್ಗಾರೋಹಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ಸ್ವರ್ಗಾರೋಹಣ ಮಾಡ್ಬೇಕಾದ್ರೆ ಮೊದಲು ಪ್ರಾಣವನ್ನ ಬಿಟ್ಟಿರೋದು ದ್ರೌಪದಿ. ಅದಾದ್ಮೇಲೆ ಯುಧಿಷ್ಠಿರ ಅವಳು ಸ್ವರ್ಗಕ್ಕೆ ಹೋದಾಗ ದ್ರೌಪದಿ ಅಲ್ಲಿ ಸ್ವರ್ಗದಲ್ಲಿ ಇರೋದನ್ನ ಅವನು ನೋಡ್ತಾನೆ. ಸುಭದ್ರೆ ವಸುದೇವನ ಪುತ್ರಿ, ಭಗವಾನ್ ಶ್ರೀಕೃಷ್ಣನ ಸೋದರಿ. ಅವಳು ವಸುದೇವನ ಪ್ರೀತಿಯ ಮಗಳು ಮಾತ್ರವಲ್ಲ, ಕೃಷ್ಣ ಬಲದೇವರ ಪ್ರೀತಿಯ ತಂಗಿಯೂ ಆಗಿದ್ದಳು. ಪುರಿಯ ಪ್ರಸಿದ್ಧ ಜಗನ್ನಾಥ ಮಂದಿರದಲ್ಲಿ ಈ ಸೋದರರ ಮತ್ತು ಸೋದರಿಯ ಪ್ರತಿಷ್ಠಾಪನೆಯಾಗಿದೆ ಅಲ್ವಾ. ಪುರಿ ಜಗನ್ನಾಥದಲ್ಲಿ ಇರೋದು ಕೃಷ್ಣ, ಸುಭದ್ರ ಮತ್ತೆ ಬಲಭದ್ರ ಅಲ್ವಾ. ಈ 3 ಜನರು ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಈಗಲೂ ದಿನನಿತ್ಯವೂ ಸಾವಿರಾರು ಯಾತ್ರಿಕರು ಈ ಮಂದಿರವನ್ನ ಸಂದರ್ಶಿಸುತ್ತಾರೆ. ಸೂರ್ಯಗ್ರಹಣವೊಂದರ ಸಂದರ್ಭದಲ್ಲಿ ಕುರುಕ್ಷೇತ್ರಕ್ಕೆ ಭಗವಂತ ಭೇಟಿ ನೀಡಿದ್ದರ ಹಾಗೂ ತರುವಾಯು ವೃಂದಾವನ ನಿವಾಸಿಗಳನ್ನು ಭೇಟಿ ಮಾಡಿದ್ದರ ನೆನಪಿಗಾಗಿ ಈ ದೇವಸ್ಥಾನ ನಿರ್ಮಾಣವಾಗಿದೆ. ನಾವು ತಿಳ್ಕೊಂಡಿದೀವಿ ಅಲ್ವಾ, ಯಾಕೆ ಆ ಜಗನ್ನಾಥ, ಬಲಭದ್ರ, ಸುಭದ್ರರ ಆ ಪ್ರತಿಷ್ಠಾಪನೆ ಆಗಿದೆ ಅಂತ ನಾವು ತಿಳ್ಕೊಂಡಿದೀವಿ. ಅದಕ್ಕೆ ಹಲವಾರು ಕಾರಣಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಕಾರಣ ಏನು ಅಂತಂತಂದ್ರೆ ಅಂದ್ರೆ ಸುಭದ್ರ ಕೃಷ್ಣ ಮತ್ತೆ ಬಲರಾಮರ ಆ ಚೈಲ್ಡ್ಹುಡ್ ಪಾಸ್ಟ್ ಟೈಮ್ಸ್ ಅಂತ ನಾವೇನ್ ಹೇಳ್ತೀವೋ, ಬಾಲ್ಯದ ಘಟನೆಗಳನ್ನ ವಿವರಿಸ್ತಾ ಇರ್ಬೇಕಾದಾಗ ಸುಭದ್ರಗೆ ಹೇಳಿರ್ತಾರೆ ಅಲ್ವಾ, ಕೃಷ್ಣ ಮತ್ತೆ ಬಲರಾಮರನ್ನ ಒಳಗಡೆ ಬಿಡಬೇಡ ನೀನು, ಅವ್ರಿಗೇನಾದ್ರೂ
ಅವರ ಬಾಲ್ಯದ ನೆನಪುಗಳೇನಾದ್ರೂ ಬಂದ್ಬಿಟ್ರೆ ಅವ್ರಿಗೆ ವೃಂದಾವನದ ಬಗ್ಗೆ ನೆನಪು ಬರುತ್ತೆ, ಮತ್ತೆ ಅವರಿಬ್ರು ಸಹ ದುಃಖಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ರೋಹಿಣಿ ಮಾತೆ ಏನ್ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಸಹ ಅವರು ಏನು ಕೃಷ್ಣ ಮತ್ತೆ ಬಲರಾಮರ ಬಾಲ್ಯ ಲೀಲೆಗಳನ್ನ ಹೇಳ್ತಾ ಇದ್ದಾಗ ಸುಭದ್ರನು ಸಹ ಕೇಳ್ತಾ ಕೇಳ್ತಾ ತಲೀನರಾಗಿರ್ತಾಳೆ. ಸೊ ಕೃಷ್ಣ ಮತ್ತೆ ಬಲರಾಮರು ಇಬ್ರು ಬಂದಿರೋದನ್ನ ಅವಳು ನೋಡೋದೇ ಇಲ್ಲ. ಸೊ ಆ ಸಮಯದಲ್ಲಿ ಕೃಷ್ಣ ಮತ್ತೆ ಬಲರಾಮ ಇಬ್ರು ಸಹ ಆ ಬಾಲ್ಯ ಲೀಲೆಗಳನ್ನ ಕೇಳಿಸಿದಾಗ ಅವರಿಬ್ರು ಕಣ್ಣುಗಳು ಸಹ ಇಷ್ಟು ಅಗಲ ಅರಳ್ಕೊಂಡಿರುತ್ತೆ ಅಲ್ವಾ, ಕಿವಿ ತನಕನೂ ಕಣ್ಣುಗಳು ಹೋಗಿರುತ್ತೆ, ಮತ್ತೆ ಅವರ ಕೈಗಳೆಲ್ಲನೂ ಸಹ ಒಳಗಡೆ ಹೋಗಿರುತ್ತೆ, ಕೈ ಕಾಲುಗಳೆಲ್ಲ ಸಹ ಒಳಗಡೆ ಹೋಗಿರುತ್ತೆ. ಅಂದ್ರೆ ನಮ್ಗೆ ಇವಾಗ ನಮ್ ಬಗ್ಗೆ ಏನಾದ್ರು ಅಂದ್ರೆ ಯಾರಾದ್ರೂ ಮಾತಾಡ್ತಾ ಇರೋದನ್ನ ನಾವು ಕೇಳಿಸ್ಕೊಂಡಾಗ ನಾವು ಹಾಗೆ ಆಗ್ಬಿಡ್ತೀವಲ್ಲ, ಅಷ್ಟು ಆತರ ಕುಬ್ಜರ ತರ ಕೈ ಕಾಲುಗಳೆಲ್ಲ ಒಳಗಡೆ ಹೋಗೋ ತರ ಏನ್ ಹೇಳ್ತಾ ಇದ್ದೀರಾ ಅಂತ ನಮ್ಗೆ ಆತರ ಮನಸ್ಥಿತಿಗೆ ಹೋಗ್ತೀವಲ್ಲ, ಆ ದೃಶ್ಯ ತುಂಬಾ ಸುಂದರವಾಗಿರುತ್ತೆ. ಇದನ್ನ ನಾರದ ಮಹರ್ಷಿಗಳು ನೋಡ್ತಾರೆ ಅಲ್ವಾ. ಆ ದೃಶ್ಯ ಅಂದ್ರೆ ಆ ಕೃಷ್ಣ ಬಲರಾಮರು ಅವರ ಬಾಲ್ಯ ಲೀಲೆಗಳನ್ನ ಕೇಳಿದಾಗ ಅವ್ರು ಎಂತಹ ಒಂದು ಸ್ಥಿತಿಗೆ ಹೋಗಿರ್ತಾರೆ, ಅಂತಹ ಒಂದು ರೂಪ ತುಂಬಾ ಸುಂದರವಾಗಿರುತ್ತೆ. ಆ ರೂಪವನ್ನ ನಾರದರು ನೋಡಿರ್ತಾರೆ, ಅದಕ್ಕೆ ಇಂತಹ ಒಂದು ರೂಪವನ್ನ ಎಲ್ಲರೂ ನೋಡ್ಲಿ ಅನ್ನೋದೇ ನಾರದರ ಆಸೆ ಆಗಿರುತ್ತೆ. ಅದಕ್ಕೆ ಅದನ್ನ ಅವರು ನಿವೇದನೆ ಮಾಡ್ಕೊಂಡಾಗ ಕೃಷ್ಣನಲ್ಲಿ, ಆಗ ಕೃಷ್ಣ ಹೇಳ್ತಾರೆ, ನಾನು ಕಲಿಯುಗದಲ್ಲಿ ಇದೇ ರೂಪದಲ್ಲಿ ನಾನು ಆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಅವರು ಈ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಅವ್ರು ನೆಲೆಸ್ತಾರೆ. ಅದ್ರ ಜೊತೆ ಇಲ್ಲಿ ಇನ್ನ ಒಂದು ವಿವರವನ್ನ ಕೊಡ್ತಾ ಇದ್ದಾರೆ. ಸೂರ್ಯಗ್ರಹಣವೊಂದರ ಸಂದರ್ಭದಲ್ಲಿ ಕುರುಕ್ಷೇತ್ರಕ್ಕೆ ಭಗವಂತ ಭೇಟಿ ನೀಡಿದ್ದರ ಹಾಗೂ ತರುವಾಯ ವೃಂದಾವನ ನಿವಾಸಿಗಳನ್ನು ಭೇಟಿ ಮಾಡಿದರ ನೆನಪಿಗಾಗಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದ ರಾಧಾಕೃಷ್ಣರ ಮಿಲನದ ಕತೆ ಎದೆ ಕರಗಿಸುವಂತಿದೆ. ಪೂಜ್ಯರಾದ ಶ್ರೀ ಚೈತನ್ಯರು ರಾಧಾರಾಣಿಯ ಭಾವಾವೇಶದಲ್ಲಿ ಜಗನ್ನಾಥಪುರಿಯ ಭಗವಾನ್ ಶ್ರೀಕೃಷ್ಣನಿಗಾಗಿ ಸದಾ ಪರಿತಪಿಸುತ್ತಿದ್ದರು. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳನ್ನು ಸಹ ಅಲ್ಲಿ ಅಂದ್ರೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಅವರು ಸನ್ಯಾಸತ್ವವನ್ನ ತಗೊಂಡ್ಮೇಲೆ ಶಚಿ ಮಾತೆಯ ಆದೇಶದ ಮೇರೆಗೆ ಅವರು ತಮ್ಮ ಮುಂದಿನ ದಿನಗಳನ್ನ ಅಂದ್ರೆ ಅವರು ಈ ಸೌತ್ ಕಡೆ ಅವರು ಹೋಗಿ ಯಾತ್ರೆಯನ್ನ ಮಾಡ್ಕೊಂಡು ವಾಪಸ್ ಬಂದ್ಮೇಲೆ ಅವ್ರು ಮತ್ತೆಲ್ಲಿಗೂ ಹೋಗೋದೇ ಇಲ್ಲ. ಅವರು ತಮ್ಮ ಮುಂದಿನ ಸಮಯವನ್ನೆಲ್ಲ ಸಹ ಅವರು ಆ ಪುರಿ ಕ್ಷೇತ್ರದಲ್ಲೇ ಅವರು ಕಳೀತಾರೆ. ನಾವ್ ನೋಡಿದೀವಿ ಅಲ್ವಾ, ಚೈತನ್ಯ ಮಹಾಪ್ರಭುಗಳಿಗೆ ಆ ಪುರಿ ಜಗನ್ನಾಥ ಅಂದ್ರೆ ಎಷ್ಟು ಅವರು ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ರು ಅಂತ ನಾವು ನೋಡಿದ್ವಿ ಅಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನು ದ್ವಾರಕೆಯಲ್ಲಿದ್ದಾಗ ಸುಭದ್ರೆಯನ್ನು ತನ್ನ ರಾಣಿಯನ್ನಾಗಿಸಿಕೊಳ್ಳಲು ಬಯಸಿದನು. ಭಗವಾನ್ ಶ್ರೀಕೃಷ್ಣನಲ್ಲಿ ಅವನು ತನ್ನ ಬಯಕೆಯನ್ನ ತೋಡಿಕೊಂಡನು. ತನ್ನ ಅಣ್ಣ ಶ್ರೀ ಬಲದೇವ ಅವಳ ಮದುವೆಯನ್ನ ಬೇರೆಲ್ಲೋ ಮಾಡಲಿರುವನೆಂದು ಶ್ರೀಕೃಷ್ಣನು ತಿಳಿದಿದ್ದನು. ಅದಕ್ಕಾಗಿಯೇ ಭಗವಂತನು ಬಲದೇವನ ಏರ್ಪಾಡಿಗೆ ವಿರುದ್ಧವಾಗಿ ಹೋಗುವ ಧೈರ್ಯ ಮಾಡಲಿಲ್ಲ. ಇವಾಗ ಇಲ್ಲಿ ಒಂದ್ಸತಿ ಏನಾಗುತ್ತೆ, ಅರ್ಜುನ ದ್ವಾರಕೆಗೆ ಹೋಗಿರ್ತಾನೆ. ದ್ವಾರಕೆಗೆ ಹೋದಾಗ ಅವಾಗ ಸುಭದ್ರೆಯನ್ನ ಮದ್ವೆ ಮಾಡ್ಕೋಬೇಕು ಅಂತ ಅವನಿಗೂ ಇಷ್ಟ ಆಗುತ್ತೆ, ಮತ್ತೆ ಸುಭದ್ರೆಗೂ ಸಹ ಅರ್ಜುನ ಅಂದ್ರೆ ಇಷ್ಟ ಆಗ್ತಾರೆ. ಯಾಕೆ ಅಂತಂದ್ರೆ ಸುಭದ್ರೆಯನ್ನ ಅಂದ್ರೆ ದುರ್ಯೋಧನಿಗೆ ಕೊಟ್ಟು ಮದ್ವೆ ಮಾಡ್ಬೇಕಂತ ಹೇಳ್ಬಿಟ್ಟು ಬಲರಾಮ ಯೋಚನೆ ಮಾಡಿರ್ತಾರೆ. ಈ ವಿಷಯ ತಿಳ್ಕೊಂಡಾಗ ಸುಭದ್ರೆಗೆ ಅವಳು ಹೋಗಿ ತನ್ನ ದುಃಖವನ್ನ ಕೃಷ್ಣನಲ್ಲಿ ತೋಡ್ಕೋತಾಳೆ. ಆದ್ರೆ ಕೃಷ್ಣನಿಗೆ ಇವಾಗ ಗೊತ್ತಿರುತ್ತೆ, ಅಣ್ಣ ಬಲರಾಮ ಈಗ ದುರ್ಯೋಧನನ ಜೊತೆ ಮದ್ವೆ ಮಾಡಿಸ್ಬೇಕಂತ ಏರ್ಪಾಡ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ನ ನಾನು ಹೋಗಿ ಹೇಳಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡ್ತಾರೆ, ಅರ್ಜುನನಿಗೆ ಹೇಳ್ತಾರೆ, ನೀನು ಒಂದ್ ಕೆಲ್ಸ ಮಾಡು, ಸುಭದ್ರೆನ ನೀನು ಅಪಹರಿಸಿ ಮದ್ವೆ ಆಗು ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನನಿಗೆ ಸಲಹೆ ಮಾಡ್ತಾರೆ. ಅರ್ಜುನನ ಸಲಹೆ ಮೇರೆಗೆ ಇವಾಗ ಅರ್ಜುನ ಕೃಷ್ಣನ ಸಲಹೆ ಮೇರೆಗೆ ಇವಾಗ ಸುಭದ್ರನನ್ನ ಅವರು ಅಪಹರಿಸ್ತಿದ್ದಾರೆ. ನೋಡಿ, ಇವಾಗ ಅರ್ಜುನ ಕೃಷ್ಣನ ಸಲಹೆ ಏನ್ ಕೊಡ್ತಾರೋ ಅವ್ರು ಅದನ್ನ ಮಾಡ್ತಾರೆ ಅಲ್ವಾ. ಇವಾಗ ಅದೇ ತರನೇ ಈಗ ಕೃಷ್ಣನ ಸಲಹೆ ಮೇರೆಗೆ ಈಗ ಸುಭದ್ರನನ್ನ ಅಪಹರಿಸ್ತಾ ಇದ್ದಾಳೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಭಗವಂತನು ಬಲದೇವನ ಏರ್ಪಾಡಿಗೆ ವಿರುದ್ಧವಾಗಿ ಹೋಗುವ ಧೈರ್ಯ ಮಾಡಲಿಲ್ಲ. ಸುಭದ್ರೆಯನ್ನ ಅಪಹರಿಸುವಂತೆ ಅರ್ಜುನನಿಗೆ ಭಗವಂತ ಸಲಹೆ ಇತ್ತನು. ಆದ್ದರಿಂದ ಅವರೆಲ್ಲರೂ ರೈವತ ಪರ್ವತದಲ್ಲಿ ಮೋಜಿನ ಪ್ರವಾಸದಲ್ಲಿದ್ದಾಗ, ನೋಡಿ ಇಲ್ಲಿ ರೈವತ ಪರ್ವತದಲ್ಲಿ ಎಲ್ಲರೂ ಸಹ ಅಂದ್ರೆ ಎಲ್ಲರೂ ಅಲ್ಲಿ ಪ್ರವಾಸ ಹೋಗಿರ್ತಾರೆ. ಆ ಸಮಯದಲ್ಲಿ ಶ್ರೀಕೃಷ್ಣನ ಯೋಜನೆಯ ಪ್ರಕಾರ ಅರ್ಜುನನಿಗೆ ಸುಭದ್ರೆಯನ್ನ ಅಪಹರಿಸಲು ಸಾಧ್ಯವಾಯಿತು. ಶ್ರೀ ಬಲದೇವನು ಅರ್ಜುನನ ಮೇಲೆ ತುಂಬಾ ಸಿಟ್ಟಿಗೆದ್ದನು. ಆದರೆ ಅರ್ಜುನನನ್ನು ಕ್ಷಮಿಸುವಂತೆ ಭಗವಾನ್ ಕೃಷ್ಣನು ತನ್ನ ಅಣ್ಣನನ್ನ ಅಂಗಲಾಚಿ ಬೇಡಿಕೊಂಡನು. ಆ ಬಳಿಕ ಸುಭದ್ರೆಯನ್ನು ಅರ್ಜುನನಿಗೆ ವಿಧಿವತ್ತಾಗಿ ವಿವಾಹ ಮಾಡಿಕೊಡಲಾಯಿತು. ಸುಭದ್ರೆಯಲ್ಲಿ ಅಭಿಮನ್ಯುವು ಜನಿಸಿದನು. ಅಭಿಮನ್ಯುವಿನ ಅಕಾಲ ಮರಣದಿಂದ ಸುಭದ್ರೆ ತುಂಬಾ ದುಃಖಿತಳಾದಳು. ಆದರೆ ಅವಳು ಪರೀಕ್ಷಿತನ ಜನನದಿಂದ ತುಂಬಾ ಆನಂದ ಪಟ್ಟಳು, ಕ್ಲೇಶದಲ್ಲೂ ನೆಮ್ಮದಿ ಹೊಂದಿದಳು. ಅಲ್ಲ, ನಮಗೆ ಗೊತ್ತಿರೋ ಹಾಗೇನೆ ಸುಭದ್ರೆ ಅಭಿಮನ್ಯುವಿಗೆ ಜನ್ಮವನ್ನ ಕೊಡ್ತಾಳೆ. ಆದ್ರೆ ಅಭಿಮನ್ಯು ಆ ಚಕ್ರವ್ಯೂಹದಲ್ಲಿ, ಆ ಕುರುಕ್ಷೇತ್ರದ ಚಕ್ರವ್ಯೂಹವನ್ನ ರಚಿಸಿದ ಸಮಯದಲ್ಲಿ ಚಕ್ರವ್ಯೂಹವನ್ನ ಪ್ರವೇಶ ಮಾಡೋದು ಮಾತ್ರ ಅಭಿಮನ್ಯುವಿಗೆ ಗೊತ್ತಿರುತ್ತೆ, ಹೊರಗಡೆ ಬರೋದು ಗೊತ್ತಿರೋದಿಲ್ಲ. ಆ ಸಮಯದಲ್ಲಿ ಅಭಿಮನ್ಯು ಪ್ರಾಣವನ್ನ ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಉತ್ತರೆ ಮತ್ತೆ ಅಭಿಮನ್ಯುವಿಗೆ ಹುಟ್ಟಿರೋ ಮಗ ಪರೀಕ್ಷಿತ ಜನನದಿಂದ ಸುಭದ್ರೆಗೆ ಆನಂದ ಸಿಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲೇಶದಲ್ಲೂ ಅಂದ್ರೆ ಇಲ್ಲಿ ಅಭಿಮನ್ಯನ್ನ ಕಳ್ಕೊತಾಳೆ, ಆದ್ರೆ ಪರೀಕ್ಷಿತನ ಜನನ ಆಗೋದ್ರಿಂದ
ಆ ಕ್ಲೇಶದಲ್ಲೂ ಅವಳು ನೆಮ್ಮದಿ ಹೊಂದಿದಳು. ಶ್ಲೋಕ 5. ಪ್ರತ್ಯುಜ್ಜಗ್ಮುಃ ಪ್ರಹರ್ಷೇಣ ಪ್ರಾಣಂ ತನ್ವಾ ಇವಾಗತಂ ಅಭಿಸಂಗಮ್ಯ ವಿಧಿವತ್ ಪರಿಶ್ವಂಗಾಭಿವಾದನೈಹಿ. ತಮ್ಮ ದೇಹಕ್ಕೆ ಜೀವ ಮರಳಿ ಬಂತೋ ಎಂಬಂತೆ ಅವರೆಲ್ಲ ಪರಮಾನಂದದಿಂದ ಅವನ ಬಳಿ ಬಂದರು. ಅವರು ವಂದನೆಗಳನ್ನ ವಿನಿಮಯ ಮಾಡಿಕೊಂಡರು, ಪರಸ್ಪರ ಆಲಿಂಗಿಸಿಕೊಂಡು ಸ್ವಾಗತಿಸಿದರು. ಇವಾಗ ಇಲ್ಲಿ ನಾವೇನನ್ನ ನೋಡ್ತಾ ಇದೀವಿ, ವಿದುರ ಅರಮನೆಗೆ ಬಂದಿರೋ ವಿಷಯವನ್ನ ಕೇಳಿ ಎಲ್ಲರನ್ನೂ ಸಹ, ಅಂದ್ರೆ ಸ್ತ್ರೀಯರು ಪುರುಷರು ಎಲ್ಲರನ್ನೂ ಸಹ ಓಡೋಡಿ ಬರ್ತಾರೆ. ಅವರೆಲ್ಲರನ್ನೂ ಸಹ ಆನಂದದಿಂದ ಅವರ ಹತ್ರ ಬಂದು ವಂದನೆಗಳನ್ನ ವಿನಿಮಯ ಮಾಡ್ಕೋತಾರೆ, ಮತ್ತೆ ಪರಸ್ಪರ ಆಲಿಂಗನವನ್ನ ಮಾಡ್ಕೋತಾರೆ. ಈ ತರ ಅವರು ಸ್ವಾಗತವನ್ನ ಮಾಡ್ತಾರೆ. ಭಾವಾರ್ಥ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಪ್ರಜ್ಞೆಯ ಅನುಪಸ್ಥಿತಿಯಲ್ಲಿ ಶರೀರದ ಅಂಗಾಂಗಗಳು ನಿಷ್ಕ್ರಿಯವಾಗಿರುತ್ತದೆ. ಆದರೆ ಪ್ರಜ್ಞೆ ಮರಳಿದಾಗ ಅಂಗಾಂಗಗಳು, ಇಂದ್ರಿಯಗಳು ಸಕ್ರಿಯವಾಗುತ್ತವೆ. ಅಸ್ತಿತ್ವ ತಾನಾಗಿ ಆನಂದಮಯವಾಗುತ್ತದೆ. ಕೌರವ ಕುಟುಂಬದ ಸದಸ್ಯರಿಗೆ ವಿದುರನ್ನು ಅದೆಷ್ಟು ಪ್ರೀತಿ ಪಾತ್ರನಾಗಿದ್ದರೆಂದರೆ, ಅರಮನೆಯಲ್ಲಿ ಅವನು ಬಹಳ ಕಾಲ ಇಲ್ಲದಿದ್ದರಿಂದಾಗಿ ನಿಷ್ಕ್ರಿಯತೆ ಆವರಿಸಿದೆಯೋ ಎನ್ನುವಂತಿತ್ತು. ಅವರೆಲ್ಲರೂ ವಿದುರನಿಂದ ತೀವ್ರ ಅಗಲಿಕೆಯನ್ನ ಅನುಭವಿಸಿದ್ದರು. ಆದ್ದರಿಂದಲೇ ಅವನು ಅರಮನೆಗೆ ಮರಳಿ ಬಂದಾಗ ಎಲ್ಲರೂ ಆನಂದ ಭರಿತರಾದರು ಅಲ್ವಾ. ಇವಾಗ ಅವರೆಲ್ಲರೂ ಸಹ ಏನು ಇಷ್ಟ ದಿವಸ ಅವ್ರಿಗೆ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ತಿರ್ಲಿಲ್ವೇನೋ ಅನ್ನೋ ತರ, ಅವರು ನಿಷ್ಕ್ರಿಯವಾಗಿತ್ತೇನೋ, ಇಡೀ ಅರಮನೆನೋ ತರ ಇದ್ರು. ಈಗ ವಿದುರ ಬಂದಿದ್ದಾನೆ ಅಂತ ವಿಷಯ ಕೇಳಿದ್ಮೇಲೆ ಅವರೆಲ್ಲರೂ ಸಹ ಎಲ್ಲ ಅಂಗಗಳು ಒಂದೇ ಸತಿ ಕೆಲಸ ಮಾಡ್ಲಿಕ್ಕೆ ಶುರುವಾಯ್ತೇನೋ ಅನ್ನೋ ತರ ಎಲ್ಲರೂ ಓಡೋಡಿ ಬರ್ತಾರೆ. ಅಂದ್ರೆ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ವಿದುರ ಅಂದ್ರೆ ಅವರು ಎಷ್ಟು ಅಂದ್ರೆ ಎಲ್ಲರಿಗೂ ಎಷ್ಟು ಪ್ರೀತಿ ಪಾತ್ರರಾಗಿದ್ರು ಅಂತ ಹೇಳ್ಬಿಟ್ಟು ಇದರಿಂದ ನಮ್ಗೆ ಅರ್ಥ ಆಗತ್ತೆ. ಶ್ಲೋಕ 6. ಮುಮುಚು ಪ್ರೇಮ ಬಾಷ್ಪೌಘಂ ವಿರಹೌತ್ಕಂಠ್ಯ ಕಾತರಾಹ ರಾಜತಂ ತಮರ್ಹ ಯಾಂಚಕ್ರೆ ಕೃತಾಸನ ಪರಿಗ್ರಹಂ. ವ್ಯಾಕುಲತೆ ಮತ್ತು ಸುದೀರ್ಘ ಅಗಲಿಕೆಯಿಂದ ಅವರೆಲ್ಲ ಪ್ರೇಮ ಬಾಷ್ಪಗೆರೆದರು. ಆ ಬಳಿಕ ರಾಜನಾದ ಯುಧಿಷ್ಠಿರ ಅವನನ್ನು ಆಸನದಲ್ಲಿ ಕುಳ್ಳಿರಿಸಿ ಸ್ವಾಗತ ಸತ್ಕಾರವನ್ನ ಏರ್ಪಡಿಸಿದರು. ನೋಡಿ, ಇಷ್ಟ ದಿವಸದಿಂದ ಅವರು ಅಗಲಿಕೆಯಲ್ಲಿ ಇದ್ರಲ್ಲ, ವಿದುರನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲರಿಗೂ ಸಹ ಅವರೆಲ್ಲ ಅಳ್ತಾ ಇದಾರೆ. ಆದ್ರೆ ಇದು ಆನಂದ ಬಾಷ್ಪ, ಅಷ್ಟು ಖುಷಿ ಆಗ್ತಾ ಇದೆ ಅವರಿಗೆ. ಅದಾದ್ಮೇಲೆ ಇವಾಗ ಯುಧಿಷ್ಠಿರ ಏನ್ ಮಾಡ್ತಾ ಇದ್ದಾನೆ, ಅವರನ್ನ ಸತ್ಕಾರ ಮಾಡ್ತಾ ಇದ್ದಾನೆ. ಆಸನದಲ್ಲಿ ಕುಳ್ಳಿರಿಸಿ ಸತ್ಕಾರ ಮಾಡ್ತಾ ಇದ್ದಾನೆ. ಹೇಗೆ ಸತ್ಕಾರ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ಇವಾಗ ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದೀವಿ. ತಂಭುಕ್ತವಂತಂ ವಿಶ್ರಾಂತಂ ಆಸೀನಂ ಸುಖಮಾಸನೆ ಪ್ರಶ್ರಯಾವನತೋ ರಾಜ ಪ್ರಾಹಾತೇಷಾಂ ಚ ಶೃಣ್ವತಾಂ. ವಿದುರನು ಹೊಟ್ಟೆ ತುಂಬ ಊಟ ಮಾಡಿ ಸಾಕಷ್ಟು ವಿಶ್ರಾಂತಿ ಪಡೆದ ಬಳಿಕ ಸುಖವಾಗಿ ಕುಳಿತಿದ್ದನು. ಆಗ ರಾಜನು ಅವನನ್ನು ಕುರಿತು ಮಾತನಾಡತೊಡಗಿದನು. ಅಲ್ಲಿ ಇದ್ದವರೆಲ್ಲರೂ ಅದನ್ನು ಆಲಿಸುತ್ತಿದ್ದರು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ರೆ, ಈಗ ವಿದುರ ಹೊಟ್ಟೆ ತುಂಬಾ ಊಟ ಮಾಡಿದ್ದಾರೆ, ಅದಾದ್ಮೇಲೆ ವಿಶ್ರಾಂತಿ ಪಡ್ಕೊಂಡಿದ್ದಾರೆ, ಅದಾದ್ಮೇಲೆ ಕುತ್ಕೊಂಡಿದ್ದಾರೆ, ವಿಶ್ರಾಂತಿಯಿಂದ ಪಡ್ಕೊಂಡು ಎದ್ದು ಕುತ್ಕೊಂಡಿದ್ದಾರೆ. ಆಗ ಯುಧಿಷ್ಠಿರ ಅವನನ್ನ ಮಾತನಾಡಿಸ್ತಾ ಇದ್ದಾರೆ. ಈಗ ಅವ್ರನ್ನ ಮಾತಾಡಿಸ್ತಾ ಇರ್ಬೇಕಾದ್ರೆ ಎಲ್ಲರೂ ಸಹ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಈಗ ಪ್ರಭುಪಾದರು ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಈಗ ನಮ್ಗೆ ಹೇಳ್ತಾ ಇದ್ರೆ ಹೇಗೆ ಸತ್ಕಾರ ಮಾಡ್ಬೇಕು ಅನ್ನೋದನ್ನ ನಾವು ಯುಧಿಷ್ಠಿರನ ನೋಡಿ ಕಲ್ತ್ಕೋಬೇಕು ಅಂತ ನಮ್ಗೆ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಭಾವಾರ್ಥ. ಶಿಲ ಪ್ರಭುಪಾದ ಅವರಿಗೆ ಜಯವಾಗ್ಲಿ. ನಾವು ಬರೇ ಸ್ನೇಹಿತರು, ನಮ್ಗೆ ಇಷ್ಟವಾಗಿರೋರು ಮನೆಗ್ ಬಂದ್ರೆ ಸತ್ಕಾರ ಹೇಗೆ ಮಾಡ್ತೀವೋ ಅದೇ ತರ ಒಬ್ಬ ಶತ್ರು ಬಂದ್ರು ಸಹ ಸತ್ಕಾರ ಮಾಡ್ಬೇಕು ಅನ್ನೋದು ನಮ್ಮ ನೀತಿ ಸಂಹಿತೆ ಹೇಳುತ್ತೆ ಅಂತ ಹೇಳ್ಬಿಟ್ಟು ಈಗ ಪ್ರಭುಪಾದ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಾವಾರ್ಥ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ರಾಜನಾದ ಯುಧಿಷ್ಠಿರನು ತನ್ನ ಕುಟುಂಬದ ಸದಸ್ಯರ ವಿಷಯದಲ್ಲಿ ಕೂಡ ಸ್ವಾಗತ ಸತ್ಕಾರದಲ್ಲಿ ನಿಪುಣನಾಗಿದ್ದನು. ಆ ಕುಟುಂಬದ ಎಲ್ಲ ಸದಸ್ಯರು ಆಲಿಂಗನ, ವಿನಿಮಯ ಮತ್ತು ಪ್ರಣಾಮಗಳಿಂದ ವಿದುರನನ್ನ ಸ್ವಾಗತಿಸಿದರು. ನಮ್ಗೆ ಗೊತ್ತಿದೆ ಅಲ್ವಾ, ಯಾರಿಗೆ ಅಂದ್ರೆ ಯಾರು ಆಲಿಂಗನ ಮಾಡ್ಕೋತಾರೆ, ಮತ್ತೆ ಮಾತುಗಳಿಂದ ಹೇಗೆ ವಿನಿಮಯ ಮಾಡ್ಕೊಂಡು ಸ್ವಾಗತ ಮಾಡ್ತಾರೆ, ಅಂದ್ರೆ ದೊಡ್ಡವರಾಗಿದ್ರೆ ಚಿಕ್ಕವರಿಗೆ ಪ್ರಣಾಮ ಮಾಡ್ತಾರೆ. ಇದೆಲ್ಲ ನಮ್ಗೆ ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಅಲ್ವಾ. ಸೊ ಅದೇ ತರನೇ ಇಲ್ಲಿ ಆಲಿಂಗನ ಮಾಡ್ತಾ ಇದ್ದಾರೆ. ಚಿಕ್ಕವರಿಗೆ ಆಲಿಂಗನ ಮಾಡ್ಕೋತಾ ಇದ್ದಾರೆ, ಮತ್ತೆ ಸಮಾನ ವಯಸ್ಕರವ್ರಿಗೆ ವಿನಿಮಯ ಮಾಡ್ಕೋತಾ ಇದ್ದಾರೆ, ದೊಡ್ಡವರಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ. ಈ ತರ ವಿದುರನನ್ನ ಅವರು ಸ್ವಾಗತಿಸ್ತಾ ಇದ್ದಾರೆ. ಆ ಬಳಿಕ ಸ್ನಾನ ಮತ್ತು ಪುಷ್ಕಳ ಭೋಜನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಆಮೇಲೆ ಸಾಕಷ್ಟು ವಿಶ್ರಾಂತಿಯನ್ನು ಒದಗಿಸಲಾಯಿತು. ವಿಶ್ರಾಂತಿ ಮುಗಿದ ಬಳಿಕ ಕುಳಿತುಕೊಳ್ಳಲು ಸುಖಾಸನವನ್ನ ನೀಡಲಾಯಿತು. ಅನಂತರ ರಾಜನು ಆವರೆಗೆ ನಡೆದ ಕೌಟುಂಬಿಕ ಹಾಗೂ ಇತರ ವಿಷಯಗಳನ್ನ ಕುರಿತು ಮಾತನಾಡಿದನು. ಅದು ಆಪ್ತ ಗೆಳೆಯನನ್ನು ಅಥವಾ ಶತ್ರುವನ್ನು ಕೂಡ ಸ್ವಾಗತಿಸಿ ಸತ್ಕರಿಸುವ ಕ್ರಮ. ಭಾರತೀಯ ನೀತಿ ಶಾಸ್ತ್ರದ ಪ್ರಕಾರ ಮನೆಗೆ ಆಗಮಿಸಿದ ಶತ್ರುವನ್ನು ಕೂಡ ಅವನು ಯಾವುದೇ ಆತಂಕದ ಸನ್ನಿವೇಶವನ್ನ ಅನುಭವಿಸದಂತೆ ಸ್ವಾಗತಿಸಿ ಸತ್ಕರಿಸಬೇಕು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಶತ್ರುವನ್ನು ಸಹ ನಾವು ಇದೇ ತರ ಸತ್ಕರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ನೋಡಿದ್ವಿ ಅಲ್ವಾ. ಈಗ ಜರಾಸಂಧನನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಭೀಮ ಮತ್ತೆ ಅರ್ಜುನನನ್ನ ಅವರು ಬ್ರಾಹ್ಮಣರ ವೇಷದಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ.
ಅಲ್ವಾ? ಆ ಜರಾಸಂಧನ ಜೊತೆ ಯುದ್ಧವನ್ನ ಮಾಡ್ಬೇಕಾದಾಗ ಹಗಲಿನ ಸಮಯದಲ್ಲಿ ಯುದ್ಧ ನಡೀತಾ ಇರುತ್ತೆ. ರಾತ್ರಿ ಹೊತ್ತು ಯಾವುದೇ ಒಂದು ಯುದ್ಧ ನಡೆಯೋದಿಲ್ಲ ಅಲ್ವಾ? ಆ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಜರಾಸಂಧ ನೋಡಿ, ಅವ್ನ್ ರಾಕ್ಷಸ ಅಲ್ವಾ? ರಾಕ್ಷಸಿ ಗುಣಗಳಿರುತ್ತೆ. ಆದ್ರೂ ಸಹ ಅವ್ನ್ ಇವಾಗ ಕೃಷ್ಣ, ಅರ್ಜುನ ಮತ್ತೆ ಭೀಮನನ್ನ ಅತಿಥಿಗಳಿಗೆ ಹೇಗೆ ಸತ್ಕಾರ ಮಾಡ್ಬೇಕು ಆ ತರ ಅವರು ಸತ್ಕಾರ ಮಾಡ್ತಿರ್ತಾರೆ. ಆ ಯುದ್ಧ ಮುಗಿದ್ಮೇಲೆ ಆ ವಿರಾಮ ಇರುತ್ತಲ್ಲ ಆ ಸಮಯದಲ್ಲಿ. ಮತ್ತೆ ಅವರ ಮಾತುಕತೆನೂ ಸಹ ಅದೇ ತರ ಲೋಕ ರೂಢಿಯಾಗಿ ಇರುತ್ತೆ. ಅಂದ್ರೆ ಅಂದ್ರೆ ಶತ್ರುವನ್ನು ಸಹ ನಾವು ಸತ್ಕಾರ ಮಾಡ್ಬೇಕು. ಅದು ನಮ್ಮ ವೇದಗಳಲ್ಲಿ ಇರುವಂತಹ ಒಂದು ಕ್ರಮ. ಅದು ನಮ್ಮ ಸಂಹಿತೆ ನೀತಿ ಶಾಸ್ತ್ರದಲ್ಲೂ ಸಹ ಇದೇ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಶತ್ರುವನ್ನು ಸಹ ನಾವು ಇದೇ ತರ ನೋಡ್ಕೋಬೇಕು ಅಂತ. ಅವನು ಯಾವುದೇ ಆತಂಕದ ಸನ್ನಿವೇಶವನ್ನ ಅನುಭವಿಸದಂತೆ ಸ್ವಾಗತಿ ಸತ್ಕರಿಸಬೇಕು. ವೈರಿಗೆ ಸದಾ ತನ್ನ ವೈರಿಯ ಭಯವಿರುತ್ತದೆ, ಆದರೆ ಮನೆಗೆ ಆಗಮಿಸಿದಾಗ ತನ್ನ ವೈರಿಯಿಂದ ಇಂತಹ ಸ್ಥಿತಿ ಒದಗಬಾರದು. ಇದರರ್ಥ ಮನೆಗೆ ಆಗಮಿಸಿದ ವ್ಯಕ್ತಿಯನ್ನ ಸಂಬಂಧಿಯಂತೆ ಉಪಚರಿಸಬೇಕು. ಅಂದ ಮೇಲೆ ಕುಟುಂಬದ ಎಲ್ಲರ ಹಿತೈಷಿಯಾದ ವಿದುರನಂತಹ ಕುಟುಂಬದ ಸದಸ್ಯನ ಬಗ್ಗೆ ಹೇಳಬೇಕಾದದ್ದೇನಿದೆ. ಹೀಗೆ ಯುಧಿಷ್ಠಿರ ಮಹಾರಾಜನು ಎಲ್ಲಾ ಸದಸ್ಯರ ಎದುರಿನಲ್ಲಿ ಮಾತನಾಡಲಾರಂಭಿಸಿದನು. ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಹಿಂಗೆ ಶತ್ರು ಬಂದ್ರೇನೆ ನಾವು ಸಂಬಂಧಿ ಬಂದನೇನೋ ಅನ್ನೋ ತರ ನಾವು ನೋಡ್ಕೋಬೇಕು ಅಂತ ಇದ್ದಾಗ, ಇಲ್ಲಿ ವಿದುರ ಅವನು ಸಾಮಾನ್ಯವಾದ ಸಂಬಂಧಿನೂ ಅಲ್ಲ, ಎಲ್ಲರಿಗೂ ಪ್ರೀತಿ ಪಾತ್ರನಾದ ಸಂಬಂಧಿ. ಅಂತವನನ್ನ ಇನ್ನ ಹೇಗೆ ಅವರೆಲ್ಲರನ್ನೂ ಸಹ ಆಧರಿಸಿ ಸತ್ಕಾರ ಮಾಡಿರಬಹುದು ಅಲ್ವಾ? ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತರ ಇಲ್ಲಿ ವಿದುರನನ್ನ ಅವರು ಆಧರಿಸಿ ಸತ್ಕಾರ ಮಾಡಿದ್ದಾರೆ. ಈಗ ಅದಾದ್ಮೇಲೆ ಈಗ ಯುಧಿಷ್ಠಿರ ಮಾತಾಡಿಸ್ತಾ ಇದ್ದಾರೆ ವಿದುರನನ್ನ. ನೋಡಿ, ಇಲ್ಲಿ ತನಕ ಅವ್ರು ಏನೂ ಮಾತಾಡಿಸ್ತಾ ಇಲ್ಲ. ಅವ್ರಿವಾಗ ಸುಖಾಸನದಲ್ಲಿ ಕುತ್ಕೊಂಡ್ಮೇಲೆ ಅವರು ಮಾತನಾಡಿಸ್ತಾ ಇದ್ದಾರೆ. ಯುಧಿಷ್ಠಿರ ಉವಾಚ ಅಪಿ ಸ್ಮರತನೋ ಯುಷ್ಮ ತ್ವಕ್ಷಾಚಾಯಾಸ ಮೇದಿತಾನ್ ವಿಪದ್ಗಣಾದ್ವಿಷಾಜ್ಞಾ ದೇರ್ಮೋಚಿತ ಯತ್ಸ ಮಾತೃಕಾಹ. ಯುಧಿಷ್ಠಿರ ಮಹಾರಾಜನು ನುಡಿದನು, ಚಿಕ್ಕಪ್ಪ, ಎಲ್ಲ ಬಗೆಯ ಆಪತ್ತುಗಳಿಂದ ನೀವು ನಮ್ಮನ್ನು ನಮ್ಮ ತಾಯಿಯನ್ನು ಹೇಗೆ ಸದಾ ರಕ್ಷಿಸಿದಿರಿ ಎಂಬುದು ನಿಮಗೆ ನೆನಪಿದೆಯೇ? ನಿಮ್ಮ ಪಕ್ಷಪಾತವು ಪಕ್ಷಿಯ ರೆಕ್ಕೆಗಳಂತೆ ವಿಷಭೋಜನ ಮತ್ತು ಗೃಹ ದಹನಗಳಿಂದ ನಮ್ಮನ್ನು ರಕ್ಷಿಸಿತು. ನೋಡಿ, ಈಗ ಯುಧಿಷ್ಠಿರ ಮಹಾರಾಜ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ವಿದುರನಿಗೆ ಹೇಳ್ತಾ ಇದಾರೆ. ವಿದುರ ಚಿಕ್ಕಪ್ಪ ಆಗ್ಬೇಕಲ್ಲ, ಅದಕ್ಕೆ ಚಿಕ್ಕಪ್ಪ ಅಂತ ಹೇಳ್ತಾ ಇದಾರೆ. ಎಲ್ಲ ಬಗೆಯ ಆಪತ್ತುಗಳಿಂದ ನೀವು ನಮ್ಮನ್ನು ನಮ್ಮ ತಾಯಿಯನ್ನ ಹೇಗೆ ಸದಾ ರಕ್ಷಿಸಿದಿರಿ ಎಂಬುದು ನಿಮಗೆ ನೆನಪಿದೆಯೇ ಅಲ್ವಾ? ಈಗ ಎಷ್ಟೊಂದು ಅವರು ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಅಲ್ವಾ, ಕೌರವರೆಲ್ಲ, ಅಂದ್ರೆ ಧೃತರಾಷ್ಟ್ರ ಎಲ್ಲ. ಯಾಕಂದ್ರೆ ಅವ್ರನ್ನ ಈ ಪಾಂಡವರನ್ನ ಕುಂತಿ ಸಮೇತ ಅವರು ಏನು ಯಾರಿಗೂ ತಿಳಿದಿರೋ ತರ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಲವಾರು ಯೋಜನೆಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಜೊತೆ ನಮಗೆ ಗೊತ್ತಿರೋದು, ಈ ಅರಗಿನ ಮನೆಯಲ್ಲಿ ಎಲ್ಲರನ್ನ ಒಂದೇ ಸಾತಿ ಅಂದ್ರೆ ಸಾಯಿಸೋ ತರ ಮಾಡ್ಬೇಕು ಅನ್ನೋ ತರ. ಅದನ್ನೇ ಇಲ್ಲಿ ಜ್ಞಾಪಿಸ್ತಾ ಇದ್ದಾರೆ. ನೋಡಿ, ನಮ್ಮನ್ನ ಎಷ್ಟು ಆಪತ್ತುಗಳನ್ನ ನೀವು ರಕ್ಷಿಸಿದ್ರಿ. ನೋಡಿ, ಯಾವ ತರ ರಕ್ಷಿಸಿದ್ರಿ ಅಂತಂದ್ರೆ, ನೀವು ಪಕ್ಷಪಾತ ಮಾಡ್ತಾ ಇದ್ರಿ ನಮ್ಗೆ. ಆದ್ರೆ ಯಾವ ತರ ಪಕ್ಷಪಾತ ಮಾಡ್ತಾ ಇದ್ರಿ ಅಂತಂದ್ರೆ, ಪಕ್ಷಿಯ ರೆಕ್ಕೆಗಳಂತೆ ಅಂತ ಹೇಳ್ತಾ ಇದಾರೆ. ಇವಾಗ ಪಕ್ಷಿ ಏನ್ ಮಾಡುತ್ತೆ, ತನ್ನ ರೆಕ್ಕೆಯಿಂದ ತನ್ನ ಮೊಟ್ಟೆಗಳನ್ನ ಅದು ರಕ್ಷಣೆ ಮಾಡುತ್ತೆ ಅಲ್ವಾ? ಆತರ ನೀವು ನಮ್ಮನ್ನ ರಕ್ಷಣೆ ಮಾಡಿದ್ರಿ. ನೀವು ಆ ವಿಷಭೋಜನ ಮತ್ತೆ ಗೃಹ ದಹನಗಳಿಂದ ನಮ್ಮನ್ನ ರಕ್ಷಿಸಿದ್ರಿ ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಎಳೆಯ ವಯಸ್ಸಿನಲ್ಲಿಯೇ ಪಾಂಡು ಮೃತನಾದ್ದರಿಂದ ಅವನ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮತ್ತು ವಿಧವೆ ಕುಂತಿ ಕುಟುಂಬರ ಹಿರಿಯ ಸದಸ್ಯರ, ಅದರಲ್ಲೂ ಭೀಷ್ಮಾಚಾರ್ಯ ಮತ್ತು ಮಹಾತ್ಮನಾದ ವಿದುರನ ವಿಶೇಷ ಕಾಳಜಿಗೆ ಪಾತ್ರರಾದರು. ನಾವು ನೋಡಿದ್ವಿ ಅಲ್ವಾ, ಪಾಂಡು ಮಹಾರಾಜ ಅವರು ತನ್ನ ಮಕ್ಕಳು ತುಂಬಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇನೆ ಅವರು ಮೃತರಾಗ್ತಾರೆ. ಸೊ ಇವಾಗ ಪಾಂಡು ಪುತ್ರರನ್ನ ನೋಡ್ಕೊಳ್ಲಿಕ್ಕೆ ಯಾರಿದ್ದಾರೆ? ಈಗ ವಿದುರ ಮತ್ತೆ ಭೀಷ್ಮಾಚಾರ್ಯರು ಅವರೇ ಇರೋದು. ಅವರು ಅದಕ್ಕೋಸ್ಕರ ಈಗ ತಂದೆ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ವಿಶೇಷ ಕಾಳಜಿಯಿಂದ ನೋಡ್ಕೋತಾ ಇರ್ತಾರೆ. ಪಾಂಡವರ ರಾಜಕೀಯ ಸ್ಥಿತಿಯಿಂದಾಗಿ ವಿದುರನು ಹೆಚ್ಚು ಕಡಿಮೆ ಅವರ ಪಕ್ಷಪಾತಿಯಾಗಿದ್ದನು. ಸೊ ಇವಾಗ ನೋಡ್ಕೋತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಧೃತರಾಷ್ಟ್ರ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಪಾಂಡು ಪುತ್ರರನ್ನ ಸಾಯಿಸ್ಬೇಕು ಅಂತ. ಅದಕ್ಕೋಸ್ಕರ ಇವಾಗ ವಿದುರ ಈಗ ಪಕ್ಷಪಾತಿ ಆಗಿದ್ದಾನೆ. ಪಾಂಡವರನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಾಂಡವರ ಬಗ್ಗೆ ಇವಾಗ ಹೆಚ್ಚು ಕಾಳಜಿಯನ್ನ ಅವನು ವಹಿಸ್ತಾ ಇದ್ದಾರೆ. ಪಾಂಡು ಮಹಾರಾಜನ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಬಗ್ಗೆ ಧೃತರಾಷ್ಟ್ರನು ಸಮಾನವಾದ ಕಾಳಜಿಯನ್ನ ಹೊಂದಿದ್ದರೂ ಕೂಡ ಅವನು ವಂಚಕರ ಪಕ್ಷಕ್ಕೆ ಸೇರಿದವನಾಗಿದ್ದನು. ಸೊ ಧೃತರಾಷ್ಟ್ರನು ಸಹ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಆದ್ರೆ ಅವನಿಗೆ ಮನಸ್ಸಲ್ಲಿ ಇರುತ್ತೆ ಅಲ್ವಾ, ಇವಾಗ ನಾನ್ ರಾಜ ಆಗ್ಬೇಕಾಗಿತ್ತು, ನಾನು ಜ್ಯೇಷ್ಠ ಪುತ್ರನಾಗಿ ನಾನ್ ರಾಜ ಆಗ್ಬೇಕಾಗಿತ್ತು, ಆದ್ರೆ ನಾನು ಕುರುಡನಾಗಿದ್ದೀನಿ ಅಂತ ಅನ್ನೋ ಒಂದು ಪಕ್ಷಕ್ಕೆ ಈಗ ಪಾಂಡವನನ್ನ ಮಹಾರಾಜನನ್ನಾಗಿ ಮಾಡಿದ್ರು. ಈಗ ಹೇಗಾದ್ರೂ ಮಾಡಿ ಈಗ ನನ್ನ ಮಕ್ಕಳು ರಾಜ್ಯಭಾರವನ್ನ ಮಾಡ್ಲಿ ಅನ್ನೋದೇ ಧೃತರಾಷ್ಟ್ರನ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವನು ಇವಾಗ ವಂಚಕರ ಪಕ್ಷಕ್ಕೆ ಅವನು ಸೇರಿರ್ತಾನೆ. ಅವನು ಪಾಂಡುವಿನ ಸಂತತಿಯಿಂದ ಕೈ ತೊಳೆದುಕೊಂಡು ತನ್ನ ಮಕ್ಕಳನ್ನ ಅವರ ಸ್ಥಾನಕ್ಕೇರಿಸಿ ರಾಜರನ್ನಾಗಿ ಮಾಡಬೇಕೆಂದು ಬಯಸಿದನು. ಮಹಾತ್ಮನಾದ ವಿದುರನು ಧೃತರಾಷ್ಟ್ರ ಮತ್ತು ಅವನ ತಂಡದ ವಂಚನೆಯನ್ನ ಬಲ್ಲವನಾಗಿದ್ದನು.
ಅಲ್ವಾ. ವಿದುರನಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಏನೆಲ್ಲ ಒಳಸಂಚು ನಡೆಸ್ತಾ ಇದ್ದಾರೆ ಧೃತರಾಷ್ಟ್ರ ಅಂತ ಹೇಳ್ಬಿಟ್ಟು. ಅವನು ತನ್ನ ಹಿರಿಯಣ್ಣ ಧೃತರಾಷ್ಟ್ರನಿಗೆ ವಿಶ್ವಾಸಪೂರ್ವಕ ಸೇವಕನಾಗಿದ್ದರೂ ತನ್ನ ಮಕ್ಕಳಿಗಾಗಿ ಆತ ಹೊಂದಿರುವ ರಾಜಕೀಯ ಗುರಿಯನ್ನ ಮೆಚ್ಚುತ್ತಿರಲಿಲ್ಲ. ನೋಡಿ, ಅವನಿಗೆ ಧೃತರಾಷ್ಟ್ರ ಅಂದ್ರೆ ತುಂಬಾ ಇಷ್ಟ, ಹಿರಿಯಣ್ಣ ಧೃತರಾಷ್ಟ್ರ ಅಂತ ತುಂಬಾ ಇಷ್ಟ, ತುಂಬಾ ವಿಶ್ವಾಸವನ್ನ ಹೊಂದಿರ್ತಾನೆ ಅವನು. ಆದ್ರೆ ಈ ಒಳಸಂಚು ಏನ್ ನಡೆಸ್ತಾ ಇರ್ತಾನೆ ತನ್ನ ಪುತ್ರರ ಜೊತೆ, ಇದ್ರ ಬಗ್ಗೆ ಅವನಿಗೆ ಯಾವಾಗ್ಲೂನು ಅವನಿಗೆ ಮೆಚ್ಚುಗೆ ಇರ್ತಾ ಇರ್ಲಿಲ್ಲ ವಿದುರನಿಗೆ. ಆದ್ರಿಂದ ಅವನು ಪಾಂಡವರ ಮತ್ತು ಅವರ ವಿಧವೆ ತಾಯಿಯ ರಕ್ಷಣೆಯ ಬಗ್ಗೆ ಅತ್ಯಂತ ಜಾಗರೂಕನಾಗಿದ್ದನು. ಅಂದ್ರೆ ಇವ್ರು ಎಂತಹ ಮಟ್ಟಕ್ಕೂ ಬೇಕಾದ್ರೂ ಹೋಗ್ಬಹುದು, ಕೊಲೆ ಮಾಡೋ ಅಂತ ಮಟ್ಟಕ್ಕೂ ಹೋಗಿರ್ತಾರೆ ರಾಜ್ಯವನ್ನ ಪಡಿಬೇಕು ಅಂತಂದ್ರೆ. ಅದಕ್ಕೋಸ್ಕರ ಅವರ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇರೋದ್ರಿಂದ ಪಾಂಡವರನ್ನ ಮತ್ತೆ ಕುಂತಿಯನ್ನ ತುಂಬಾ ಅತ್ಯಂತ ಜಾಗರೂಕರನಾಗಿ ಅವನು ನೋಡ್ಕೋತಾ ಇರ್ತಾನೆ. ಹೀಗಾಗಿ ಅವನು ಪಾಂಡವರ ಪಕ್ಷ ವಹಿಸಿ ಮಾತನಾಡುತ್ತಿದ್ದ. ಅವನ ಸಹಜ ನೋಟಕ್ಕೆ ಇಬ್ಬರು ಸಮಾನ ಪ್ರೀತಿ ಪಾತ್ರರಾಗಿದ್ದರೂ ಧೃತರಾಷ್ಟ್ರನ ಮಕ್ಕಳಿಗಿಂತ ಪಾಂಡವರಿಗೆ ಪ್ರಾಮುಖ್ಯ ನೀಡುತ್ತಿದ್ದನು. ದಾಯಾದಿಗಳ ವಿರುದ್ಧ ನಡೆಸುತ್ತಿದ್ದ ಕುಯುಕ್ತಿಗಾಗಿ ದುರ್ಯೋಧನನನ್ನ ದಂಡಿಸುತ್ತಿದ್ದರೂ ವಿದುರನು ತನ್ನ ಸೋದರ ಪುತ್ರರ ಇಬ್ಬಣಗಳನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದನು. ನೋಡಿ, ಅವನು ಈ ಮಾಡ್ತಾ ಇರೋ ತಪ್ಪು ಅಂತ ಹೇಳಿದ್ರು ಸಹ ಇಬ್ರಿಗೂ ಸಹ ಅವನು ಸಮಾನವಾಗಿ ಪ್ರೀತಿಸ್ತಾ ಇರ್ತಾನೆ. ಆದ್ರೆ ಎಲ್ಲರ ಮುಂದೆ ಅವನು ಪಾಂಡವರಿಗೆ ಅವರು ಸಪೋರ್ಟ್ ಬರ್ತಾ ಇರೋದ್ರಿಂದ ಅವರು ಪಾಂಡವರ ಪಕ್ಷಪಾತಿ ಅನ್ನೋ ತರ ಕಾಣಿಸ್ತಾ ಇತ್ತು ಅಷ್ಟೇ. ಆದ್ರೆ ಅವನಿಗೆ ಅವರ ಮನಸ್ಸಲ್ಲಿ ಇಬ್ರಿಗೂ ಸಹ ಸಮಾನವಾದ ಅವನು ಪ್ರೀತಿಯನ್ನ ಅವನು ಇಟ್ಕೊಂಡಿರ್ತಾನೆ. ಹಿರಿಯಣ್ಣನು ಅವನ ಮಕ್ಕಳಿಗೆ ಉತ್ತೇಜನ ನೀಡುತ್ತಿದ್ದ ನೀತಿಯನ್ನ ವಿದುರನು ಯಾವಾಗಲೂ ಟೀಕಿಸುತ್ತಿದ್ದನು. ಅದೇ ಕಾಲಕ್ಕೆ ಪಾಂಡವರಿಗೆ ವಿಶೇಷ ರಕ್ಷಣೆಯನ್ನ ಒದಗಿಸುವುದರಲ್ಲಿ ಸದಾ ಎಚ್ಚರಿಕೆಯಿಂದ ಇರುತ್ತಿದ್ದನು. ಅರಮನೆಯ ರಾಜಕೀಯದಲ್ಲಿನ ಈ ವಿವಿಧ ಚಟುವಟಿಕೆಗಳಿಂದಾಗಿ ವಿದುರನು ಪಾಂಡವ ಪಕ್ಷಪಾತಿ ಎಂದೇ ಪ್ರಖ್ಯಾತನಾಗಿದ್ದನು. ವಿದುರನು ಸುದೀರ್ಘ ತೀರ್ಥಯಾತ್ರೆಗೆಂದು ಮನೆಯಿಂದ ಹೊರಟು ಹೋಗುವುದಕ್ಕೆ ಮೊದಲು ನಡೆದ ಇತಿಹಾಸವನ್ನೇ ಮಹಾರಾಜ ಯುಧಿಷ್ಠಿರ ಇಲ್ಲಿ ಉಲ್ಲೇಖಿಸಿದ್ದಾನೆ. ಅದಕ್ಕೆ ನೋಡಿ ಇವಾಗ ಜ್ಞಾಪಿಸ್ಕೊತಾ ಇದ್ದಾರೆ ಇಲ್ಲಿ ಯುಧಿಷ್ಠಿರ. ಅದಕ್ಕೆ ನಮ್ಗೆ ಇಲ್ಲಿ ಆಚಾರ್ಯರು ಏನನ್ನ ಹೇಳ್ತಾರೆ ಅಂತಂತಂದ್ರೆ, ನಾವ್ ಯಾವಾಗ್ಲೂ ಸಹ ಬೇರೆಯವರು ನಮ್ಗೆ ಏನೇ ಸಹಾಯ ಮಾಡಿದ್ರು ನಾವು ತುಂಬಾ ಕೃತಜ್ಞರಾಗಿರ್ಬೇಕು, ಯಾವಾಗ್ಲೂ ಸ್ಮರಣೆ ಮಾಡ್ಕೋತಾ ಇರ್ಬೇಕು ಅಂತ ನಮ್ಗೆ ಹೇಳ್ತಾರೆ. ಆತರ ಸ್ಮರಣೆ ಮಾಡ್ಕೋತಾ ಇದ್ರೆ ಅಷ್ಟೇ ನಮ್ಮ ಮನಸ್ಸು ಅದು ಮೃದುವಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ನಮ್ಗೆ ಇವಾಗ ಫಸ್ಟ್ ನಮ್ಗೆ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಮ್ಗೆ ಏನಂತ ಹೇಳಿದರೆ, ನಾವು ಕೃಷ್ಣನನ್ನ ನಾವು ಅವರ ವೈಭವಗಳನ್ನ ನಾವು ವರ್ಣಿಸ್ಬೇಕು ಅಲ್ವಾ. ನಾವ್ ಇವಾಗ ಎಲ್ಲ ನಮ್ಮನ್ನ ಕಾಪಾಡ್ತಾ ಇರೋದೇ ಕೃಷ್ಣ. ಪ್ರತಿಯೊಂದನ್ನು ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಸಂತೋಷವಾಗಿ ನಾವು ಜೀವನವನ್ನ ಮಾಡ್ಲಿಕ್ಕೆ ಸಕಲವನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ನಾವು ಅದಕ್ಕೆ ಪ್ರತಿ ಸತಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಾ. ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ನಾವು ಹೇಳ್ತಾನೆ ಇರ್ಬೇಕು. ಅವರೊಬ್ಬರೇ ಅಲ್ಲ ನೋಡಿ, ನಮ್ಗೆ ಇವಾಗ ಪ್ರಭುಪಾದ್ರು ಅವ್ರಿಗೆ ಕೃಷ್ಣನನ್ನ ಪಡ್ಕೊಳೋದು ಹೇಗೆ ಅಂತ ಅವ್ರಿಗೆ ಗೊತ್ತಾಗಿತ್ತು ಅಲ್ವಾ. ಅವರು ವೃಂದಾವನದಲ್ಲಿ ಆರಾಮಾಗಿ ಅವರು ಜೀವನವನ್ನ ಕಳಿಬಹುದಾಗಿತ್ತು. ಆದ್ರೆ ತಮ್ಮ ವೃದ್ಧಾಪ್ಯದಲ್ಲಿ ಅವರು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಆ ಪಾಶ್ಚಿಮಾತ್ಯ ದೇಶದ ಮೂಲಕ ನಮ್ಗೆಲ್ಲರಿಗೂ ಸಹ ಅವರು ಕೃಷ್ಣ ಪ್ರಜ್ಞೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ಈಗ ನಮ್ಗೆ ನಾಮನಿಷ್ಠಾತ್ ಪ್ರಭುಗಳೇ ಆಗ್ಲಿ ಅಲ್ವಾ, ಅವ್ರು ಇವಾಗ IIT ಅಂತಹ ಒಂದು ಸಂಸ್ಥೆಯಲ್ಲಿ ಓದಿ ಅವರು ಒಳ್ಳೆ ಸಂಸ್ಥೆಯಲ್ಲಿ ಅವರು ಉದ್ಯೋಗದಲ್ಲಿ ಇದ್ದವರು. ಅವ್ರು ಈ ಕೃಷ್ಣ ಪ್ರಜ್ಞೆ ಅರಿವು ಮೂಡಿದಾಗ ಅವರು ಅಂತಹ ಒಂದು ಕೈ ತುಂಬಾ ಸಂಬಳ ಬರ್ತಿರೋ ಅಂತಹ ಉದ್ಯೋಗವನ್ನ ಬಿಟ್ಟು ಅವರು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ಅಲ್ವಾ. ನಾವ್ ಇವಾಗ ಪ್ರತಿಯೊಬ್ಬರು ಇದೊಂದೇ ಅಲ್ಲ, ನಮ್ಗೆ ಇವಾಗ ನಮ್ ಸೀನಿಯರ್ಸ್ ಎಷ್ಟು ಜನ ನಮ್ಗೆ ಇವಾಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ನಮ್ಗೆ ಸಹಾಯ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬದವರು ಅಲ್ವಾ. ಎಷ್ಟು ದಿನ ಅವರು ಹಗಲು ರಾತ್ರಿ ನಿದ್ದೆ ಮಾಡ್ದಲೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಎತ್ತಿ ಆಡ್ಸಿ ಬೆಳೆಸಿದ್ದಾರೆ ಅಲ್ವಾ. ನಾವು ಪ್ರತಿಯೊಬ್ಬರನ್ನು ಸಹ ನಾವು ಅದನ್ನ ಸ್ಮರಿಸ್ಕೋಬೇಕು, ನಾವು ಜ್ಞಾಪಿಸ್ಕೋಬೇಕು. ಅವಾಗಷ್ಟೇ ನಾವು ಆ ಕೃಷ್ಣನನ್ನ ನಾವು ಸ್ಮರಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವ್ ಯಾವಾಗ ನಾವು ಆ ಹಿರಿಯರನ್ನ ಮತ್ತೆ ನಮ್ಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಸಹ ನಾವು ಜ್ಞಾಪಿಸ್ಕೊಂತ ನಾವು ಆ ಕೃತಜ್ಞತೆಯನ್ನ ನಾವು ವ್ಯಕ್ತಪಡಿಸ್ತೀವೋ ಆಗ ನಮ್ಮ ಮನಸ್ಸು ಮೃದುವಾಗುತ್ತೆ. ಇಲ್ಲಾಂದ್ರೆ ಅದು ಕಲ್ಲಿನ ತರ ಕಠಿಣ ಆಗತ್ತೆ. ಆಗ ನಾವು ಭಗವಂತನೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅದನ್ನ ಇಲ್ಲಿ ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗಿರೋ ಪಾಠ ಅದೇನೇನೆ. ನಾವು ಇವಾಗ ಸತ್ಕಾರ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ ಯುಧಿಷ್ಠಿರನಿಂದ. ಈಗ ಎರಡನೇ ಪಾಠ ಏನ್ ಕಲ್ತ್ಕೋತಾ ಇದೀವಿ ಅಂತಂದ್ರೆ, ನಾವು ಪ್ರತಿಯೊಂದಕ್ಕೂ ಸಹ ನಾವು ಯಾರಿಂದ ನಾವು ಸಹಾಯವನ್ನ ಪಡೆದಿರ್ತೀವೋ ಅವ್ರಿಗೆ ನಾವು ಕೃತಜ್ಞರಾಗಿರ್ಬೇಕು ಅನ್ನೋದನ್ನ ನಾವು ಇದರಿಂದ ನಾವು ತಿಳ್ಕೊಬೇಕಾಗತ್ತೆ. ಅವಾಗಷ್ಟೇ ನಾವು ಆ ಕೃಷ್ಣನನ್ನ ನಾವು ಪ್ರತಿ ಕ್ಷಣನೂ ನಾವು ಜ್ಞಾಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಮಹಾ ಕುಟುಂಬ ನಾಶದ ಕುರುಕ್ಷೇತ್ರ ಯುದ್ಧದ ನಂತರವೂ ಅಭಿವೃದ್ಧಿ ಹೊಂದಿದ ತನ್ನ ಸೋದರ ಪುತ್ರರ ಬಗ್ಗೆ ವಿದುರನು ಎಂದಿನಂತೆಯೇ ಕರುಣಾಳುವು ಪಕ್ಷಪಾತಿಯೂ ಆಗಿರುವುದನ್ನ ಮಹಾರಾಜ ಯುಧಿಷ್ಠಿರನು ಅವನಿಗೆ ಜ್ಞಾಪಿಸಿದನು. ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಧೃತರಾಷ್ಟ್ರನ ನೀತಿ ತನ್ನ ಸೋದರ ಪುತ್ರರನ್ನು ಸದ್ದಿಲ್ಲದೆ ನಾಶ ಮಾಡುವುದೇ ಆಗಿತ್ತು. ಆದ್ದರಿಂದ ವಾರಣಾವತದಲ್ಲಿ ಮನೆಯೊಂದನ್ನ ಕಟ್ಟುವಂತೆ ಪುರೋಚನನಿಗೆ ಆಜ್ಞೆ ಮಾಡಿದನು. ಕಟ್ಟಡ ಸಿದ್ಧವಾದ ಬಳಿಕ ತನ್ನ ಸೋದರ ಕುಟುಂಬ ಅಲ್ಲಿ ಕೆಲಕಾಲ ವಾಸ ಮಾಡಬೇಕೆಂದು ಧೃತರಾಷ್ಟ್ರ ಬಯಸಿದನು. ರಾಜಕುಲದ ಸದಸ್ಯರೆಲ್ಲರ ಎದುರಿಗೆ
ಪಾಂಡವರು ಅಲ್ಲಿಗೆ ಹೊರಟಾಗ ಧೃತರಾಷ್ಟ್ರನ ಭಾವಿ ಯೋಜನೆಯ ಬಗ್ಗೆ ವಿದುರನು ಚಾತುರ್ಯದಿಂದ ಪಾಂಡವರಿಗೆ ಸೂಚನೆ ಇತ್ತನು. ಇದನ್ನ ಮಹಾಭಾರತದಲ್ಲಿ ಆದಿಪರ್ವ 114 ಅದರಲ್ಲಿ ಸ್ಪಷ್ಟವಾಗಿ ವರ್ಣಿಸಲಾಗಿದೆ. ವಿದುರನು ಪರ್ಯಾಯವಾಗಿ ಹೀಗೆ ಸೂಚಿಸಿದನು: ಕಬ್ಬಿಣ ಇಲ್ಲವೇ ಇತರ ಲೋಹ ವಸ್ತುಗಳಿಂದ ತಯಾರಿಸಿರದ ಆಯುಧ ವೈರಿಯನ್ನ ಕೊಲ್ಲುವಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹರಿತವಾಗಿರುತ್ತದೆ. ಇದನ್ನು ತಿಳಿದವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ನಿಜ ಹೇಳಬೇಕೆಂದರೆ ಪಾಂಡವ ಸಮೂಹವನ್ನು ಕೊಲ್ಲುವುದಕ್ಕಾಗಿಯೇ ವಾರಣಾವತಕ್ಕೆ ಕಳುಹಿಸಲಾಗುತ್ತಿದೆ ಎಂದು ವಿದುರ ಸೂಚನೆ ಕೊಟ್ಟನು. ತನ್ಮೂಲಕ ಅವರ ಹೊಸ ನಿವಾಸವಾದ ಅರಮನೆಯಲ್ಲಿ ತುಂಬಾ ಜಾಗರೂಕರಾಗಿರಬೇಕೆಂದು ಅವನು ಯುಧಿಷ್ಠಿರನನ್ನ ಎಚ್ಚರಿಸಿದ. ಅವನು ಬೆಂಕಿಯ ಸೂಚನೆಯನ್ನ ಕೊಟ್ಟನು. ಬೆಂಕಿ ಆತ್ಮವನ್ನ ನಾಶ ಮಾಡಲಾರದು, ಆದರೆ ಭೌತಿಕ ದೇಹವನ್ನ ಲಯಗೊಳಿಸಬಲ್ಲದು. ಆತ್ಮವನ್ನ ರಕ್ಷಿಸಿಕೊಳ್ಳಬಲ್ಲವನು ಬದುಕಬಲ್ಲ ಎಂದು ಹೇಳಿದನು. ಮಹಾರಾಜ ಯುಧಿಷ್ಠಿರ ಮತ್ತು ವಿದುರರ ನಡುವೆ ನಡೆದ ಈ ಪರ್ಯಾಯ ಸಂಭಾಷಣೆಯನ್ನು ಕುಂತಿಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಹಾಗಾಗಿ ಈ ಸಂಭಾಷಣೆಯ ತಾತ್ಪರ್ಯವೇನೆಂದು ಕುಂತಿ ತನ್ನ ಮಗನನ್ನು ವಿಚಾರಿಸಿದಾಗ ತಾವು ಹೊರಟಿರುವ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುವ ಸೂಚನೆ ಇದೆ ಎಂದು ವಿದುರನ ಮಾತಿನಿಂದ ಸ್ವಯಂ ಸ್ಪಷ್ಟವಾಗುತ್ತದೆ ಎಂದು ಯುಧಿಷ್ಠಿರನು ಉತ್ತರಿಸಿದನು. ಸ್ವಲ್ಪ ಕಾಲದಲ್ಲಿ ವಿದುರನು ಒಬ್ಬ ದೂತನ ಮೂಲಕ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ಆ ಮನೆಗೆ ಗೃಹ ಪಾಲಕನೇ ಬೆಂಕಿ ಹಚ್ಚುವೆನೆಂದು ತಿಳಿಸಿದನು. ತಮ್ಮ ತಾಯಿಯೊಂದಿಗೆ ಪಾಂಡವರೆಲ್ಲ ಸಾಯಲೆಂದು ಧೃತರಾಷ್ಟ್ರ ಹೂಡಿದ ಕುತಂತ್ರ ಇದಾಗಿತ್ತು. ವಿದುರ ನೀಡಿದ ಎಚ್ಚರಿಕೆಯಿಂದಾಗಿ ಪಾಂಡವರು ಸುರಂಗ ಮಾರ್ಗದಿಂದ ಪಾರಾದರು. ಇದರಿಂದ ಪಾಂಡವರ ಪಲಾಯನ ಧೃತರಾಷ್ಟ್ರನಿಗೂ ತಿಳಿಯದಾಯಿತು. ಬೆಂಕಿ ಹಚ್ಚಿಸಿದ ಬಳಿಕ ಕೌರವರು ಪಾಂಡವರ ಸಾವನ್ನು ಅದೆಷ್ಟು ಖಚಿತವಾಗಿ ನಂಬಿದರೆಂದರೆ ಧೃತರಾಷ್ಟ್ರನು ಹರ್ಷಾತಿಶಯದಿಂದ ಪಾಂಡವರಿಗೆ ಮರಣಾನಂತರದ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದನು. ಶೋಕಾಚರಣೆಯ ದಿನಗಳಲ್ಲಿ ಅರಮನೆಯ ಜನರೆಲ್ಲ ಮಿತಿಮೀರಿ ದುಃಖಿಸುತ್ತಿದ್ದರು. ಆದರೆ ವಿದುರನಿಗೆ ಹಾಗಾಗಲಿಲ್ಲ, ಏಕೆಂದರೆ ಪಾಂಡವರು ಬೇರೆಲ್ಲೋ ಬದುಕಿದ್ದಾರೆಂದು ಅವನಿಗೆ ತಿಳಿದಿತ್ತು. ಇಂತಹ ಎಷ್ಟೋ ಆಪತ್ತುಗಳ ನಿದರ್ಶನವಿದೆ. ಪ್ರತಿಯೊಂದರಲ್ಲೂ ವಿದುರ ಒಂದು ಕಡೆ ಪಾಂಡವರಿಗೆ ರಕ್ಷಣೆ ಕೊಟ್ಟನು, ಇನ್ನೊಂದು ಕಡೆ ಇಂತಹ ನಯವಂಚಕತನದಿಂದ ತನ್ನಣ್ಣ ಧೃತರಾಷ್ಟ್ರನನ್ನು ನಿಗ್ರಹಿಸಲು ಪ್ರಯತ್ನ ಪಟ್ಟನು. ಆದ್ದರಿಂದ ಪಕ್ಷಿ ತನ್ನ ಅಂಡಗಳನ್ನ ತನ್ನ ಪಕ್ಷಗಳಿಂದಲೇ ರಕ್ಷಿಸಿಕೊಳ್ಳುವಂತೆ ವಿದುರನು ಯಾವಾಗಲೂ ಪಾಂಡವ ಪಕ್ಷಪಾತಿಯಾಗಿದ್ದನು. ಅಲ್ವಾ? ನಮ್ಗೆಲ್ಲರಿಗೂ ಸಹ ಈ ಏನು ಅರಗಿನ ಅರಮನೆಯಲ್ಲಿ ಹೇಗೆ ಅರಗಿನ ಅರಮನೆಯನ್ನ ಕಟ್ಟಿಸ್ಬಿಟ್ಟು ಅದರಿಂದ ಹೇಗೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಧೃತರಾಷ್ಟ್ರ ಯೋಜನೆಯನ್ನ ಮಾಡಿ ಹೇಗೆ ಅವ್ರನ್ನೆಲ್ಲರನ್ನೂ ಸಹ ಅಗ್ನಿಗೆ ಆಹುತಿಯನ್ನ ಕೊಡ್ಬೇಕು ಅಂತ ಯೋಜನೆ ಮಾಡಿರೋದು ಈ ಸಂದರ್ಭ ನಮ್ಗೆ ಗೊತ್ತಿದೆ ಅಲ್ವಾ? ಅದ್ರ ಬಗ್ಗೆನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಧೃತರಾಷ್ಟ್ರ ಹೇಗಾದ್ರೂ ಮಾಡಿ ಇವ್ರನ್ನ ಸಾಯಿಸ್ಬೇಕಂತ ಹೇಳ್ಬಿಟ್ಟು ಅವನು ಏನ್ ಯೋಚನೆ ಮಾಡ್ತಾನೆ, ಒಂದು ಅರಗಿನ ಅರಮನೆಯನ್ನ ಕಟ್ಲಿಕ್ಕೆ ಅವನು ಪುರೋಚನನಿಗೆ ಆಜ್ಞೆ ಮಾಡ್ತಾನೆ ಅಲ್ವಾ? ಅಂದ್ರೆ ಈ ವಿಷಯ ವಿದುರನಿಗೂ ಗೊತ್ತಾಗ್ತಾ ಇರುತ್ತೆ. ಆದ್ರೆ ಎಷ್ಟೇ ನೀತಿಯನ್ನ ಹೇಳಿದ್ರು ಸಹ ಧೃತರಾಷ್ಟ್ರ ಒಪ್ಪೋದಿಲ್ಲ. ಅದಕ್ಕೋಸ್ಕರ ನೋಡಿ, ಅದೇ ಸಮಯದಲ್ಲಿ ಅವನು ಹೇಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ ವಿದುರ ಅಂತಂತಂದ್ರೆ, ಈಗ ಪುರೋಚನನಿಗೆ ಅವನು ಏನ್ ಹೇಳ್ತಾನೆ, ಸರಿ ಅರಗಿನ ಅರಮನೆಯನ್ನ ನೀನ್ ಕಟ್ಟು, ಅದ್ರ ಜೊತೆ ಒಂದು ಸುರಂಗವನ್ನು ನೀನು ನಿರ್ಮಾಣ ಮಾಡು ಅಂತ ಹೇಳಿರ್ತಾನೆ. ಸೊ ಅದೇ ತರ ಇಲ್ಲಿ ಧೃತರಾಷ್ಟ್ರ ಏನ್ ಹೇಳ್ತಾನೆ, ನೀವು ಒಂದ್ ಸ್ವಲ್ಪ ದಿವಸ ನೀವು ಇಲ್ಲಿ ತುಂಬಾ ನೀವು ಇಲ್ಲಿ ಜಂಜಾಟದಲ್ಲಿ ಇದ್ದೀರಾ, ನೀವು ಒಂದ್ ಸ್ವಲ್ಪ ದಿನ ಆರಾಮಾಗಿ ನೀವು ಆ ಅರಗಿನ ಅರಮನೆಯಲ್ಲಿ, ಅಂದ್ರೆ ಅರಗಿನ ಅರಮನೆ ಅಂತ ಹೇಳಿದಿಲ್ಲ, ಆ ಅರಮನೆಯಲ್ಲಿ ನೀವು ಹೋಗಿ ಸಂತೋಷವಾಗಿ ಇದ್ದು ಕಾಲ ಕಳೆದು ಬನ್ನಿ ಅಂತ ಹೇಳ್ಬಿಟ್ಟು ಧೃತರಾಷ್ಟ್ರ ಹೇಳ್ತಾನೆ. ಸೊ ಅದೇ ತರ ಇವರೆಲ್ಲರೂ ಸಹ ಹೊರಡ್ಲಿಕ್ಕೆ ಅನುವು ಮಾಡ್ಕೊಂಡಿದ್ದಾಗ ಆ ಸಮಯದಲ್ಲಿ ವಿದುರ ಏನ್ ಹೇಳ್ತಾನೆ, ಅವನು ಇವಾಗ ಪರೋಕ್ಷವಾಗಿ ಅಲ್ಲಿ ಏನು ನಡೀಬಹುದು ಅನ್ನೋದನ್ನ ಅವನು ಧರ್ಮರಾಯನಿಗೆ ಹೇಳ್ತಾನೆ ಅಲ್ವಾ, ಯುಧಿಷ್ಠಿರನಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ ಅವನು? ಸೊ ಕಬ್ಬಿಣ ನಾವೇನು ಯೋಚನೆ ಮಾಡ್ತೀವಿ, ಕಬ್ಬಿಣ ಅಥವಾ ಯಾವ್ದೋ ಒಂದು ಲೋಹದಿಂದ ಮಾತ್ರ ಯಾರನ್ನಾದ್ರೂ ಕೊಲ್ಲಬಹುದು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಏನು ಸೂಚನೆಯನ್ನ ಕೊಡ್ತಾನೆ ವಿದುರ ಯುಧಿಷ್ಠಿರನಿಗೆ ಅಂತಂದ್ರೆ, ಕಬ್ಬಿಣ ಇಲ್ಲವೇ ಇತರ ಲೋಹ ವಸ್ತುಗಳಿಂದ ತಯಾರಿಸಿರದ ಆಯುಧ ಕೂಡ ವೈರಿಯನ್ನ ಕೊಲ್ಲಬಹುದು, ಅದು ಸಹ ಹರಿತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಇವಾಗ ನೀವು ಇಲ್ಲಿ ಅಂದ್ರೆ ಕೊಲೆಯ ಸೂಚನೆ ನಡೀತಾ ಇದೆ, ಸಂಚು ನಡೀತಾ ಇದೆ, ಆದ್ರೆ ಇಲ್ಲಿ ನಿಮ್ಮನ್ನ ಕೊಲೆ ಮಾಡ್ಲಿಕ್ಕೆ ಯಾವ್ದೋ ಒಂದು ಹರಿತವಾದ ಆಯುಧನೇ ಬೇಕಾಗಿಲ್ಲ. ಈ ತರ ಹರಿತವಾದ ಆಯುಧ ಇಲ್ದಲೇನೆ ನಿಮ್ಮನ್ನ ಇಲ್ಲಿ ಕೊಲ್ಲೋ ಅಂತಹ ಒಂದು ಏರ್ಪಾಡು ನಡೀತಾ ಇದೆ ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾರೆ. ಮತ್ತೆ ಇನ್ನ ಏನ್ ಹೇಳ್ತಾರೆ, ಆತ್ಮವನ್ನ ನಾವು ಅಗ್ನಿಯಿಂದ ನಾವು ಸುಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಆದ್ರೆ ಈ ದೇಹವನ್ನ ಸುಡಬಹುದು. ಅದನ್ನ ಅವರು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಅಲ್ಲಿ ಅಗ್ನಿಯಿಂದ ನಿಮ್ಗೆ ಅಲ್ಲಿ ಅನಾಹುತ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಅವರು ನಿಗೂಢವಾಗಿ ಹೇಳ್ತಾರೆ ವಿದುರ. ಇದನ್ನ ಹೊರಡ್ಬೇಕಾದ್ರೆ ಹೇಳಿದಾಗ ಕುಂತಿಗೆ ಅರ್ಥ ಆಗೋದಿಲ್ಲ, ಆದ್ರೆ ಯುಧಿಷ್ಠಿರನಿಗೆ ಅರ್ಥ ಆಗುತ್ತೆ. ಆಗ ಕುಂತಿ ಮಾತೆ ಕೇಳ್ತಾರೆ, ಏನ್ ಹೇಳಿದ್ದು ವಿದುರ ಅಂತ ಹೇಳಿದಾಗ, ಈ ತರ ಅಲ್ಲಿ ನಿಮ್ಗೆ ಅರಮನೆಯಲ್ಲಿ ಅಗ್ನಿ ಕಾಣಿಸ್ಕೊಳೋ ಅಂತಹ ಒಂದು ಸಂದರ್ಭ ಬರಬಹುದು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ನಾವು ಅದನ್ನ ನಮ್ಮನ್ನ ರಕ್ಷಿಸ್ಕೋಬೇಕು ಅನ್ನೋ ಒಂದು ವಿಷಯವನ್ನ ನಮ್ಗೆ ಇಲ್ಲಿ ವಿದುರ ತಿಳಿಸಿಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕುಂತಿ ಮಾತೆಗೆ ಯುಧಿಷ್ಠಿರ ಹೇಳ್ತಾರೆ. ಸೊ ಕೊನೆಗೆ ಏನಾಗತ್ತೆ, ಯಾವ ದಿವಸ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಆ ಗೃಹ ಪಾಲಕನೇ ಬೆಂಕಿ ಹಚ್ತಾನೆ ಅಂತ ಹೇಳ್ಬಿಟ್ಟು ವಿದುರ ಏನ್ ಮಾಡ್ತಾರೆ, ಸೂಚನೆಯನ್ನ ಕಳಿಸ್ತಾರೆ ಪಾಂಡವರಿಗೆ. ಆಗ ಪಾಂಡವರು ಏನ್ ಮಾಡ್ತಾರೆ, ಆ ಸುರಂಗದ ಮೂಲಕ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅವರು ತಲೆ ಮರೆಸ್ಕೊಂಡು
ಅವರು ಹಲವಾರು ಗ್ರಾಮಗಳನ್ನ ಸುತ್ತಾಡ್ಕೊಂಡು ಅದು ಯಾರು ಯಾರು ಅಂದ್ರೆ ಬಕಾಸುರ ಇರುವಂತಹ ಒಂದು ಊರಿಗೆ ಬರ್ತಾರೆ ಅಲ್ವಾ, ಬಂದು ಆ ಬ್ರಾಹ್ಮಣನ ಮನೆಯಲ್ಲಿ ಅವರು ಉಳ್ಕೋತಾರೆ. ಸೊ ಮತ್ತೆ ಇಲ್ಲಿ ಬೆಂಕಿಗೆ ಎಲ್ಲ ಪಾಂಡವರೆಲ್ಲರೂ ಕುಂತಿ ಸಮೇತ ಆಹುತಿ ಆದ್ರು ಅಂತ ಹೇಳ್ಬಿಟ್ಟು ಈ ವಿಷಯ ಇಲ್ಲಿ ಹಸ್ತಿನಾಪುರದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಎಲ್ಲರನ್ನೂ ಸಹ ತುಂಬಾ ದುಃಖದಲ್ಲಿ ಇರ್ತಾರೆ. ಆದ್ರೆ ವಿದುರನಿಗೆ ಗೊತ್ತಿರುತ್ತೆ ಅಲ್ವಾ, ಅವರು ಸುರಂಗದ ಮೂಲಕ ಅವರೆಲ್ಲರನ್ನೂ ಸಹ ಅವರು ಪಾರಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ವಿದುರ ಅವರು ಅಷ್ಟು ದುಃಖ ಪಡೋದಿಲ್ಲ. ಇಲ್ಲಿ ಧೃತರಾಷ್ಟ್ರ ತೋರ್ಪಡಿಕೆಗೆ ದುಃಖ ಪಡ್ತಾ ಇದ್ದಾನೆ, ಅದ್ರ ಒಳಗಡೆನೆ ಅವನು ಸಂತೋಷ ಪಡ್ತಾ ಇದ್ದಾನೆ. ಈಗ ನನ್ನ ಶತ್ರುಗಳೆಲ್ಲರನ್ನೂ ಸಹ ಈಗ ನಿರ್ನಾಮ ಆದ್ರು, ಈಗ ನಾವು ಸಂತೋಷವಾಗಿ ನನ್ನ ಮಕ್ಕಳು ಈಗ ರಾಜ್ಯಭಾರ ಮಾಡಬಹುದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದಾರೆ, ನೀವು ನಮ್ಮನ್ನ ಹೇಗೆ ಕಾಪಾಡಿದ್ರಿ ಅಂತಂದ್ರೆ ಪಕ್ಷಿ ತನ್ನ ಅಂಡಗಳನ್ನ ತನ್ನ ಪಕ್ಷಗಳಿಂದಲೇ ಅಂದ್ರೆ ತನ್ನ ರೆಕ್ಕೆಗಳಿಂದಲೇ ರಕ್ಷಿಸಿಕೊಳ್ಳೋ ತರನೇ ವಿದುರ ಯಾವಾಗ್ಲೂ ಸಹ ಪಾಂಡವರ ಪಕ್ಷಪಾತಿಯಾಗಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕಯಾವೃತ್ಯಾವರ್ತಿತಂ ವಶ್ಚರದ್ಭಿಃ ಕ್ಷಿತಿಮಂಡಲಂ ತೀರ್ಥಾನಿ ಕ್ಷೇತ್ರಂ ಮುಖ್ಯಾನಿ ಸೇವಿತಾನೀಹ ಭೂತಲದಲ್ಲಿ ಸಂಚರಿಸುತ್ತಿರುವಾಗ ನೀವು ಜೀವಿಕೆಯನ್ನ ಹೇಗೆ ನಿರ್ವಹಿಸಿದ್ರಿ, ಯಾವ ಪುಣ್ಯ ಸ್ಥಳಗಳಲ್ಲಿ ಯಾವ ತೀರ್ಥ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ರಿ. ಸೊ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಮೊದ್ಲು ಅವರು ಅವ್ರು ಮಾಡಿರೋ ಸಹಾಯವನ್ನ ಅವ್ರು ಸ್ಮರಿಸ್ತಾ ಇದ್ದಾರೆ ಯುಧಿಷ್ಠಿರ ಅಲ್ವಾ. ನೋಡಿ, ನೇರವಾಗಿ ಅವ್ರು ಕೇಳ್ತಾ ಇಲ್ಲ ನೀವ್ ಹೇಗಿದ್ರಿ ಅಂತ. ಅಂದ್ರೆ ನೀವು ನಮ್ಗೆ ಮೊದ್ಲು ಹೇಗೆ ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ನೀವು ನಮ್ಗೆ ಹೇಗೆ ಸಹಾಯವನ್ನ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ಅವರು ಮೊದ್ಲು ಅವರ ಸಹಾಯವನ್ನ ಸ್ಮರಣೆ ಮಾಡ್ತಾ ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಅವ್ರು ಹುಟ್ಟು ಬಟ್ಟೆಯಿಂದನೇ ಹೊರಗಡೆ ಹೋಗಿದ್ದಾರೆ ವಿದುರ, ಏನನ್ನೂ ತಗೊಂಡ್ ಹೋಗಿಲ್ಲ ಅಲ್ವಾ. ಯಾಕಂದ್ರೆ ದುರ್ಯೋಧನ ಅವ್ರನ್ನ ಹೊರಗಡೆ ಹಾಕಿದ್ದೆ ಹಾಗೆ. ಅವ್ರನ್ನ ನೀವು ಏನು ಅವ್ರ ಪ್ರಾಣ ಮತ್ತೆ ಉಸಿರನ್ನ ಮಾತ್ರ ಅವ್ರು ಹಾಕೊಂಡಿರೋ ಬಟ್ಟೆಯನ್ನ ಬಿಟ್ಟು ಅವ್ರಿನ್ನೇನು ತಗೊಂಡ್ ಹೋಗ್ಕೂಡ್ದು, ಆತರ ಅವ್ರನ್ನ ಹೊರಗಡೆ ಹಟ್ಟಿ ಅಂತ ಹೇಳ್ಬಿಟ್ಟು ಅವರು ತನ್ನ ದೂತರಿಗೆ ಅವರು ದುರ್ಯೋಧನ ಹೇಳೋದು, ಆಜ್ಞೆಯನ್ನ ಮಾಡೋದು. ಸೊ ಅದಕ್ಕೋಸ್ಕರ ನೀವು ಹೇಗೆ ಜೀವನವನ್ನ ಮಾಡಿದ್ರಿ ನೀವು ಇಷ್ಟು ದಿನ ಕಾಲ ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಈಗ ಭೂಮಿಯಲ್ಲಿ ಸಂಚಾರ ಮಾಡ್ತಿರ್ಬೇಕಾದಾಗ ನೀವು ಹೇಗೆ ಜೀವನವನ್ನ ಮಾಡಿದ್ರಿ, ಯಾವ ಯಾವ ಪುಣ್ಯ ಸ್ಥಳವನ್ನ ನೀವು ನೋಡಿ ಪುಣ್ಯ ಸ್ಥಳಕ್ಕೆ ಹೋಗಿ ಸೇವೆ ಸಲ್ಲಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದದ್ದು. ನಾವು ಹೋದಾಗ ನಮ್ಗೆ ಏನಲ್ಲಿ ಹೋಗಿ ನೀರಲ್ಲಿ ಮುಳುಗಿದ್ರೆ, ಇವಾಗ ಗಂಗೆ ಅಥವಾ ಯಮುನೆ ಯಾವುದೇ ಒಂದಲ್ಲಿ ತೀರ್ಥಕ್ಷೇತ್ರ ಇದ್ರೆ ಅಲ್ಲಿರುವಂತಹ ಪುಣ್ಯ ಜಲದಲ್ಲಿ ನಾವು ಮುಳುಗ್ಬಿಟ್ಟು ನಾವು ಅಲ್ಲಿ ಏನೋ ದರ್ಶನ ಮಾಡ್ಕೊಂಡು ಬಂದ್ರೆ ನಮ್ದು ನಾವು ತೀರ್ಥಯಾತ್ರೆ ಮಾಡಿದೀವಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ನೋಡಿ ಇಲ್ಲಿ ತುಂಬಾ ಮುಖ್ಯವಾದದ್ದು ಸೇವೆ ಅಲ್ವಾ. ನಾವು ಸೇವೆಯನ್ನ ಮಾಡ್ಬೇಕು, ಅದನ್ನೇ ಇಲ್ಲಿ ಕೇಳ್ತಾ ಇದ್ರೆ ನೋಡಿ. ಇಲ್ಲಿ ಯುಧಿಷ್ಠಿರ ಯಾವ ಪುಣ್ಯ ಸ್ಥಳಗಳಲ್ಲಿ ಯಾವ ತೀರ್ಥಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಕೌಟುಂಬಿಕ ವ್ಯವಹಾರಗಳಿಂದ ವಿಶೇಷವಾಗಿ ರಾಜಕೀಯ ಕುಯುಕ್ತಿಗಳಿಂದ ತನ್ನನ್ನು ಬೇರ್ಪಡಿಸಿಕೊಳ್ಳಲು ವಿದುರನು ಅರಮನೆಯಿಂದ ಹೊರಟನು. ಇಲ್ಲಿ ಹಿಂದೆ ಉಲ್ಲೇಖಿಸಲಾದಂತೆ ದುರ್ಯೋಧನನು ಅವನನ್ನು ಶೂದ್ರಾಣಿಯ ಮಗನೆಂದು ಕರೆಯುವ ಮೂಲಕ ಕಾರ್ಯತಃ ಅವಮಾನಿಸಿದ್ದನು. ತನ್ನ ಅಜ್ಜಿಯ ವಿಷಯದಲ್ಲಿ ಲಘುವಾಗಿ ಮಾತನಾಡುವುದು ಅಂತಹ ಅಧಿಕ ಪ್ರಸಂಗವೇನೂ ಅಲ್ಲ. ವಿದುರನ ತಾಯಿ ಶೂದ್ರಾಣಿಯಾಗಿದ್ದರೂ ದುರ್ಯೋಧನನಿಗೂ ಅಜ್ಜಿಯಾಗುತ್ತಾಳೆ. ಅಜ್ಜಿ ಮೊಮ್ಮಕ್ಕಳ ಮಧ್ಯೆ ಕೆಲವೊಮ್ಮೆ ತಮಾಷೆಯ ಮಾತಿಗೆ ಅವಕಾಶವಿದೆ. ಆದರೆ ಆ ಟೀಕೆ ನಿಜವಾದ ಸಂಗತಿಯಾದ್ದರಿಂದ ವಿದುರನಿಗೆ ರುಚಿಸದ ಮಾತಾಯಿತು. ಅವನು ಅದನ್ನು ನೇರವಾದ ಅವಮಾನವೆಂದೇ ಸ್ವೀಕರಿಸಿದನು. ಆದ್ದರಿಂದ ಪಿತೃ ಸಂಬಂಧಿ ಗೃಹವನ್ನು ತೊರೆದು ಹೋಗಲು ನಿಶ್ಚಯಿಸಿದನು. ವಿರಕ್ತ ಜೀವನಕ್ಕೆ ಸಿದ್ಧನಾದನು. ಈ ಸಿದ್ಧತೆಯ ಹಂತವನ್ನೇ ವಾನಪ್ರಶಾಸ್ತ್ರಮವೆಂದು ಕರೆಯಲಾಗಿದೆ. ಇದು ಯಾತ್ರೆಗೆ ಮತ್ತು ಭೂತಲದಲ್ಲಿರುವ ಪುಣ್ಯ ಸ್ಥಳಗಳ ಸಂದರ್ಶನಕ್ಕಾಗಿ ನಡೆಸುವ ನಿವೃತ್ತ ಜೀವನ. ವೃಂದಾವನ, ಹರಿದ್ವಾರ, ಜಗನ್ನಾಥಪುರಿ, ಪ್ರಯಾಗಗಳಂತಹ ಭಾರತ ಪುಣ್ಯ ಸ್ಥಳಗಳಲ್ಲಿ ಅನೇಕ ಮಹಾಭಕ್ತರಿದ್ದಾರೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನು ಬಯಸುವ ವ್ಯಕ್ತಿಗಳಿಗೆ ಈಗಲೂ ಉಚಿತವಾದ ಛತ್ರಗಳಿವೆ. ವಿದುರನು ತನ್ನ ಜೀವನ ನಿರ್ವಹಣೆಗೆ ಉಚಿತವಾದ ಛತ್ರಗಳನ್ನು ಆಶ್ರಯಿಸಿದ್ದನೋ ಹೇಗೆ ಎಂದು ತಿಳಿಯಲು ಯುಧಿಷ್ಠಿರ ಮಹಾರಾಜನು ಕುತೂಹಲಿಯಾಗಿದ್ದನು. ನೋಡಿ, ಪ್ರಭುಪಾದಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾಕೆ ವಿದುರ ಅವರು ಮನೆಯನ್ನ ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಲ್ಲಿ ಅವ್ರಿಗೆ ಅವಮಾನ ಆಯ್ತು. ಏನ್ ಅವಮಾನ ಆಯ್ತು? ಇಲ್ಲಿ ವಿದುರನನ್ನ ಏನ್ ಹೇಳ್ತಾ ಇದಾರೆ, ಇನ್ನು ದಾಸಿ ಪುತ್ರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವಾಗ ದಾಸಿ ಪುತ್ರ ಅಂದ್ರೆ ಅವರು ಯಾರಿಗೆ ಅವಮಾನ ಮಾಡ್ತಾ ಇದಾರೆ? ವಿದುರನ ತಾಯಿಗೆ ಅವಮಾನ ಮಾಡ್ತಾ ಇದಾರೆ, ದಾಸಿ ಅಂತ ಹೇಳ್ತಾ ಇದಾರೆ. ಇವಾಗ ದುರ್ಯೋಧನನಿಗೆ ವಿದುರನ ತಾಯಿ ಏನಾಗ್ಬೇಕು? ಅಜ್ಜಿ ಆಗ್ಬೇಕು ಅಲ್ವಾ. ಹೌದು, ಕೆಲವು ಬಾರಿ ಅಜ್ಜಿ ಮತ್ತೆ ಮೊಮ್ಮಕ್ಕಳ ನಡುವೆ ಹಲವಾರು ಹಾಸ್ಯ ಪ್ರಸಂಗಗಳು, ತಮಾಷೆಗೆ ಏನೇನೋ ಮಾತಾಡ್ಕೊತಾ ಇದ್ದಾರೆ. ಆದ್ರೆ ಇಲ್ಲಿ ನೇರವಾಗಿ ದುರ್ಯೋಧನ ತನ್ನ ತಾಯಿಗೆ ದಾಸಿ ಅಂತ ಹೇಳ್ಬಿಟ್ಟು ಅವಮಾನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಸಹಿಸಲಾದ ವಿದುರ ಏನ್ ಮಾಡ್ತಾ ಇದಾರೆ, ಅವ್ರ ಮನೆಯನ್ನ ಬಿಟ್ಟು ಅವರು ಹೊರಡ್ತಾ ಇದ್ದಾರೆ. ಅವರು ಸನ್ಯಾಸತ್ವವನ್ನ ಅವ್ರು ತಗೋತಾ ಇದ್ದಾರೆ. ಸೊ ಸನ್ಯಾಸಿಗಳು ಏನ್ ಮಾಡ್ತಾರೆ, ಯೂಶಲಿ ಅವ್ರು ಎಲ್ಲ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಸಂದರ್ಶನ ಮಾಡ್ಕೊಂಡು ಅಲ್ಲಿ ಸೇವೆಯನ್ನ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಮತ್ತೆ ಅಲ್ಲಿ ನೀವೆಲ್ಲಿ ಉಳ್ಕೊಂಡ್ರಿ? ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ತೀರ್ಥ ಕ್ಷೇತ್ರಗಳಲ್ಲಿ ಅಲ್ಲಿ ಛತ್ರಗಳಿರತ್ತೆ ಅಲ್ವಾ. ಆ ಛತ್ರಗಳಲ್ಲಿ ನೀವು ಉಳ್ಕೊಂಡ್ರಾ, ಹೇಗೆ ನೀವು ಜೀವನವನ್ನ ಮಾಡಿದ್ರಿ,
ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳ್ತಾ ಇದಾರೆ ಅಲ್ವಾ. ಯಾಕಂದ್ರೆ ಅವರೂ ಸಹ ರಾಜ ಕುಟುಂಬದಲ್ಲಿ ಇದ್ದಂತಹ ವ್ಯಕ್ತಿ. ಈಗ ಅಲ್ಲಿ ಛತ್ರದಲ್ಲಿ ಅವರು ಸಾಮಾನ್ಯ ಮನುಷ್ಯನ ತರ, ಅವರು ಭಿಕ್ಷುಕನ ತರ ಅವ್ರು ಇವಾಗ ಭಿಕ್ಷೆ ಬೇಡಿ ಜೀವನವನ್ನ ಮಾಡ್ಬೇಕು ಅಲ್ವಾ. ಅದಕ್ಕೆ ಇವಾಗ ಅವರು ಯೋಗ ಅಂದ್ರೆ ವಿಚಾರವನ್ನ ಕೇಳ್ತಾ ಇದಾರೆ. ಈಗ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಏನಕ್ಕೆ ತಮಾಷೆ ಮಾಡ್ಬೇಕು, ಅಂತದಕ್ ಮಾತ್ರನೇ ತಮಾಷೆ ಮಾಡ್ಬೇಕು ಅನ್ನೋದನ್ನ ನಾವ್ ಇಲ್ಲಿ ತಿಳ್ಕೊಬೇಕಾಗಿರೋದು. ಇವಾಗ ನೋಡಿ, ಈಗ ದುರ್ಯೋಧನ ಅವ್ರು ತಮಾಷೆ ಅಂತ ನಾವು ಇಲ್ಲಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ, ಇದು ಅವಮಾನ ಮಾಡಿದ್ದಾರೆ ಅಲ್ವಾ. ಇವಾಗ ನಾವು ತಮಾಷೆಯಿಂದ ಎಷ್ಟೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನ ನಾವು ಹಲವಾರು ಪ್ರಸಂಗಗಳಲ್ಲಿ ನಾವು ನೋಡಿದ್ವಿ ಅಲ್ವಾ. ಇವಾಗ ನಾವು ಚಿತ್ರಕೇತು ಮಹಾರಾಜನನ್ನ ನೋಡಿದ್ವಿ. ಚಿತ್ರಕೇತು ಮಹಾರಾಜ ಅವರು ಶಿವನನ್ನ ಪಾರ್ವತಿಯನ್ನ ತನ್ನ ತೊಡೆಯ ಮೇಲೆ ಶಿವ ಪಾರ್ವತಿನ ತೊಡೆ ಮೇಲೆ ಕೂಡಿಸ್ಕೊಂಡಿರೋದನ್ನ ನೋಡಿ ಅವ್ರು ನಗ್ತಾರೆ ಅಲ್ವಾ. ಅವ್ರು ನಕ್ಕಿರೋದು ಒಳ್ಳೆ ರೀತಿಯಿಂದನೇ ಅವ್ರು ನಗ್ತಾರೆ. ಅಂದ್ರೆ ಶಿವನಿಗೆ ಮಾತ್ರ ಸಾಧ್ಯ ತನ್ನ ಹೆಂಡತಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಭಾಗವತಮನ್ನ ಇಂತಹ ಋಷಿ ಮುನಿಗಳ ಮುಂದೆ ಪ್ರವಚನ ಮಾಡ್ಲಿಕ್ಕೆ ಶಿವನಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಅಂತಹ ಮನಸ್ಥಿತಿಯಲ್ಲಿ ಅವ್ರು ನಗ್ತಾರೆ. ಆದ್ರೆ ಪಾರ್ವತಿ ಅದನ್ನ ತಪ್ಪಾಗಿ ತಿಳ್ಕೊಂತಾಳೆ. ಅವನ ನಕ್ಕಿರೋದಕ್ಕೆ ಅವಳಿಗೆ ಶಾಪ, ಅವಳು ಅಂದ್ರೆ ಪಾರ್ವತಿ ಮಾತೆ ಆ ಚಿತ್ರಕೇತು ಮಹಾರಾಜನಿಗೆ ಶಾಪವನ್ನ ಕೊಟ್ಟು, ನೀನು ವೃತ್ರಾಸುರನಾಗು ಅಂತ ಹೇಳ್ಬಿಟ್ಟು ರಾಕ್ಷಸ ಜನ್ಮವನ್ನ ಪಡಿ ಅಂತ ಹೇಳ್ಬಿಟ್ಟು ಶಾಪವನ್ನ ಕೊಡ್ತಾಳೆ. ಅದೇ ತರ ನಾವು ದ್ರೌಪದಿಯನ್ನ ನಾವು ನೋಡಿದ್ವಿ ಅಲ್ವಾ. ದ್ರೌಪದಿ ಆ ಮಾಯಾ ಅರಮನೆಯಲ್ಲಿ ದ್ರೌಪದಿ ದುರ್ಯೋಧನ ಎಡವಿ ಬಿದ್ದಿರೋದಕ್ಕೆ ಅವಳು ನಗ್ತಾಳೆ. ಅವಳು ಆ ಒಂದೇ ಒಂದು ನಗು ಆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಆಯ್ತು ಅಂತ ನಾವು ನೋಡಿದ್ವಿ ಅಲ್ವಾ. ಮತ್ತೆ ನಾವು ಇದಕ್ಕಿಂತ ಮುಂಚೆ ಒಂದು ಪ್ರಸಂಗವನ್ನ ನಾವು ನೋಡಿದ್ವಿ ಅಲ್ವಾ. ಆ ಸಾಂಬ ಮತ್ತೆ ಆ ಯದುಕುಲದ ಕುಮಾರರೆಲ್ಲರನ್ನು ಸಹ ಋಷಿ ಮುನಿಗಳು ಬಂದಾಗ ಅಲ್ಲಿ ಒಂದು ತಮಾಷೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬನಿಗೆ ಹೆಣ್ಣು ಹುಡುಗಿಯ ಬಸರಿಯ ವೇಷ್ಯವನ್ನ ಹಾಕೊಂಡು ಆ ಋಷಿ ಮುನಿಗಳ ಹತ್ರ ಹೋದಾಗ ಅಲ್ಲಿ ಅದು ಅವ್ರ ತಮಾಷೆ ಪ್ರಸಂಗ. ಆದ್ರೆ ಋಷಿ ಮುನಿಗಳ ಜೊತೆ ಅಲ್ಲಿ ತಮಾಷೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕೊನೆಗೆ ಏನಾಯ್ತು, ಆ ಋಷಿ ಮುನಿಗಳ ಶಾಪದಿಂದ ಅವ್ರ ಇಡೀ ಯದುಕುಲವೇ ನಾಶವಾಗೋ ತರ ಆಯ್ತು ಅಲ್ವಾ. ಅದಕ್ಕೆ ನಾವು ಯೋಚನೆ ಮಾಡ್ಬೇಕಾಗತ್ತೆ, ನಾವು ಯಾರ ಜೊತೆ ನಾವು ತಮಾಷೆ ಮಾಡ್ಬೇಕು. ಆ ತಮಾಷೆ ಏನಾಗುತ್ತೆ, ಕೊನೆಗೆ ಅದು ಅವಮಾನವಾಗಿ ಮಾರ್ಪಾಡಾಗತ್ತೆ ಅಲ್ವಾ. ಕೊನೆಗೆ ಅದರಿಂದ ಎಂತಹ ಅನಾಹುತಗಳೆಲ್ಲ ನಡೆದು ಹೋಗಿದೆ. ಅದೇ ತರನೇ ಇಲ್ಲಿ ಹೌದು ತಮಾಷೆಗಳು ಬರ್ಬೋದು. ಇಲ್ಲಿ ಅಜ್ಜಿಯನ್ನೇ ಕುರಿತಾಗಿನೇ ದಾಸಿಪುತ್ರ ಅಂತ ಹೇಳ್ತಿದ್ದಾರೆ, ಆದ್ರೆ ಇಲ್ಲಿ ದಾಸಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ವಿದುರ ಅದನ್ನ ಅವಮಾನ ಅಂತ ಹೇಳ್ಬಿಟ್ಟು ಅವರು ಪರಿಗಣಿಸಿ ಕೊನೆಗೆ ಅವರು ಮನೆಯನ್ನೇ ಬಿಟ್ಟು ಅರಮನೆಯನ್ನೇ ತೊರೆದು ಹೋಗೋ ತರ ಆಯ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ಒಂದು ಮಾತನ್ನ ಆಡಿದಾಗ ನಾವು ತುಂಬಾ ಹುಷಾರಾಗಿ ಮಾತಾಡ್ಬೇಕಾಗುತ್ತೆ. ನಾವು ಆಡೋ ಮಾತು ಬೇರೆಯವರ ಮನಸ್ಸನ್ನ ಹೇಗೆ ಗೊಳಿಸಲ್ವಾ ಅಂತ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ನಾವು ಭಗವದ್ಗೀತೆಯಲ್ಲೂ ಸಹ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ನಮ್ಗೆ 3 ತರ ತಪಸ್ಸನ್ನ ಹೇಳಿದ್ದಾರೆ: ದೇಹದ ತಪಸ್ಸು, ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು. ಹೇಗೆ ನಮ್ಮ ಮಾತಿನ ತಪಸ್ಸಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಟ್ಟಿದ್ದಾರೆ. ನಾವು ಆ ಪಾಠವನ್ನ ನಾವು ಇದರಿಂದ ನಾವು ಕಲ್ತ್ಕೋಬೇಕಾಗಿದೆ. ಭವದ್ವಿಧಾ ಭಾಗವತ ತೀರ್ಥ ಭೂತಾಹ ಸ್ವಯಂ ವಿಭೋ ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾಂತಸ್ತೇನ ಗಧಾಭೃತ. ಈ ಶ್ಲೋಕ ಪ್ರಭುಪಾದರಿಗೆ ತುಂಬಾ ಪ್ರಿಯವಾದ ಶ್ಲೋಕ. ಇದು ಪ್ರಿಯವಾದ ಶ್ಲೋಕಗಳಲ್ಲಿ ಇದೊಂದು ತುಂಬಾ ಮುಖ್ಯವಾದ ಶ್ಲೋಕ. ಇಲ್ಲಿ ನಾವು ಏನನ್ನ ತಿಳ್ಕೊಬೇಕು ಅಂತಂದ್ರೆ, ತೀರ್ಥಿ ಕುರುವಂತಿ ತೀರ್ಥಾನಿ ಸ್ವಾಂತಹಸ್ತೇನ ಗಧಾಭೃತ. ಸೊ ಇದರ ಅರ್ಥ ಏನಂತ ನಾವು ತಿಳ್ಕೊಂಡಂತೆ, ಓ ನನ್ನ ಪ್ರಭುವೆ, ತಮ್ಮಂತಹ ಭಕ್ತರು ನಿಜವಾಗಿ ಪುಣ್ಯ ಕ್ಷೇತ್ರಗಳ ಮೂರ್ತ ರೂಪವೇ ಸರಿ. ಏಕೆಂದ್ರೆ ನಿಮ್ಮ ಹೃದಯದಲ್ಲಿ ದೇವೋತ್ತಮ ಪುರುಷನನ್ನ ತಾಳಿರುತ್ತೀರಿ. ತಾವು ಎಲ್ಲ ಸ್ಥಳಗಳನ್ನ ತೀರ್ಥ ಕ್ಷೇತ್ರಗಳಾಗಿ ಪರಿವರ್ತಿಸುತ್ತೀರಿ. ಪ್ರಭುಪಾದರನ್ನ ತುಂಬಾ ಹಲವಾರು ಬಾರಿ ಈ ಶ್ಲೋಕವನ್ನ ಅವರು ಕೋಟ್ ಮಾಡಿದ್ದಾರೆ. ಅಂದ್ರೆ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಭಾಗವತ ಅಂತಂದ್ರೆ 2 ಭಾಗವತ ಅಲ್ವಾ, ವ್ಯಕ್ತಿ ಭಾಗವತ ಮತ್ತೆ ಪುಸ್ತಕ ಭಾಗವತ. ಅದೇ ತರನೇ ತೀರ್ಥ ಕ್ಷೇತ್ರ ಅಂದ್ರೂ ಸಹ 2 ತರದು. ಒಂದು ವ್ಯಕ್ತಿ ತೀರ್ಥ ಕ್ಷೇತ್ರ, ಇನ್ನೊಂದು ನಿಜವಾದ ಸ್ಥಳ ಏನಿದೆಯೋ ಆ ತೀರ್ಥ ಕ್ಷೇತ್ರ. ಸೊ ಇಲ್ಲಿ ನಮ್ಗೆ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ವಿದುರ ಅವರು ಮಹಾನ್ ಭಕ್ತ ಅಲ್ವಾ. ಅವ್ರು ಇವಾಗ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರೋದು, ಆ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅವ್ರೇನೋ ತುಂಬಾ ಮಹಾಪಾಪ ಮಾಡಿದ್ದಾರೆ, ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡ್ಬಿಟ್ಟು ಅವ್ರ ಪಾಪಗಳನ್ನೆಲ್ಲ ಅವ್ರು ಹೋಗ್ಲಾಡ್ಸ್ಕೋಬೇಕು ಅಂತ ಅವ್ರು ಹೋಗ್ತಾ ಇಲ್ಲ ಅಲ್ವಾ. ಅವ್ರು ಯಾವುದೇ ಒಂದು ಜಾಗಕ್ಕೆ ಹೋಗ್ಲಿ, ಆ ಮಹಾನ್ ಭಕ್ತರು ಆ ಜಾಗವೇ ತೀರ್ಥಕ್ಷೇತ್ರವಾಗಿ ಮಾರ್ಪಡುತ್ತೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆನೆ ನಾವು ನೋಡಿದೀವಿ ಅಲ್ವಾ. ಇವಾಗ ಪ್ರಭುಪಾದರನ್ನು ಸಹ ಯಾವ್ದದು ಅದಕ್ಕೆ ಏನ್ ಹೇಳ್ತಾರೆ, ಅದು 12 years ಒಂದ್ಸತಿ ಬರುತ್ತಲ್ಲ ಆ ಮಹಾ ಸಮ್ಮೇಳನ, ಏನ್ ಹೇಳ್ತಾರೆ, ಅದು ಕುಂಭಸ್ನಾನ. ಆ ಕುಂಭಸ್ನಾನಕ್ಕೆ ಹೊರಡ್ಬೇಕಂದಾಗ ಅವ್ರು ಕೇಳ್ತಾರೆ, ಅವ್ರ ಶಿಷ್ಯರೆಲ್ಲ ಕೇಳ್ತಾರೆ ಅಲ್ವಾ ಪ್ರಭುಪಾದರಿಗೆ, ಆ ಕುಂಭಸ್ನಾನ ಅಂತಂದ್ರೆ ಏನು, ಕುಂಭಮೇಳ ಅಂತಂದ್ರೆ ಏನು, ಅಲ್ಲಿ ಹೋಗಿ ಯಾಕೆ ಸ್ನಾನ ಮಾಡ್ಬೇಕು ಅಂತ ಹಂಗೆ ಕೇಳಿದಾಗ ಪ್ರಭುಪಾದರು ಇದೇ ತರ ಅರ್ಥವನ್ನ ಕೊಡ್ತಾರೆ. ಆದ್ರೆ ಅವರ ಶಿಷ್ಯರಿಗೆ ಗೊತ್ತಿರುತ್ತೆ, ಪ್ರಭುಪಾದರು ಹೋಗ್ತಾ ಇರೋದು ಅಲ್ಲಿ ಆ ಕ್ಷೇತ್ರವನ್ನ ಪುಣ್ಯ ಕ್ಷೇತ್ರವಾಗಿ ಮಾರ್ಪಡಿಸ್ಲಿಕ್ಕೆ, ಅವ್ರು ಯಾವುದೇ ಒಂದು ಪಾಪವನ್ನ ಪರಿಹರಿಸ್ಕೊಳ್ಲಿಕ್ಕಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ ಅಲ್ವಾ. ಸೊ ಅದೇ ತರನೇ ಅದ್ವೈತಾಚಾರ್ಯರು ಸಹ ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾರೆ ಅಲ್ವಾ,
ಸೊ ನೀವು ಅಂದ್ರೆ ನಾನು ವೃಂದಾವನಕ್ಕೆ ಹೋಗ್ಬೇಕಾಗಿತ್ತು, ನೀನೇನ್ ನನ್ನ ಈ ತರ ಶಾಂತಿಪುರಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ, ನೀನು ಬರೋ ತರ ಮಾಡ್ದೆ ಅಂತ ಹೇಳಿದಾಗ, ನೀವ್ ಯಾವ ಸ್ಥಳದಲ್ಲಿ ಇರ್ತಿರೋ ಆ ಸ್ಥಳವೇ ಪುಣ್ಯಕ್ಷೇತ್ರವಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಸೊ ಅದನ್ನೇ ಇಲ್ಲಿ ಯುಧಿಷ್ಠಿರ ಮಹಾರಾಜನು ಸಹ ವಿದುರನಿಗೆ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಹೃದಯದಲ್ಲಿ ದೇವೋತ್ತಮ ಪರಮ ಪುರುಷನ ಇಟ್ಕೊಂಡಿದ್ದೀರಾ, ನೀವ್ ಯಾವ ಸ್ಥಳಕ್ಕೆ ಹೋದ್ರು ಸಹ ಆ ಸ್ಥಳವೇ ತೀರ್ಥಕ್ಷೇತ್ರವಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಇವಾಗ ಅರಮನೆಗೆ ಬಂದಿದ್ದಾರೆ ವಿದುರ, ಇವಾಗ ಆ ಸ್ಥಳವೇ ತೀರ್ಥಕ್ಷೇತ್ರವಾಗಿ ಮಾರ್ಪಾಟಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಸೊ ಇದೊಂದು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಅಂತರಿಕ್ಷದಲ್ಲಿ ಎಲ್ಲೆಡೆ ವಿದ್ಯುತ್ ಶಕ್ತಿಯು ಹರಡಿರುವಂತೆ ದೇವೋತ್ತಮ ಪುರುಷನು ತನ್ನ ವಿವಿಧ ಶಕ್ತಿಗಳಿಂದ ಎಲ್ಲಾ ಕಡೆ ಸರ್ವಗತನಾಗಿದ್ದಾನೆ. ವಿದ್ಯುತ್ ಶಕ್ತಿ ವಿದ್ಯುತ್ ಬಲ್ಪಿನಲ್ಲಿ ತೋರಿದಂತೆ ಭಗವಂತನ ಸರ್ವಗತತ್ವ ವಿದುರನಂತಹ ಶುದ್ಧ ಭಗವದ್ ಭಕ್ತರಿಂದ ಗೃಹೀತವಾಗುತ್ತದೆ ಮತ್ತು ವ್ಯಕ್ತವಾಗುತ್ತದೆ. ವಿದುರನಂತಹ ಶುದ್ಧ ಭಕ್ತರು ಎಲ್ಲಾ ಕಡೆ ಭಗವತ್ ಸಾನ್ನಿಧ್ಯವನ್ನ ಅನುಭವಿಸುತ್ತಾರೆ. ಅವನು ಭಗವತ್ ಶಕ್ತಿಯಲ್ಲಿ ಎಲ್ಲವನ್ನ ಕಾಣುತ್ತಾನೆ, ಎಲ್ಲದರಲ್ಲೂ ಭಗವಂತನನ್ನ ಕಾಣುತ್ತಾನೆ. ಭೂಮಿಯ ಮೇಲಿನ ಪವಿತ್ರ ಕ್ಷೇತ್ರಗಳು ಭಗವಂತನ ಶುದ್ಧ ಭಕ್ತರ ಸಾನ್ನಿಧ್ಯದಿಂದ ಸ್ಫುರಿತವಾದ ವಾತಾವರಣದಿಂದ ಮನುಷ್ಯ ಜೀವಿಯ ಮಲಿನ ಪ್ರಜ್ಞೆಯನ್ನ ಶುಚಿಗೊಳಿಸುವುದಕ್ಕಾಗಿಯೇ ಇರುತ್ತದೆ. ಪುಣ್ಯಕ್ಷೇತ್ರಗಳನ್ನ ಸಂದರ್ಶಿಸಿದರೆ ಆ ಪುಣ್ಯಕ್ಷೇತ್ರಗಳಲ್ಲಿ ವಾಸಿಸುವ ಶುದ್ಧ ಭಕ್ತರನ್ನ ಕಂಡುಕೊಳ್ಳಬೇಕು, ಅವರಿಂದ ಪಾಠ ಕಲಿಯಬೇಕು, ವಾಸ್ತವ ಬದುಕಿನಲ್ಲಿ ಆ ಉಪದೇಶವನ್ನ ಆಚರಣೆಗೆ ತರಲು ಪ್ರಯತ್ನಿಸಬೇಕು. ಹೀಗೆ ದೇವೋತ್ತಮನಲ್ಲಿಗೆ ಮರಳಿ ಹೋಗುವ ಅಂತಿಮ ಮುಕ್ತಿಗಾಗಿ ಹಂತ ಹಂತವಾಗಿ ತನ್ನನ್ನು ಸಿದ್ಧಗೊಳಿಸಿಕೊಳ್ಳಬೇಕು. ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಹೋಗುವುದೆಂದರೆ ಕೇವಲ ಗಂಗೆ ಅಥವಾ ಯಮುನೆಯಲ್ಲಿ ಮೀಯುವುದು ಅಥವಾ ಅಲ್ಲಿರುವ ದೇವಾಲಯಗಳನ್ನ ಸಂದರ್ಶಿಸುವುದು ಎಂದು ಅರ್ಥವಲ್ಲ. ದೇವೋತ್ತಮ ಪುರುಷನ ಸೇವೆಯ ಹೊರತು ಜೀವಿತ ಉದ್ದಕ್ಕೂ ಬೇರೆ ಆಸೆಗಳಿಲ್ಲದ ವಿದುರನ ಪ್ರತಿನಿಧಿಗಳನ್ನ ಕಂಡುಕೊಳ್ಳಲೂ ಬೇಕು. ಶುದ್ಧ ಭಕ್ತರ ಶುದ್ಧ ಸೇವೆಯಿಂದಾಗಿ ದೇವೋತ್ತಮ ಪುರುಷನು ಸದಾ ಅವರ ಜೊತೆಗಿರುತ್ತಾನೆ. ಶುದ್ಧ ಸೇವೆ ಕಾಮ್ಯ ಕರ್ಮದ ಅಥವಾ ವ್ಯರ್ಥ ಊಹಾತ್ಮಕ ಚಿಂತನೆಯ ಸಂಸರ್ಗವನ್ನ ಹೊಂದಿರುವುದಿಲ್ಲ. ಶುದ್ಧ ಭಕ್ತರು ಭಗವಂತನ ನೈಜ ಸೇವೆಯಲ್ಲಿ ವಿಶೇಷತಃ ಶ್ರವಣ ಸಂಕೀರ್ತನೆಗಳಲ್ಲಿ ನಿರತರಾಗಿರ್ತಾರೆ. ಶುದ್ಧ ಭಕ್ತರು ಪ್ರಮಾಣಭೂತರಾದವರಿಂದ ಭಗವಂತನ ಮಹಿಮೆಯನ್ನ ಶ್ರವಣ ಮಾಡಿ ಅದನ್ನೇ ಸಂಕೀರ್ತನ, ಗಾಯನ, ಗ್ರಂಥರಚನೆ ಮಾಡುತ್ತಾರೆ. ಮಹಾಮುನಿ ವೇದವ್ಯಾಸರು ನಾರದರಿಂದ ಶ್ರವಣ ಮಾಡಿದರು, ಅದನ್ನೇ ಗ್ರಂಥ ರೂಪದಲ್ಲಿ ಪಠಿಸಿದರು. ಶುಕಮುನಿಗಳು ತಂದೆಯಿಂದ ಅದರ ಅಧ್ಯಯನ ಮಾಡಿದರು, ಅವರು ಅದನ್ನ ಪರೀಕ್ಷಿತನಿಗೆ ವಿವರಿಸಿದರು. ಅದು ಶ್ರೀಮದ್ ಭಾಗವತ ನಡೆದು ಬಂದ ದಾರಿ. ಹೀಗೆ ತಮ್ಮ ಕಾರ್ಯಗಳಿಂದ ಭಗವಂತನ ಶುದ್ಧ ಭಕ್ತರು ಯಾವುದೇ ಸ್ಥಳವನ್ನಾದರೂ ತೀರ್ಥಕ್ಷೇತ್ರವನ್ನಾಗಿಸುತ್ತಾರೆ. ಅವರಿಂದಾಗಿಯೇ ಪುಣ್ಯಕ್ಷೇತ್ರಗಳ ಹೆಸರು ಸಾರ್ಥಕವಾಗುತ್ತದೆ. ಅಂತಹ ಶುದ್ಧ ಭಕ್ತರು ಯಾವುದೇ ಸ್ಥಳದ ಮಲಿನ ವಾತಾವರಣವನ್ನು ಶುದ್ಧಗೊಳಿಸಲು ಅರ್ಹರಾಗಿರುತ್ತಾರೆ. ತೀರ್ಥಕ್ಷೇತ್ರಗಳ ಪ್ರಸಿದ್ಧಿಯನ್ನು ಕೆಡಿಸಿಯೂ ಅಲ್ಲಿ ಜೀವನ ವೃತ್ತಿಗಾಗಿ ಪ್ರಯತ್ನಿಸುವ ಸ್ವಾರ್ಥಿ ಜನರ ಪ್ರಶ್ನಾರ್ಹ ಕ್ರಿಯೆಗಳಿಂದ ಅಪವಿತ್ರವಾದ ಪವಿತ್ರ ಕ್ಷೇತ್ರಗಳನ್ನು ಪವಿತ್ರಗೊಳಿಸಬಲ್ಲರೆಂದು ಬೇರೆ ಹೇಳಬೇಕಾಗಿಲ್ಲ. ಸೊ ನಾವೇನನ್ನ ನಾವು ತಿಳ್ಕೊಬೇಕಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಈಗ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲೂ ಸಹ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲ, ಅದು ತುಂಬಾ ಮುಖ್ಯವಾದ ಆಚರಣೆಗಳಲ್ಲಿ ಒಂದು. ಆದ್ರೆ ನಾವು ಮಾಮೂಲಿ ಹೋಗೋ ತೀರ್ಥಯಾತ್ರೆಗೂ ಇಸ್ಕಾನ್ ಸಂಸ್ಥೆಯವರು ಆಯೋಜಿಸಿರೋದು ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ. ನಮ್ಗೆ ಏನಂತಂದ್ರೆ ಬಡ ಹೋಗ್ತೀವಿ, ಅಲ್ಲಿ ದರ್ಶನ ಮಾಡ್ಕೋತೀವಿ, ಕ್ಯೂ ಅಲ್ಲಿ ನಿಂತ್ಕೋತೀವಿ, ದರ್ಶನ ಮಾಡ್ಕೋತೀವಿ, ಪ್ರಸಾದ ತಗೋತೀವಿ, ಹೊರಡ್ತಾ ಇರ್ತೀವಿ. ಅಥವಾ ಅಲ್ಲಿ ಯಾವ್ದಾದ್ರು ಒಂದು ತೀರ್ಥ ಅಂದ್ರೆ ಅಲ್ಲಿ ನದಿ ಏನಾದ್ರು ಇದ್ರೆ ಅಲ್ಲಿ ಮುಳುಗ್ಬಿಟ್ಟು ನಾವು ನಮ್ಮ ಪಾಪ ಎಲ್ಲ ಕಳ್ಕೊಂಡ್ವೇನೋ ಅನ್ನೋ ಒಂದು ಮನಸ್ಥಿತಿಲಿ ನಾವ್ ಇರ್ತೀವಿ ಅಲ್ವಾ. ಆದ್ರೆ ನಮ್ಗೆ ನಿಜವಾಗಿ ತೀರ್ಥಯಾತ್ರೆ ಮಾಡುದು ಅಂತಂದ್ರೆ ಆ ತೀರ್ಥಯಾತ್ರೆಯಲ್ಲಿ ಆ ಭಗವಂತನ ಶುದ್ಧ ಭಕ್ತರಿರ್ತಾರೆ ಅಲ್ವಾ, ಅವರನ್ನ ನಾವು ಭೇಟಿ ಮಾಡಿ ಅವರಿಂದ ನಾವು ಭಗವಂತನ ಆ ಕಾಲಕ್ಷೇಪಗಳು ಏನ್ ನಡೆದಿದೆ ಆ ಸ್ಥಳದಲ್ಲಿ ಅದನ್ನ ನಾವು ಶ್ರವಣ ಮಾಡ್ಬೇಕು. ಅಂದ್ರೆ ಆ ಶುದ್ಧ ಭಕ್ತರ ಸಂಪರ್ಕಕ್ಕೆ ಬರ್ಬೇಕು ಅಲ್ವಾ. ಆ ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಂದ್ರೆ ಅಷ್ಟೇನೆ ನಾವು ಪರಿಶುದ್ಧರಾಗ್ಲಿಕ್ಕೆ ಮತ್ತೆ ಹಂತ ಹಂತವಾಗಿ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗೋದು ಅಲ್ವಾ. ನಾವ್ ಇದಕ್ಕಿಂತ ಮುಂಚೆನೂ ನಾವು ತಿಳ್ಕೊಂಡಿದೀವಿ ಅಲ್ವಾ. 1ನೇ ಸ್ಕಂದದಲ್ಲಿ ಇವಾಗ ನಾವು ಗಂಗೆಯಲ್ಲಿ ನಾವು ಮುಳುಗಿ ಮಿಂದ್ರೆ ಹಲವಾರು ಬಾರಿ ಮಿಂದ್ರೆ ಅಷ್ಟೇನೆ ನಾವು ಆಧ್ಯಾತ್ಮಿಕ ಉನ್ನತಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ನಾವು ಭಗವದ್ ಭಕ್ತರ ಆ ಲವ ಮಾತ್ರ ಸಾಧು ಸಂಘ ಅಂತ ಏನಿದೆಯೋ ಅದನ್ನ ನಾವು ಪಡ್ಕೊಂಡ್ರೆ ನಮ್ಗೆ ಇಮಿಡಿಯೇಟ್ ಆಗಿ ನಾವು ನಾರದರನ್ನ ನೋಡಿದ್ವಿ ಅಲ್ವಾ, ಅವ್ರು ಹೇಗೆ ಆ ವೇದಾಂತಿಸ್ಟ್ ಅವರ ಜೊತೆ ಸಂಪರ್ಕಕ್ಕೆ ಬಂದ್ರೋ ಅವ್ರಿಗೆ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ಬಿಡುತ್ತೆ ಅಲ್ವಾ. ಅವರ ಮುಂದಿನ ಜನ್ಮದಲ್ಲೇನೆ ಅವರು ಭಗವಂತನ ಶುದ್ಧ ಭಕ್ತರಾಗ್ಬಿಡ್ತಾರೆ. ಆ ಜನ್ಮದಲ್ಲೂ ಸಹ ಅವರು ಭಗವಂತನ ದರ್ಶನವನ್ನು ಸಹ ಅವರು ಪಡೀತಾರೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನಾವು ತೀರ್ಥ ಯಾತ್ರೆ ಅಂದ್ರೆ ನಾವು ಈ ರೀತಿಯಾಗಿ ನಾವು ತೀರ್ಥ ಯಾತ್ರೆಯನ್ನ ನಾವು ಮಾಡ್ಬೇಕಾಗತ್ತೆ. ನಾವ್ ಈಗ್ಲೂ ಸಹ ಹಲವಾರು ತೀರ್ಥ ಕ್ಷೇತ್ರಗಳೆಲ್ಲ ಸಹ ಇವಾಗ ಯಾತ್ರಾ ಸ್ಥಳಗಳಾಗ್ಬಿಟ್ಟಿದೆ. ಅಂದ್ರೆ ಬೇರೆಯವರು ಅಂದ್ರೆ ಸಾಮಾನ್ಯ ಭೌತಿಕ ಪ್ರಪಂಚದಲ್ಲಿ ಭೌತಿಕ ಜನರು ಏನಿದ್ದಾರೆ ಅವರು ಹೋಗಿ ಅಲ್ಲಿ ಎಂಜಾಯ್ ಮಾಡುವಂತಹ ಜಾಗಗಳಾಗ್ಬಿಟ್ಟಿದೆ ಅಲ್ವಾ. ನಾವ್ ಇವಾಗ ನೋಡಿದ್ವಿ ಪುರಿ ಜಗನ್ನಾಥ ಕ್ಷೇತ್ರ ಎಂತಹ ಪವಿತ್ರವಾದ ಜಾಗ. ನಾವು ಚೈತನ್ಯ ಮಹಾಪ್ರಭುಗಳು ಅಲ್ಲೇ ತಮ್ಮ ಜೀವನ ಮಾನವನ್ನ ಪೂರ್ತಿ ಅಲ್ಲಿ ಅವರು ಕಳೀತಾರೆ. ಆದ್ರೆ ಅಂತಹ ಜಾಗದಲ್ಲಿ ಇವಾಗ ಹಲವಾರು ಬೀಚ್ಗಳಿರೋದ್ರಿಂದ ಅಂತಹ ಬೀಚ್ಗಳನ್ನ ಅವರು ಅಂದ್ರೆ ಅಲ್ಲಿ ಹೋಗಿ ಅವರ ವೀಕೆಂಡ್ಸ್ ಅಥವಾ ಹಾಲಿಡೇಸ್ ಟೈಮ್ ಏನಿರುತ್ತೋ ಅಲ್ಲಿ ಹೋಗಿ ಅವರು ಏನು ನಾವು 4 ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬಾರ್ದು ಅಂತ ಹೇಳ್ತೀವೋ
ಅದನ್ನ ಅವ್ರು ಅಲ್ಲಿ ಹೋಗಿ ಮಾಡ್ತಾರೆ ಅಲ್ವಾ. ಅಂತಹ ಜಾಗಗಳನ್ನ ಅಶುದ್ಧಿ ಮಾಡಿ ಬರ್ತಾರೆ ಅವರು. ಅಂದ್ರೆ ಈ ಭೌತಿಕ ಅಂದ್ರೆ ಭೌತಿಕ ಜನರು ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ ಈ ಇಂದ್ರಿಯ ಸುಖವನ್ನೇ ಅವರು ಜೀವನದ ಗುರಿಯನ್ನಾಗಿ ಯಾರು ಇಟ್ಕೊಂಡಿರೋ ಅವ್ರಂತ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ದಲೆ ಅದ್ರ ಜೊತೆ ಇನ್ನೇನ್ ಮಾಡ್ತಾ ಇದಾರೆ ಅವರು, ಅಲ್ಲಿ ಕಲುಷಿತ ವಾತಾವರಣವನ್ನ ಸೃಷ್ಟಿ ಮಾಡಿ ಬರ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಇಲ್ಲಿ ಕೊನೆಗೆ ಅದನ್ನೇ ಹೇಳ್ತಾ ಇದ್ದಾರೆ, ಇಂತಹ ತೀರ್ಥ ಕ್ಷೇತ್ರಗಳ ಪ್ರಸಿದ್ಧಿಯನ್ನ ಕೆಡಿಸಿಯೂ ಅಲ್ಲಿ ಜೀವನ ವೃತ್ತಿಗಾಗಿ ಪ್ರಯತ್ನಿಸುವ ಸ್ವಾರ್ಥಿ ಜನರು ಸಹ ಇದ್ದಾರೆ. ಅಂತಹ ಜನರು ಸಹ ಇಲ್ಲಿದ್ದಾರೆ. ಆದ್ರೆ ಇಲ್ಲಿ ಶುದ್ಧ ಭಕ್ತರೇನಾದ್ರು ಅಂತ ಜಾಗಕ್ಕೆ ಹೋದ್ರೆ ಅವರು ತಮ್ಮ ಪಾಪಗಳನ್ನ ಕಳ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ. ಅವರು ಇಂತಹ ಅಪವಿತ್ರ ಜನರು ಹೋಗಿ ಆ ಜಾಗಗಳನ್ನ ಅಪವಿತ್ರನಾಗಿ ಮಾಡಿರ್ತಾರಲ್ಲ, ಅಂತಹ ಜಾಗಗಳನ್ನ ಮತ್ತೆ ಪವಿತ್ರಗೊಳಿಸ್ಲಿಕ್ಕೋಸ್ಕರ ಇಂತಹ ಭಗವಂತನ ಶುದ್ಧ ಭಕ್ತರು ಅಂತಹ ಜನಗಳಿಗೆ ಅಂತಹ ಸ್ಥಳಗಳಿಗೆ ಹೋಗಿ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿನ ನಾವು ವಿದುರ ಅವರು ಅರಮನೆಗೆ ಬಂದಾಗ ಹೇಗೆ ಹಸ್ತಿನಾಪುರದ ಜನಗಳೆಲ್ಲನೂ ಸಹ ವಾಸಿಗಳೆಲ್ಲನೂ ಅರಮನೆಯ ವಾಸಿಗಳೆಲ್ಲ ಸಹ ಅವ್ರನ್ನ ಅಂದ್ರೆ ಅವ್ರನ್ನ ಸತ್ಕಾರ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಮುಂದಿನ ವಾರ ನಾವು ನೋಡೋಣಂತೆ ವಿದುರ ಏನೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಶ್ರೀಮದ್ ಭಾಗವತಂ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.